यमुनातीरा वनचारी जयुराधमाधव कुञ्ज विहारी जयुराधमाधव कुञ्ज विहारी। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश। हे कृष्णा करुणा सिन्धु दीनबन्धो जगत्पते गोपीश गोपिका कान्त राधा कान्त नमोस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि। जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे 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 राम 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 ಹರೇ ಹರೇ। ಹರೇ ಕೃಷ್ಣ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಶ್ಲೋಕ ಓದ್ತೀರಾ ಮಾತಾಜಿ? ಹೋಗ್ತೀನಿ ಮಾತಾಜಿ. ಮೊದಲನೇದು ಮಾತಾಜಿ. ಅರ್ಜುನ ಉವಾಚ ಏವಂ ಸತತ ಯುಕ್ತಾಯೇ ಭಕ್ತ್ಯಾ ತ್ವಾಂ ಪರ್ಯುಪಾಸತೆ ಯೇ ಚ ಅಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಃ. ಎರಡನೇದು ಮಾತಾಜಿ. ಶ್ರೀ ಭಗವಾನ್ ಉವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯ ಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ತೆ ಮೇ ಯುಕ್ತತಮಾ ಮತಃ. ಐದನೇದು ಮಾತಾಜಿ. ಕ್ಲೇಶ ಅಧಿಕತರ ತೇಷಾಂ ಅವ್ಯಕ್ತ ಅಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿ ದುಃಖಂ ದೇಹವದ್ದಿ ಅವಾಪ್ಯತೆ. 6 ಮತ್ತೆ 7 ಮಾತಾಜಿ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯ ವೇಷಿತ ಚೇತಸಾಂ. 8ನೇದು ಮಾತಾಜಿ. ಮಯ್ಯೇಯ ಮನ ಅದತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇ ಅತ ಊರ್ಧ್ವಂ ನ ಸಂಶಯಃ. 9ನೇದು ಮಾತಾಜಿ. ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. 10ನೇದು ಮಾತಾಜಿ. ಅಭ್ಯಾಸೆ ಅಪಿ ಅಸಮರ್ಥ ಅಸಿ ಮತ್ಕರ್ಮ ಪರಮ ಭವ ಮತ್ ಅರ್ಥಂ ಅಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಪ್ಸ್ಯಾಸಿ. 11ನೇದು ಮಾತಾಜಿ. ಅತ ಏತತ್ ಅಪಿ ಅಶಕ್ತ ಅಸಿ ಕರ್ತುಂ ಮತ್ ಯೋಗಂ ಆಶ್ರಿತ ಸರ್ವಕರ್ಮ ಫಲತ್ಯಾಗಂ ತತ ಕುರು ಯತ ಆತ್ಮವಾನ್. 12 ಮಾತಾಜಿ.
ಶ್ರೇಯ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲ ತ್ಯಾಗ ತ್ಯಾಗಾತ್ ಶಾಂತಿ ಅನಂತರಂ. 13 ಮತ್ತೆ 14 ಮಾತಾಜಿ. ಅದ್ವೈಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ ಅರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸ ಮೇ ಪ್ರಿಯಃ. 15 ಮಾತಾಜಿ. ಯಸ್ಮಾತ್ ನ ಉದ್ವಿಜತೆ ಲೋಕಾತ್ ನ ಉದ್ವಿಜತೆ ಚ ಯ ಶ ಅಮರ್ಷ ಭಯ ಉದ್ವೇಗೆ ಮುಕ್ತ ಯ ಸ ಚ ಮೇ ಪ್ರಿಯಃ. 22 ಮಾತಾಜಿ. ಸಾರಿ 16 ಮಾತಾಜಿ. ಅನಪೇಕ್ಷ ಶುಚಿ ದಕ್ಷ ಉದಾಸೀನ ಗತವ್ಯತ ಸರ್ವಾರಂಭ ಪರಿತ್ಯಾಗಿ ಯ ಮತ್ ಭಕ್ತ ಸ ಮೇ ಪ್ರಿಯಃ. 17 ಮಾತಾಜಿ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಅಶುಭ ಪರಿತ್ಯಾಗಿ ಭಕ್ತಿಮಾನ್ ಯ ಸ ಮೇ ಪ್ರಿಯಃ. 18 19 ಮಾತಾಜಿ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಂಘ ವಿವರ್ಜಿತ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತಷ್ಟೋ ಕೇನಚಿತ್ ಅನಿಕೇತ ಸ್ಥಿರ ಮತಿರ್ಭಕ್ತಿರ್ಮಾನ್ಮೈ ಪ್ರಿಯೋ ನರಃ. 20 ಮಾತಾಜಿ. ಏತು ಧರ್ಮ ಅಮೃತಂ ಇದಂ ಯಥಾ ಉಕ್ತಂ ಪರ್ಯುಪಾಸತೆ ಶ್ರದ್ಧಾ ಧಾನ ಮತ್ ಪರಮ ಭಕ್ತಾತೆ ಅತೀವ ಮೇ ಪ್ರಿಯಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗ ಇವತ್ತು ನಾವು 12ನೇ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೀವಿ. ನಿನ್ನೆ ನಾವು 11ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡಿದ್ದೀವಿ. 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಭಗವಂತ ತನ್ನ ವಿಶ್ವರೂಪವನ್ನ ತೋರಿಸ್ತಾನೆ ಅರ್ಜುನನಿಗೆ. ಅದನ್ನ ನೋಡ್ಬೇಕು ಅಂತ ಅರ್ಜುನ ಮೊದಲಿಗೆ ಇಚ್ಛೆ ಪಡ್ತಾನೆ. ನಂತರ ಆ ಭಗವಂತನ ಆ ವಿಶ್ವರೂಪವನ್ನ ಅವನು ನೋಡಿ ಅದರಲ್ಲಿ ಒಂದು ಹೆದರಿಕೆ ಅವನಿಗೆ ಹುಟ್ಟುತ್ತೆ. ಅಂದ್ರೆ ಅವನು ಯಾವ ರೀತಿ ಇರುತ್ತೆ ಆ ವಿಶ್ವರೂಪ ಅಂತಂದ್ರೆ, ಭಗವಂತ ಅವನು ಇಡೀ ಅವನ ಸುತ್ತ ಇರುವಂತಹ ಒಂದು ಆಕಾಶವನ್ನೇ ಒಂದು ಪರದೆಯನ್ನಾಗಿ ಮಾಡಿ ಅಲ್ಲಿ ಎಲ್ಲ ಬ್ರಹ್ಮಾಂಡದ ಎಲ್ಲ ಲೋಕಗಳನ್ನು ಕೂಡ ಒಂದೇ ಒಂದು ದೃಷ್ಟಿಯಲ್ಲಿ ಅವನು ಎಲ್ಲವೂ ಕಾಣುವ ಹಾಗೆ ಮಾಡ್ತಾನೆ. ಹಾಗೆ ನೋಡುವಾಗ ಅರ್ಜುನನಿಗೆ ಅದು ಅಂದ್ರೆ ಅವನು ಇಚ್ಛಿಸಿದ ಹಾಗೆ ಕಾಣುತ್ತೆ. ಅಂದ್ರೆ ಅವನು ಏನೆಲ್ಲ ನೋಡ್ಬೇಕಂತ ಬಯಸ್ತಾನೆ ಅದೆಲ್ಲವೂ ಕೂಡ ಕಾಣುತ್ತೆ. ಅಂದ್ರೆ ಹಿಂದೆ ನಡೆದದ್ದು ಅಥವಾ ಮುಂದೆ ಯುದ್ಧ ಇನ್ನೂ ಪ್ರಾರಂಭ ಆಗಿಲ್ಲ, ಆ ಯುದ್ಧದ ಪರಿಣಾಮಗಳನ್ನು ಕೂಡ ಅವನು ಕಾಣ್ತಾನೆ, ಮುಂದೆ ನಡೆಯುವಂತದ್ದು. ಮತ್ತೆ ಎಲ್ಲ ಲೋಕದಲ್ಲೂ ಎಲ್ಲರೂ ಕೂಡ ಯಾವ ರೀತಿ ಭಗವಂತನನ್ನ ಕಂಡಾಗ ಯಾವ ರೀತಿ ದೇವತೆಗಳು ಅವನಿಗೆ ಶರಣಾಗ್ತಾರೆ, ಅಭಕ್ತರು ಅಥವಾ ರಾಕ್ಷಸರು ಯಾರಿದ್ದಾರೆ ಅವನನ್ನು ನೋಡಿ ಹೇಗೆ ಹೆದರ್ಕೊಂಡು ಹೋಗ್ತಾರೆ, ಇದೆಲ್ಲವನ್ನು ಕೂಡ ಅವನು ನೋಡ್ತಾನೆ. ಮತ್ತೆ ಆ ಯುದ್ಧದಲ್ಲಿ ಎಲ್ಲ 18 ಅಕ್ಷೋಹಿಣಿ ಸೈನ್ಯ ಏನ್ ಬಂದಿದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ಹಿಂದಿರುಗಿ ಹೋಗೋದಿಲ್ಲ, ಎಲ್ಲರೂ ಕೂಡ ಕಾಲದ ವಶವಾಗ್ತಾರೆ ಅನ್ನೋದನ್ನ ಕೂಡ ಅವನು ಕಾಣ್ತಾನೆ. ಹೀಗೆ ನೋಡಿ ಅವನಿಗೆ ಹೆದರಿಕೆ ಉಂಟಾಗುತ್ತೆ. ಆಮೇಲೆ ಅವನು ಭಗವಂತನನ್ನ ಕೇಳ್ಕೋತಾನೆ. ಮತ್ತೆ ಭಗವಂತನ ಆ ಚತುರ್ಭುಜ ವಿಷ್ಣು ರೂಪವನ್ನು ಮತ್ತೆ ದ್ವಿಭುಜ ಶ್ಯಾಮಸುಂದರ ರೂಪವನ್ನು ಅವನು ನೋಡೋದಕ್ಕೆ ಇಷ್ಟಪಡ್ತಾನೆ. ನಂತರ ಭಗವಂತ ಅವನಿಗೆ ತಿಳಿಸ್ತಾನೆ, ನೀನು ನಿಮಿತ್ತ ಮಾತ್ರ, ಈ ಯುದ್ಧ ಅದು ನಿನ್ನಿಂದಲೇ ಆಗ್ತಿದೆ ಅಂತ ಅನ್ಕೋಬೇಡ. ಈ ಯುದ್ಧ ಆಗ್ಲೇ ಅದು ಭಗವಂತನ ಯೋಜನೆ ಆಗಿದೆ. ಆ ಪ್ರಕಾರ ಇವರೆಲ್ಲರೂ ಕೂಡ ಹದ್ರಾಗಿಯೇ ಹಾಕ್ತಾರೆ. ಅದು ಅರ್ಜುನನಿಂದ ಆಗ್ಬೋದು ಅಥವಾ ಬೇರೆ ಯಾರಿಂದಲಾದ್ರೂ ಆಗ್ಬೋದು. ಅದಕ್ಕೆ ಭಗವಂತ ಹೇಳ್ತಾನೆ, ಆ ಕೀರ್ತಿ ನಿನಗೆ ಸಿಗ್ಲಿ, ನೀನು ಯುದ್ಧ ಮಾಡು. ಇವರೆಲ್ಲರೂ ಕೂಡ ಹತರಾಗ್ತಾರೆ, ಮತ್ತೆ ಪಾಂಡವರವರು ಕೀರ್ತಿಯನ್ನ ಪಡಿತಾರೆ, ಅವರು ಗೆಲ್ತಾರೆ ಯುದ್ಧದಲ್ಲಿ ಅಂತ ಅನ್ನೋದನ್ನ ಭಗವಂತ ಅವ್ರು ತಿಳಿಸ್ಕೊಡ್ತಾನೆ. ನಂತರ ನಾವು ನೋಡ್ತೀವಿ ಹೇಗೆ ಅರ್ಜುನ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾನೆ ಅಂತ. ಅಂದ್ರೆ ಅವನು ಭಗವಂತನಿಗೆ ಶರಣಾಗ್ತಾನೆ ಅವನ ರೂಪವನ್ನ ನೋಡಿ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಭಗವಂತ 10ನೇ ಅಧ್ಯಾಯದಲ್ಲಿ ಅವನು
ದೇವೋತ್ತಮ ಪರಮ ಪುರುಷ ಅಂತ ಹೇಳ್ತಾನೆ. ಅರ್ಜುನ ಕೂಡ ಅದನ್ನ ಸ್ವೀಕಾರ ಮಾಡ್ತಾನೆ. ಆದ್ರೆ ಈಗ 11ನೇ ಅಧ್ಯಾಯದಲ್ಲಿ ಅದನ್ನ ದೃಢೀಕರಿಸ್ತಾನೆ. ಅಂದ್ರೆ ಅದನ್ನ ನೇರವಾಗಿ ದಿವ್ಯ ದೃಷ್ಟಿಯನ್ನ ಕೊಟ್ಟು ಭಗವಂತ ಅದನ್ನ ದೃಢಪಡಿಸ್ತಾನೆ, ದೇವೋತ್ತಮ ಪರಮ ಪುರುಷ ಅನ್ನೋದನ್ನ. ನಂತರ ಅದನ್ನ ನೋಡಿದ ಮೇಲೆ ಅರ್ಜುನನಿಗೆ ಅನ್ಸುತ್ತೆ, ನಾನು ಸ್ನೇಹಿತ ಅಥವಾ ನನ್ನ ಸಂಬಂಧಿಕ ಅಂತ ತಿಳ್ಕೊಂಡು ನಾನು ಹೇಗೆ ಸಲಹೆಯಿಂದ ಇದ್ಬಿಟ್ಟೆ. ಅದು ದೇವೋತ್ತಮ ಪರಮ ಪುರುಷ ಅಂತ ತಿಳಿದು ಅವನು ಭಗವಂತನಿಗೆ ಶರಣಾಗ್ತಾನೆ, ನಮಸ್ಕಾರಗಳನ್ನ ಸಲ್ಲಿಸ್ತಾನೆ. ನಂತರ ಅವನು ಸ್ತುತಿಸ್ತಾನೆ, ಭಗವಂತನನ್ನ ಸ್ತುತಿ ಮಾಡ್ತಾನೆ. ಅನಂತರ ಭಗವಂತನ ಹತ್ರ ಕ್ಷಮೆಯನ್ನ ಕೇಳ್ತಾನೆ, ನಾನು ತಿಳಿಯದೆ ಮಾಡಿರೋ ಎಲ್ಲ ತಪ್ಪುಗಳನ್ನ ಕ್ಷಮಿಸು ಅಂತ. ನಂತರ ಅವನು ವಿನಂತಿಸ್ಕೋತಾನೆ, ನಿನ್ನ ಚತುರ್ಭುಜ ರೂಪವನ್ನ ನಾನು ನೋಡ್ಬೇಕು ಅಂತ ಇಚ್ಛಿಸ್ತೀನಿ, ನಿನ್ನ ದ್ವಿಭುಜ ರೂಪವನ್ನ ನಾನು ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ. ಕೊನೆಗೆ ಭಗವಂತ ದ್ವಿಭುಜ ರೂಪದಲ್ಲಿ ಬರ್ತಾನೆ. ಅನಂತರ ಅರ್ಜುನ ಅವನು ಸಮಾಧಾನಗೊಳ್ತಾನೆ. ಇದನ್ನೆಲ್ಲ ಸಂಜಯ ಅವನ ದಿವ್ಯ ದೃಷ್ಟಿಯ ಮೂಲಕ ಅವನು ಧೃತರಾಷ್ಟ್ರನಿಗೆ ಅಲ್ಲಿ ನಡೀತಿರುವಂತದ್ದು ಎಲ್ಲವನ್ನು ಕೂಡ ಅವನು ವರ್ಣಿಸ್ತಾ ಇರ್ತಾನೆ. ಆ ವಿಶ್ವರೂಪ ಅದು ಹೇಗಿತ್ತು, ಅದರಲ್ಲಿ ಭಗವಂತ ಅವನು ಅಂದ್ರೆ ಈ ವಿಶ್ವರೂಪ ಅನ್ನುವಂಥದ್ದು ಅದೊಂದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತಹ ಭಗವಂತನ ಸ್ವಾಂಶ ವಿಸ್ತರಣೆಗಳಲ್ಲಿ ಒಂದು ಅವತಾರದ ಹಾಗೆ ಅಲ್ಲ, ಇದು ಭೌತಿಕ ಜಗತ್ತಿನ ಅಭಿವ್ಯಕ್ತಿ. ಅಂದ್ರೆ ಈ ಭೌತಿಕ ಜಗತ್ತು ಅದು ಅಶಾಶ್ವತವಾದದ್ದು, ಅದೇ ರೀತಿ ಭಗವಂತನ ಈ ರೂಪವು ಕೂಡ ಅದು ಅಶಾಶ್ವತವಾದದ್ದು. ಅದು ಈ ಭೌತಿಕ ಜಗತ್ತಿನಲ್ಲಿ ಪರಮಾತ್ಮ ಕ್ಷೀರೋದಕಶಾಹಿ ವಿಷ್ಣುವಾಗಿ ಭಗವಂತ ಹೇಗೆ ತನ್ನ ಒಂದೇ ಒಂದು ಅಂಶ ಸ್ವಾಂಶ ವಿಸ್ತರಣೆಯಲ್ಲಿ ಅವನು ಇಡೀ ಜಗತ್ತನ್ನ ಯಾವ ರೀತಿ ಆವರಿಸ್ಕೊಂಡಿದ್ದಾನೆ ಅನ್ನೋದನ್ನ ಆ ವಿಶ್ವರೂಪದಲ್ಲಿ ಭಗವಂತ ಅರ್ಜುನನ್ಗೆ ತೋರಿಸಿಕೊಡುವಂಥದ್ದು. ಇವತ್ತು ನಾವು 12ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. 12ನೇ ಅಧ್ಯಾಯದ ಹೆಸರು ಭಕ್ತಿ ಯೋಗ ಅಥವಾ ಭಕ್ತಿ ಸೇವೆ. ಭಕ್ತಿ ಅಂತಂದ್ರೆ ನಾವು ಹೀಗಾಗ್ಲೇ ಸುಮಾರು ಸತಿ ಹೇಳಿದ್ದೀನಿ, ಭಕ್ತಿ ಅಂದ್ರೆ ಅದು ಪ್ರೀತಿ. ನಮಗಿಂತ ಹಿರಿಯರ ಮೇಲೆ ನಾವು ಪ್ರೀತಿಯನ್ನ ತೋರಿಸ್ತೀವಿ ಅಂದ್ರೆ ಅದನ್ನ ಭಕ್ತಿ ಅಂತ ನಾವು ಕರಿತೀವಿ. ಮತ್ತೆ ಯೋಗ ಅಂತಂದ್ರೆ ಭಗವಂತನ ಜೊತೆ ಸಂಪರ್ಕವನ್ನ ಹೊಂದುವಂಥದ್ದು, ಭಕ್ತಿಯ ಮೂಲಕ ಭಗವಂತನ ಸಂಪರ್ಕವನ್ನ ಸಾಧಿಸುವಂಥದ್ದು. ಅದು ಹೇಗೆ ಅಂದ್ರೆ ಭಕ್ತಿ ಸೇವೆ ಮಾಡುವ ಮೂಲಕ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪ್ರಭುಪಾದರು, ನಾವ್ ಯಾರನ್ನಾದ್ರೂ ತುಂಬಾ ಪ್ರೀತಿಸ್ತೀವಿ ಅಂತಂದ್ರೆ ಬಾಯಿ ಮಾತಿಗೆ ನಾವು ಹೇಳೋದಿಲ್ಲ, ನನಗೆ ನೀನ್ ತುಂಬಾ ಇಷ್ಟ, ನನಗೆ ನೀನ್ ತುಂಬಾ ಇಷ್ಟ ಅಂತ. ಕೆಲವೊಂದು ಸತಿ ನಾವು ನೋಡ್ತೀವಿ, ತಂದೆ ತಾಯಿ ಯಾವತ್ತು ಹೆಚ್ಚಾಗಿ ತೋರ್ಪಡಿಸ್ಕೊಳ್ದಿರ ಇದ್ರು ಕೂಡ ಅವರು ಯಾವ ರೀತಿ ಅಂದ್ರೆ ಹೇಳ್ಕೊಳ್ಳಿಲ್ಲ ಅಂದ್ರೂ ಕೂಡ ಅವ್ರ ಮಕ್ಕಳ ಮೇಲೆ ಅವ್ರು ಎಷ್ಟು ಪ್ರೀತಿನ ಇಟ್ಟಿರ್ತಾರೆ ಅಂದ್ರೆ, ಅವರು ಹುಟ್ಟಿದಾಗಿನಿಂದ ಅವ್ರು ಇರುವವರೆಗೂ ಕೂಡ ತಂದೆ ತಾಯಿ ಆ ಮಕ್ಕಳ ಸೇವೆಯನ್ನ ಮಾಡ್ತಾರೆ. ಮಕ್ಕಳ ಸೇವೆನ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಯಾವಾಗ ಏನು ಬೇಕು ಎಲ್ಲವನ್ನೂ ಕೂಡ ಅವರು ಅವ್ರಿಗೆ ನೋಡ್ಕೋತಾರೆ. ಅಷ್ಟು ಪ್ರೀತಿ ಅನ್ನುವಂಥದ್ದು ತಂದೆ ತಾಯಿಗೆ ಮಕ್ಕಳ ಮೇಲಿರುತ್ತೆ. ಆ ಪ್ರೀತಿ ಅದು ಯಾವ ರೀತಿ ವ್ಯಕ್ತ ಆಗುತ್ತೆ ಅಂದ್ರೆ ಅವರು ಅವರಿಗೆ ಮಾಡುವ ಸೇವೆಯ ಮೂಲಕ ಅದು ವ್ಯಕ್ತ ಆಗುತ್ತೆ. ಹಾಗೆ ನಾವು ಕೂಡ ಭಗವಂತನನ್ನ ಪ್ರೀತಿಸ್ತೀವಿ ಅನ್ನೋದು ನಿಜ ಆದ್ರೆ ನಾವು ಅದನ್ನ ಸೇವೆಯ ಮೂಲಕ ವ್ಯಕ್ತಪಡಿಸಬಹುದೇ ಹೊರತು ಸುಮ್ನೆ ಬಾಯಿ ಮಾತಿಗೆ ನಾವು ಭಕ್ತರು ಅಂತ ಹೇಳ್ಕೊಳ್ಳುವಂತದ್ದಲ್ಲ ಅಂತ ಇಲ್ಲಿ ಪ್ರಭುಪಾದರು ನಮ್ಗೆ ತಿಳಿಸ್ತಾರೆ. ಈ ಅಧ್ಯಾಯದಲ್ಲಿ ಏನೆಲ್ಲ ವಿಚಾರಗಳು ಇದೆ ಅಂತಂದ್ರೆ, ಮೊದಲಿಗೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಸಾಕಾರವಾದಿ ಅಥವಾ ನಿರಾಕಾರವಾದಿ ಅಂದ್ರೆ ಯಾವುದು ಉತ್ತಮ? ಸಾಕಾರವಾದಿ ಅಂತಂದ್ರೆ ಭಗವಂತನನ್ನ ವ್ಯಕ್ತಿ ರೂಪದಲ್ಲಿ ಆರಾಧನೆ ಮಾಡುವಂಥದ್ದು ಅಥವಾ ಭಗವಂತನನ್ನ ಒಂದು ಶಕ್ತಿಯ ರೂಪದಲ್ಲಿ ಆರಾಧನೆ ಮಾಡುವಂಥದ್ದು, ಯಾವುದು ಉತ್ತಮ ಅಂತ ಇಲ್ಲಿ ಕೇಳ್ತಾನೆ. ಆಮೇಲೆ ಭಗವಂತ ತಿಳಿಸ್ಕೊಡ್ತಾನೆ, ಸಾಕಾರವಾದಿ ಮತ್ತು ನಿರಾಕಾರವಾದಿಗಳಲ್ಲಿ ಕೃಷ್ಣ ಭಕ್ತಿ ಶ್ರೇಷ್ಠತೆಯನ್ನ ತಿಳಿಸ್ಕೊಡ್ತಾನೆ. ಕೃಷ್ಣನ ಭಕ್ತಿ ಅದು ಎಲ್ಲದಕ್ಕಿಂತ ಉತ್ತಮವಾದ್ದು ಅನ್ನೋದನ್ನ ಹೇಳ್ತಾರೆ. ಭಕ್ತಿಯ ಪ್ರಗತಿಶೀಲ ಹಂತಗಳು. ಭಕ್ತಿಯ ಪ್ರಗತಿಶೀಲ ಹಂತಗಳು ಅಂದ್ರೆ ಇಲ್ಲಿ ಕೃಷ್ಣ ಅವನು ಹೇಗೆ ನಾವು ಭಕ್ತಿಯಲ್ಲಿ ಭಗವಂತನನ್ನ ಪಡಿಬೇಕು ಅಂತಂದ್ರೆ ಆದ್ರೆ ಭಗವಂತನಿಗೂ ಕೂಡ ಭಕ್ತರ ಮೇಲೆ ಅಥವಾ ಅವನ ವಿಸ್ತರಣೆಗಳು ಆದ ನಮ್ಮಂತಹ ವಿಭಿನ್ನಾಂಶಗಳಾದಂತಹ ಅಂದ್ರೆ ಭಗವಂತನ ಮಕ್ಕಳಾದಂತಹ ನಮ್ಮ ಮೇಲೆ ಎಷ್ಟು ಕರುಣೆ ಪ್ರೀತಿ ಇದೆ ಅಂತಂದ್ರೆ ಅವ್ನು ನಮಗೆ ಅನೇಕ ಅವಕಾಶಗಳನ್ನ ಕೊಡ್ತಾನೆ. ಅವನ ಹತ್ರಕ್ಕೆ ನಮ್ಮನ್ನ ಕರ್ಕೊಳ್ಳೋದಕ್ಕೆ ಅನೇಕ ಅವಕಾಶಗಳನ್ನ ಕೊಡ್ತಾನೆ. ಯಾವ್ದೆಲ್ಲ ಅವಕಾಶಗಳು ಅನ್ನೋದನ್ನ ನಾವು ಭಕ್ತಿಯ ಪ್ರಗತಿಶೀಲ ಹಂತಗಳಲ್ಲಿ ನೋಡ್ತೀವಿ. ನಂತರ ಶ್ರೀಕೃಷ್ಣನಿಗೆ ಪ್ರಿಯವಾದ ಗುಣಗಳು ಅಂದ್ರೆ ಭಗವಂತ ಅವನ ಭಕ್ತ ಯಾರಿದ್ದಾನೆ ಅವನಲ್ಲಿ ಯಾವ್ದೆಲ್ಲ ಗುಣಗಳು ಅವನಿಗೆ ತುಂಬಾ ಪ್ರಿಯವಾದವು ಅನ್ನೋದನ್ನ 13ರಿಂದ 20ನೇ ಶ್ಲೋಕದವರೆಗೆ ಭಗವಂತ ತಿಳಿಸ್ಕೊಡ್ತಾನೆ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾ ಸ್ವಾಪರ್ಯುಪಾಸತೆ ಯೇ ಚಾಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಯೇ ಯೋಗವಿತ್ತಮಃ.
ಅರ್ಜುನ ಪ್ರಶ್ನಿಸಿದನು. ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು. ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು? ಈಗ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದ್ರೆ ಭಗವಂತನನ್ನ ಸದಾ ಭಕ್ತಿ ಸೇವೆಯಲ್ಲಿ ಅವನನ್ನ ಆರಾಧನೆ ಮಾಡುವಂಥದ್ದು. ಅಂದ್ರೆ ಭಗವಂತನನ್ನ ಒಬ್ಬ ವ್ಯಕ್ತಿ ರೂಪದಲ್ಲಿ ಅವನನ್ನ ಆರಾಧನೆ ಮಾಡುವಂತವರು, ಅಂದ್ರೆ ಅವನ ಶುದ್ಧ ಭಕ್ತರು. ಈಗ ಭಗವಂತನ ಜೊತೆ ಒಂದು ಪ್ರೀತಿ ವಿನಿಮಯ ಬೇಕು ಅಂದ್ರೆ ಅಲ್ಲಿ ವ್ಯಕ್ತಿಯ ರೂಪದಲ್ಲಿ ಮಾತ್ರನೇ ಅದು ಮಾಡ್ಲಿಕ್ಕೆ ಸಾಧ್ಯ. ಅವನನ್ನ ಒಂದು ಶಕ್ತಿಯ ರೂಪದಲ್ಲಿ ಅವನಿಗೆ ಒಂದು ರೂಪ ಇಲ್ಲ, ಅವನ ಒಂದು ಬೆಳಕು ಮಾತ್ರ ಅನ್ನೋ ರೀತಿ ಆರಾಧನೆ ಮಾಡುವಂತವ್ರಿಗೆ ಅಂತಹ ಒಂದು ಅವಕಾಶ, ಭಕ್ತಿ ಸೇವೆ ಮಾಡುವ ಅವಕಾಶನೇ ಅವ್ರಿಗೆ ಸಿಗೋದಿಲ್ಲ. ಅವರು ಭಗವಂತನನ್ನ ಧ್ಯಾನ ಮಾಡಬಹುದಷ್ಟೇ ಹೊರತು ಅವನ ಜೊತೆ ಒಂದು ಪ್ರೀತಿ ಸಂಪರ್ಕ ಅವ್ರಿಗೆ ಸಿಗೋದಿಲ್ಲ. ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನ ಪೂಜಿಸೋದು ಅಂತಂದ್ರೆ ಅಲ್ಲಿ ಭಗವಂತನಿಗೆ ರೂಪ ಇಲ್ಲ, ಅವನೊಂದು ಶಕ್ತಿ, ಅವನೊಂದು ಬೆಳಕು ಅಂತ ತಿಳ್ಕೊಂಡು ಅವನನ್ನ ಆರಾಧನೆ ಮಾಡುವಾಗ ಈ ಎರಡರಲ್ಲೂ ಯಾವುದು ಹೆಚ್ಚು ಪರಿಪೂರ್ಣ ಅಂತ ಹೇಳಿ ಅರ್ಜುನ ಕೇಳ್ತಾ ಇದ್ದಾನೆ. ನಾವು ನೋಡ್ತಾ ಇದ್ದೀವಿ ಚಿತ್ರದಲ್ಲಿ ಮೊದಲಿದ್ದಂಥದ್ದು ಒಂದು ಭಗವಂತನ ಪ್ರಭೆ, ಈಗ ಭಗವಂತ ಸ್ವತಃ ವ್ಯಕ್ತಿ ರೂಪದಲ್ಲಿ ಇರುವಂತದ್ದು ಶ್ಯಾಮ ಸುಂದರ. ಅರ್ಜುನನು ಏಕೆ ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ? ಅರ್ಜುನನು ಪ್ರಶ್ನಿಸಿದನು. ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು. ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು? ಅಂದ್ರೆ ಈ ಪ್ರಶ್ನೆನ ಯಾಕೆ ಅರ್ಜುನ ಕೇಳ್ತಾ ಇದ್ದಾನೆ? ಹರೇ ಕೃಷ್ಣ, ಹೇಳ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಅರ್ಜುನ ಅಲ್ಲಿ ಪೂಜೆ ಮಾಡೋರು ಸಾಕಾರವಾದಿಗಳು ಅಂತ ಇರ್ತಾರಲ್ಲ ಮಾತಾಜಿ. ಹಾ ಮಾತಾಜಿ. ಹ್ಮ್ ಇಲ್ಲಿ ಅವರಲ್ಲಿ ಭಗವಂತನ ಅಂದ್ರೆ ಆ ರೂಪ ಇಟ್ಟು ಪೂಜೆ ಮಾಡೋರ್ನ ಹೆಚ್ಚು ಪ್ರಿಯರು ಅಂತ ಹೇಳ್ತಾ ಇದ್ದಾರೆ ಅಂತ. ಹಾ ಮಾತಾಜಿ, ಅಂದ್ರೆ ಇಲ್ಲಿ ಇನ್ನ ಕೃಷ್ಣ ಉತ್ತರ ಕೊಟ್ಟಿಲ್ಲ, ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾಕೆ ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಈ ನಿರಾಕಾರವಾದ ಮತ್ತೆ ಸಾಕಾರವಾದದ ಬಗ್ಗೆ ಅವನು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಕೃಷ್ಣನಿಗೆ ಅಂತ. ಅಂದ್ರೆ ಇಲ್ಲಿ ಮುಂದೆ ಅರ್ಜುನ ನಮಗೆ ಕೃಷ್ಣನ ಮೂಲಕ ಏನ್ ತಿಳಿಸ್ಕೊಡೋಕಿದ್ದಾನೆ ಅಂತಂದ್ರೆ ಭಕ್ತಿಯ ಮಹತ್ವಗಳನ್ನ ತಿಳಿಸ್ಕೊಡ್ತಾ ಇದ್ದಾನೆ. ಮತ್ತೆ ಭಕ್ತಿ ಸೇವೆ ಅನ್ನುವಂಥದ್ದು, ಅದರ ಮಹತ್ವವನ್ನ, ಮತ್ತೆ ಭಕ್ತಿ ಸೇವೆಯ ಮೂಲಕ ನಾವು ಭಗವಂತನ ಜೊತೆ ಸಂಪರ್ಕವನ್ನ ಏರ್ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ, ಸುಲಭ ಕೂಡ ಅನ್ನೋದನ್ನ ಇಲ್ಲಿ ಅಂದ್ರೆ ಪರಿಪೂರ್ಣ ಸಾಕ್ಷಾತ್ಕಾರ ನಾವು ನೋಡಿದೀವಿ. ಆತ್ಮ ಸಾಕ್ಷಾತ್ಕಾರದಲ್ಲಿ 3 ಹಂತಗಳಿದೆ. ಒಂದು ನಿರಾಕಾರವಾದಿಗಳು, ಮತ್ತೆ ಭಗವಂತನ ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಮತ್ತೆ ಭಗವಾನ್ ಸಾಕ್ಷಾತ್ಕಾರ. ಈ 3 ಸಾಕ್ಷಾತ್ಕಾರಗಳು, ಅದರಲ್ಲಿ ಎಲ್ಲದಕ್ಕಿಂತ ಪರಿಪೂರ್ಣವಾದದ್ದು ಭಗವಾನ್ ಸಾಕ್ಷಾತ್ಕಾರ. ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ಅಥವಾ ಪರಮಾತ್ಮನ ಸಾಕ್ಷಾತ್ಕಾರ ಅನ್ನುವಂಥದ್ದು ಒಂದು ಆಂಶಿಕ ಸಾಕ್ಷಾತ್ಕಾರ. ಈ ವಿಷಯಗಳನ್ನ ಮುಂದೆ ಕೃಷ್ಣ ನಮ್ಗೆ ತಿಳಿಸ್ತಾನೆ. ಅದನ್ನ ತಿಳ್ಕೊಳ್ಳಿಕ್ಕೆ ಇಲ್ಲಿ ಅರ್ಜುನ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಚಿತ್ರದಲ್ಲಿ ನಾವು ನೋಡ್ತಾ ಇದೀವಿ, ಇಲ್ಲಿ ಕೂತಿರುವಂತದ್ದು ಚೈತನ್ಯ ಮಹಾಪ್ರಭುಗಳು, ಮತ್ತೆ ಅವರ ಕೈ ಹಿಡಿದು ಎಬ್ಬಿಸ್ತಿರುವಂತವರು ಪ್ರಕಾಶಾನಂದ ಸರಸ್ವತಿ ಅಂತ. ಯಾವಾಗ ಚೈತನ್ಯ ಮಹಾಪ್ರಭುಗಳು ಬಂದಿದ್ರು ಆ ಸಂದರ್ಭದಲ್ಲಿ ಈ ಪ್ರಕಾಶಾನಂದ ಸರಸ್ವತಿ ಅನ್ನುವಂಥವ್ರು ಒಬ್ಬ ಮಾಯಾವಾದಿ ಸನ್ಯಾಸಿಯಾಗಿದ್ರು. ಅಂದ್ರೆ ಮಾಯಾವಾದಿ ಸನ್ಯಾಸಿಗಳು ಅಂದ್ರೆ ಅವರು ಯಾವಾಗ್ಲೂ ಕೂಡ ಭಗವಂತನನ್ನ ವ್ಯಕ್ತಿ ಅಂತ ಆರಾಧನೆ ಮಾಡೋದಕ್ಕಿಂತ ನಿರಾಕಾರ ರೂಪ ಅಂತ ಹೇಳಿ ಆರಾಧನೆ ಮಾಡುವಂತವ್ರು. ಅವರಿಗೆ 10,000 ಜನ ಅನುಯಾಯಿಗಳು ಇರ್ತಾರೆ. ಚೈತನ್ಯ ಮಹಾಪ್ರಭುಗಳು ಅವರು ಸನ್ಯಾಸ ದೀಕ್ಷೆಯನ್ನ ಪಡ್ಕೋತಾರೆ. ನಂತರ ಅವರು ಯಾವಾಗ್ಲೂ ಕೂಡ ಹರಿನಾಮ ಸಂಕೀರ್ತನೆಯನ್ನ ಮಾಡ್ತಾ ಎಲ್ಲಾ ಕಡೆ ಅವರು ಓಡಾಡ್ತಾ ಇರ್ತಾರೆ. ಹಾಗ ಎಲ್ಲರೂ ಕೂಡ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಪ್ರಕಾಶಾನಂದ ಸರಸ್ವತಿ ಅವ್ರಿಗೆ ತಿಳಿಸ್ತಾರೆ, ಹೀಗೆ ಒಬ್ಬ ಸನ್ಯಾಸಿ ಸದಾ ಹರಿನಾಮ ಸಂಕೀರ್ತನೆ ಮಾಡ್ತಾ ಇರ್ತಾರೆ ಅಂತ. ಆಗ ಪ್ರಕಾಶಾನಂದ ಸರಸ್ವತಿ ಅವರು ಅವರಿಗೆ ಹೆಚ್ಚು ಮಹತ್ವ ಕೊಡೋದಿಲ್ಲ. ಒಮ್ಮೆ ಏನಾಗುತ್ತೆ ಅಂತಂದ್ರೆ ಎಲ್ಲಾ ಪ್ರಕಾಶಾನಂದ ಸರಸ್ವತಿಗಳು ಮತ್ತೆ ಅನುಯಾಯಿಗಳು ಸೇರಿದಂತಹ ಒಂದು ಜಾಗದಲ್ಲಿ ಚೈತನ್ಯ ಮಹಾಪ್ರಭುಗಳು ಕೂಡ ಹೋಗ್ತಾರೆ. ಅಲ್ಲಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಮನೆ ಒಳಗಡೆ ಹೋಗಿದ್ ಕೂಡ್ಲೆ ಕೈಕಾಲು ತೊಳ್ಕೊಳ್ಳೋದಕ್ಕಂತ ಒಂದು ಜಾಗ ಇರುತ್ತೆ. ಅಂತಹ ಒಂದು ಜಾಗದಲ್ಲಿ ಅವರು ಕೂತಿರ್ತಾರೆ. ನಂತರ ಅಲ್ಲಿಗೆ ಪ್ರಕಾಶಾನಂದ ಸರಸ್ವತಿ ಅವರು ಬರ್ತಾರೆ. ಅವರು ಕೇಳ್ತಾರೆ ಚೈತನ್ಯ ಮಹಾಪ್ರಭುಗಳಿಗೆ, ಅಂದ್ರೆ ನೀವು ಒಬ್ಬ ಸನ್ಯಾಸಿ ಆದವರು ವೇದಾಧ್ಯಯನವನ್ನ ಮಾಡ್ಬೇಕು, ಜ್ಞಾನವನ್ನ ಬೆಳೆಸ್ಕೋಬೇಕು, ಅದನ್ನ ಬಿಟ್ಟು ನೀವೇನು ಯಾವಾಗ ನೋಡಿದ್ರು ಹರಿನಾಮ ಸಂಕೀರ್ತನೆಯನ್ನ ಮಾಡ್ತಾ ಇರ್ತೀರಿ, ಭಾವುಕರ ಹಾಗೆ ಇರ್ತೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು
ಆ ನಾನು ಅಷ್ಟೇನು ಜ್ಞಾನಿ ಅಲ್ಲ. ನನ್ನ ಗುರುಗಳು ಅಂದ್ರೆ ನನಗೆ ದೀಕ್ಷೆ ಕೊಟ್ಟಂತಹ ಗುರುಗಳು ನನಗೆ ಹರಿನಾಮ ಸಂಕೀರ್ತನೆಯನ್ನ ಹೇಳಲಿಕ್ಕೆ ಹೇಳಿದ್ದಾರೆ. ನಾನು ಒಬ್ಬ ಹುಚ್ಚನ ಹಾಗೆ ಹರಿನಾಮ ಸಂಕೀರ್ತನೆ ಮಾಡ್ತಾ ಇರ್ತೀನಿ. ನನ್ನ ಗುರುಗಳು ಹೇಳಿದ್ದಾರೆ ಎಲ್ಲರನ್ನೂ ಕೂಡ ನನ್ನ ಹಾಗೆ ಹುಚ್ಚರನ್ನಾಗಿ ಮಾಡುವಂತ. ಆದ ಕಾರಣ ನಾನು ಸದಾ ಸಂಕೀರ್ತನೆ ಮಾಡ್ತಿರ್ತೀನಿ ಅಂತ ಅವರು ಹೇಳ್ತಾರೆ. ಆದ್ರೆ ಪ್ರಕಾಶಾನಂದ ಸರಸ್ವತಿ ಅವರು ಮಾಯಾವಾದಿ ಸನ್ಯಾಸಿಗಳಾದ ಕಾರಣ ಅವರನ್ನ ಆಕರ್ಷಣೆ ಮಾಡೋದಕ್ಕೆ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ಪ್ರಜ್ವಲಿಸುವ ಕೊರೈಸುವ ಏನು ಒಂದು ಆ ಪ್ರಭೆ ಅನ್ನೋದು ಅವರ ಸುತ್ತ ಇದೆ. ಅದನ್ನ ಪ್ರಕಾಶಾನಂದ ಸರಸ್ವತಿ ಅವರಿಗೆ ತೋರಿಸ್ತಾರೆ. ಅದನ್ನ ನೋಡಿದ ಕೂಡಲೇ ಅವರಿಗೆ ತಿಳಿಯುತ್ತೆ ಚೈತನ್ಯ ಮಹಾಪ್ರಭುಗಳು ಸಾಧಾರಣ ವ್ಯಕ್ತಿಯಲ್ಲ, ಅವರು ಸ್ವಯಂ ಭಗವಂತ. ಅಂದ್ರೆ ಅವರು ಯಾರು ಮಾಯಾವಾದಿಗಳು ಅಥವಾ ನಿರಾಕಾರವಾದಿಗಳಿದ್ದಾರೆ ಅವರಿಗೆ ಆ ಬೆಳಕು ಅವರಿಗೆ ತುಂಬಾ ಹೆಚ್ಚು ಪ್ರಿಯವಾಗುತ್ತೆ ಹೊರತು ಅಲ್ಲಿ ವ್ಯಕ್ತಿ ರೂಪದಲ್ಲಿ ಭಗವಂತನನ್ನ ಕಾಣುವಂತಹ ಒಂದು ಆ ಮನಸ್ಥಿತಿ ಅವರಲ್ಲಿ ಇರೋದಿಲ್ಲ. ಆದ ಕಾರಣ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಇಷ್ಟವಾದ ಹಾಗೆ ಆ ಪ್ರಭೆಯನ್ನ ಅವರು ತೋರಿಸಿದಾಗ ಪ್ರಕಾಶಾನಂದ ಸರಸ್ವತಿ ಅವರು ಚೈತನ್ಯ ಮಹಾಪ್ರಭುಗಳನ್ನ ಅಂದ್ರೆ ಅವರಿಗೆ ಶರಣಾಗ್ತಾರೆ. ನಂತರ ಆ 10,000 ಅನುಯಾಯಿಗಳು ಯಾರಿರ್ತಾರೆ ಮಾಯಾವಾದಿಗಳು ಅವರೆಲ್ಲರೂ ಕೂಡ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಾಗ್ತಾರೆ. ಹೀಗೆ ಒಂದು ವ್ಯಕ್ತಿ ರೂಪಕ್ಕೆ ಮತ್ತೆ ಭಗವಂತನ ಶಕ್ತಿ ರೂಪಕ್ಕೆ ಇರುವ ವ್ಯತ್ಯಾಸಗಳನ್ನ ಇಲ್ಲಿ ಮುಂದೆ ಅರ್ಜುನ ಕೇಳ್ತಾ ಇದ್ದಾನೆ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ ತೇ ಮೇ ಯುಕ್ತ ತಮಾಮತಃ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರೆಂದು ಭಾವಿಸುತ್ತೇನೆ. ಈಗ ನೇರವಾಗಿ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಭಗವಂತ ಹೇಳ್ತಾ ಇದ್ದಾನೆ, ನಿರಾಕಾರವಾದಿಗಳು ಅಂದ್ರೆ ಭಗವಂತನನ್ನ ನಿರಾಕಾರ ರೂಪದಲ್ಲಿ ಆರಾಧನೆ ಮಾಡುವುದಕ್ಕಿಂತ ಭಗವಂತನನ್ನ ಸಾಕಾರ ರೂಪದಲ್ಲಿ ಆರಾಧನೆ ಮಾಡುವಂತಹವರು, ಅಂತಹ ಭಕ್ತರು ನನಗೆ ಹೆಚ್ಚು ಪ್ರಿಯರು ಅಂತ ಇಲ್ಲಿ ಅಂದ್ರೆ ಅವರು ಹೆಚ್ಚು ಪರಿಪೂರ್ಣ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರಭುಪಾದರು ಕೂಡ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಈಗ ಒಂದು 2,000 ರೂಪಾಯಿ ಒಂದು ನೋಟನ್ನು ತಗೊಂಡ್ರೆ ಅದರಲ್ಲಿ ಆಗಲೇ 1,000 ರೂಪಾಯಿ ಕೂಡ ಇದೆ, 500 ರೂಪಾಯಿ ಕೂಡ ಇರುತ್ತೆ. ಹಾಗೆ ಈ ಬ್ರಹ್ಮನ್ ಸಾಕ್ಷಾತ್ಕಾರ ಪರಮಾತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಅದು ಪ್ರಾರಂಭದ ಹಂತಗಳಲ್ಲಿ ಸಾಕ್ಷಾತ್ಕಾರಗಳು. ಅಂದ್ರೆ ಈ ಆಧ್ಯಾತ್ಮಿಕ ಜ್ಞಾನದಲ್ಲಿ ಅವರು ಪ್ರಾರಂಭದ ಹಂತದಲ್ಲಿ ಇದ್ದಾರೆ. ಮತ್ತೆ ಅವರು ಅದೊಂದು ಆಂಶಿಕ ಸಾಕ್ಷಾತ್ಕಾರ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಅದು ಪರಿಪೂರ್ಣವಾದದ್ದಲ್ಲ, ಅದು ಪ್ರಾರಂಭದ ಹಂತದಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಆ ಜ್ಞಾನವನ್ನು ಅನ್ನುವಂಥದ್ದು ಸಿಕ್ಕಿರುತ್ತೆ. ಆದ ಕಾರಣ ಬ್ರಹ್ಮನ್ ಸಾಕ್ಷಾತ್ಕಾರ ಪರಮಾತ್ಮ ಸಾಕ್ಷಾತ್ಕಾರಕ್ಕಿಂತ ಭಗವಂತನ ಸಾಕ್ಷಾತ್ಕಾರ ಅನ್ನುವಂಥದ್ದು ತುಂಬಾ ಶ್ರೇಷ್ಠವಾದದ್ದು. ಅದು ನಾವು ನೋಡ್ತೀವಿ, ಅಷ್ಟಾಂಗ ಯೋಗಿಗಳು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಭಗವಂತನ ಧ್ಯಾನ ಮಾಡೋದಕ್ಕಿಂತ ಅವರು ಅವರ ಹೃದಯದಲ್ಲಿ ಒಂದು ಭಗವಂತನ ಶಕ್ತಿಯನ್ನ ಅವರು ಆರಾಧನೆ ಮಾಡ್ತಾರೆ. ಹಾಗೆ ಅವರು ಧ್ಯಾನ ಮಾಡುವಾಗ ಎಷ್ಟೆಲ್ಲ ಕಷ್ಟಗಳು ಅದರಲ್ಲಿ ಇರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಅವರು ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗ್ಬೇಕಾಗುತ್ತೆ, ಏಕಾಂತದಲ್ಲಿ ವಾಸಿಸ್ಬೇಕಾಗುತ್ತೆ, ಮನಸ್ಸನ್ನ ನಿಯಂತ್ರಣ ಮಾಡ್ಬೇಕಾಗುತ್ತೆ, ಮತ್ತೆ ಇಂದ್ರಿಯಗಳ ಸುಖಗಳಿಂದ ಮನಸ್ಸನ್ನ ದೂರ ಇಡ್ಬೇಕಾಗುತ್ತೆ. ನಂತರ ಆ ಮನಸ್ಸನ್ನ ಒಂದು ಏಕಾಗ್ರತೆಗೆ ತಂದು ಅಲ್ಲಿ ಭಗವಂತನ ಧ್ಯಾನ ಮಾಡ್ಬೇಕಾಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋದಕ್ಕೆ ಎಲ್ಲರಿಂದಲೂ ಕೂಡ ಸಾಧ್ಯ ಆಗದೆ ಹೋಗ್ಬೋದು. ಆದ್ರೆ ಭಕ್ತಿ ಅನ್ನುವಂಥದ್ದು ಆ ರೀತಿ ಅಂತಲ್ಲ. ಭಕ್ತಿ ಮಾಡ್ಲಿಕ್ಕೆ ಯಾರು ಬೇಕಾದ್ರೂ ಮಾಡಬಹುದು, ಒಂದು ಪುಟ್ಟ ಮಗು ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಹೀಗೆ ಒಂದು ಸಂಕೀರ್ತನೆ ನಡೆಯುವ ಸಂದರ್ಭದಲ್ಲಿ ಮಗು ಕೂಡ ಒಂದು ಹಾಡನ್ನ ಅಂದ್ರೆ ಭಗವಂತನ ನಾಮಗಳನ್ನ ಹೇಳ್ತಾ ಅಲ್ಲಿ ನರ್ತಿಸ್ಬೋದು. ಒಂದು ಪುಟ್ಟ ಮಗು ಕೂಡ ಭಕ್ತಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ವಯಸ್ಸಾದವರು ಕೂಡ ಭಕ್ತಿಯನ್ನ ಮಾಡೋದಕ್ಕೆ ಆಗುತ್ತೆ, ಸ್ತ್ರೀಯರು ಕೂಡ ಭಕ್ತಿಯನ್ನ ಮಾಡೋದಕ್ಕೆ ಆಗುತ್ತೆ. ಹೇಗೆ ಅಂತಂದ್ರೆ ಈ ವಯಸ್ಸಾದವ್ರು ಇರ್ಬೋದು ಅಥವಾ ಸ್ತ್ರೀಯರಿರ್ಬೋದು, ಅವರು ಗುರುಗಳ ಮೂಲಕ ಭಗವಂತನ ಜ್ಞಾನವನ್ನ ಕೂತು ಕೇಳುವ ಮೂಲಕ ಕೂಡ ಅವರು ಭಕ್ತಿಯಲ್ಲಿ ತೊಡಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಕ್ತಿ ಸೇವೆ ಅನ್ನುವಂಥದ್ದು ಅತ್ಯಂತ ಸುಲಭ ಮತ್ತೆ ಪರಿಪೂರ್ಣವಾದದ್ದು. ಅದನ್ನೇ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಗೆ ಭಗವಂತ ವ್ಯಕ್ತಿಯ ರೂಪದಲ್ಲಿ ಅಂದ್ರೆ ಅವನು ಭಗವಂತ ವ್ಯಕ್ತಿನೇ, ಅವನ ಜೊತೆಯಲ್ಲಿ ಒಂದು ಪ್ರೀತಿ ಎನ್ನುವಂಥದ್ದು ಆ ಏರ್ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಪ್ರಭುಪಾದರು ಏನಂತ ಹೇಳ್ತಾರೆ ಅಂದ್ರೆ ನಿರಾಕಾರವಾದಿಗಳು ಅವರು ಭಗವಂತನಲ್ಲಿ ಲೀನವಾಗ್ಬೇಕು ಅಂತ ಬಯಸ್ತಾರೆ.
ಅಂದ್ರೆ ಭಗವಂತನಲ್ಲಿ ಒಂದಾಗ್ಬಿಡ್ಬೇಕು. ಅಂದ್ರೆ ಅವ್ರಿಗೆ ಏನು ಗೊತ್ತಿದೆ ಅಂತಂದ್ರೆ ಭೌತಿಕ ಜಗತ್ತು ಅದು ದುಃಖಾಲಯ ಅನ್ನೋದು ಗೊತ್ತಿದೆ, ಆ ಶಾಶ್ವತ ಅನ್ನೋದು ಗೊತ್ತಿದೆ. ಆದ್ರೆ ಈ ಭೌತಿಕ ಜಗತ್ತಿನಿಂದ ಹೊರಗಡೆ ಆಧ್ಯಾತ್ಮಿಕ ಜಗತ್ತಿದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಲ್ಲಿ ವೈಕುಂಠ ಲೋಕಗಳಿವೆ. ಆ ವೈಕುಂಠ ಲೋಕಗಳಲ್ಲಿ ಭಗವಂತ ಅವನು ವ್ಯಕ್ತಿ ರೂಪದಲ್ಲಿದ್ದಾನೆ ಅನ್ನೋದು ಅವ್ರಿಗೆ ತಿಳಿದಿರೋದಿಲ್ಲ. ಅವ್ರು ಏನು ಇಟ್ಕೋತಾರೆ ಅಂತಂದ್ರೆ ಅಲ್ಲಿ ಭಗವಂತ ಅನ್ನುವಂಥದ್ದು ಒಂದು ಶಕ್ತಿ. ಅವನು ಭೂಮಿ ಮೇಲೆ ಬಂದಾಗ ಅವನಿಗೆ ಒಂದು ರೂಪ ಪಡ್ಕೊಂಡು ಬರ್ತಾನೆ. ಆದ್ರೆ ವಾಸ್ತವದಲ್ಲಿ ಅವನಿಗೆ ಯಾವುದೇ ರೂಪ ಇಲ್ಲ ಅಂತ ತಿಳ್ಕೊತಾರೆ ಅವರು. ಮತ್ತೆ ದೇಹ ತ್ಯಾಗ ಆದ ಮೇಲೆ ಈ ದೇಹ ಇರೋದ್ರಿಂದಲೇ ನಮಗೆ ಕಷ್ಟಗಳೆಲ್ಲ ಬರ್ತಿದೆ. ಈ ದೇಹ ಅದನ್ನ ನಾವು ತ್ಯಾಗ ಮಾಡಿದ್ಮೇಲೆ ನಮಗೆ ಬೇರೆ ಯಾವುದೇ ರೂಪ ಇರೋದಿಲ್ಲ. ನಾವು ಕೂಡ ಭಗವಂತನ ಶಕ್ತಿಯಲ್ಲಿ ಒಂದಾಗ್ತೀವಿ ಅನ್ನೋ ರೀತಿ ಅವರು ಯೋಚನೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವರು ಸಾಯುಜ್ಯ ಮೋಕ್ಷವನ್ನ ಬಯಸ್ತಾರೆ. ಸಾಯುಜ್ಯ ಮೋಕ್ಷ ಅಂತಂದ್ರೆ ಭಗವಂತನ ಪ್ರಭೆಯಲ್ಲಿ ಒಂದಾಗುವಂಥದ್ದು. ಪ್ರಭುಪಾದ್ರು ಇದನ್ನ ಏನಕ್ಕೆ ಹೋಲಿಸ್ತಾರೆ ಅಂದ್ರೆ ಈ ಭೌತಿಕ ಜಗತ್ತು ಅನ್ನುವಂಥದ್ದು ಜೈಲು. ಈ ಭೌತಿಕ ಜಗತ್ತಿನ ಜೈಲಿಗೆ ಒಂದು ಕಾಂಪೌಂಡ್ ಅಂತಾರೆ. ಒಂದು ಕಾಂಪೌಂಡ್ ಇದೆ, ಅದನ್ನ ಇಲ್ಲಿ ಬ್ರಹ್ಮ ಜ್ಯೋತಿ ಅಂತ ಕರೀತಾರೆ. ಅದರಿಂದ ಹೊರಗೆ ಹೋದ್ರೆ ಅಲ್ಲಿ ಇರುವಂತದ್ದು ಆಧ್ಯಾತ್ಮಿಕ ಲೋಕಗಳು, ವೈಕುಂಠ ಲೋಕಗಳು. ಆದ್ರೆ ಯಾರು ಈ ರೀತಿ ಭಗವಂತನಲ್ಲಿ ಒಂದಾಗಬೇಕು ಅಂತ ಬಯಸ್ತಾರೆ ಅವರು ಈ ಕಡೆ ಭೌತಿಕ ಜಗತ್ತಿನಲ್ಲೂ ಇಲ್ಲ, ಆ ಕಡೆ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಇಲ್ಲ, ಅವೆರಡರ ಮಧ್ಯೆ ಕಾಂಪೌಂಡ್ ಮೇಲೆ ಕೂತಿರ್ತಾರೆ ಅಂತ ಹೇಳ್ತಾರೆ. ಈ ಕಾಂಪೌಂಡ್ ಮೇಲೆ ಕೂತಿರುವಂತವ್ರಿಗೆ ಯಾವುದೇ ಒಂದು ಇನ್ನೊಂದು ವ್ಯಕ್ತಿಯ ಜೊತೆ ಯಾವುದೇ ಒಂದು ಪ್ರೀತಿ ವಿನಿಮಯ ಇಲ್ಲ, ಯಾವುದೇ ಒಂದು ಸಂಘ ಅನ್ನೋದು ಸಿಗೋದಿಲ್ಲ. ಆದ್ರೆ ನಾವು ಸಂಘ ಜೀವಿಗಳು, ಮನುಷ್ಯರು, ಜೀವಾತ್ಮಗಳು, ಅವರು ಸಂಘ ಜೀವಿಗಳು. ಅವರಿಗೆ ಬೇರೆ ಜೀವಾತ್ಮಗಳ ಜೊತೆ ಯಾವಾಗ್ಲೂ ಕೂಡ ಒಂದು ಸಂಪರ್ಕದಲ್ಲಿ ಅವರು ಸದಾ ಇರ್ತಾರೆ. ಆದ್ರೆ ಈ ಜೀವಾತ್ಮಗಳು ಏನಾಗುತ್ತೆ ಅಂತಂದ್ರೆ ಯಾರ್ದೇ ಒಂದು ಸಂಬಂಧ ಇಲ್ಲ, ಕೊನೆಗೆ ಭಗವಂತನ ಜೊತೆಲೂ ಯಾವ್ದು ಸಂಬಂಧ ಇಲ್ಲ. ಅವರು ಆ ಕಾಂಪೌಂಡಿನ ಮೇಲೆ ಎಷ್ಟು ಸಮಯ ಕೂತಿರೋದಕ್ಕೆ ಸಾಧ್ಯ ಆಗುತ್ತೆ? ಒಂದು ಅವರು ಆಧ್ಯಾತ್ಮಿಕ ಜಗತ್ತಿಗೆ ಮುಂದುವರಿಬೇಕು ಅಥವಾ ಅವರು ಭೌತಿಕ ಜಗತ್ತಿಗೆ ಹಿಂದಿರುಗಬೇಕು. ಅನೇಕ ಬಾರಿ ಏನಾಗುತ್ತೆ ಅಂದ್ರೆ ಅಂತವರು ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವ ಬದಲು ಅವ್ರು ಭೌತಿಕ ಜಗತ್ತಿಗೆ, ಈ ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರಕ್ಕೆ ಮತ್ತೆ ಹಿಂದಿರುಗಿ ಬಿಡ್ತಾರೆ ಅಂತ ಹೇಳ್ತಾರೆ. ಹೀಗೆ ಈ ರೀತಿ ಭಗವಂತನ ನಿರಾಕಾರ ಆರಾಧನೆಗಿಂತ ಅವನ ಸಾಕಾರ ರೂಪದಲ್ಲಿ ಅವನನ್ನ ಆರಾಧನೆ ಮಾಡುವಂತದ್ದು ಅದು ಹೆಚ್ಚು ಪರಿಪೂರ್ಣ ಅಂತ ಇಲ್ಲಿ ಕೃಷ್ಣ ಸ್ವತಃ ಹೇಳ್ತಾ ಇದ್ದಾನೆ. ಪ್ರತಿಮೆಯ ಆರಾಧನೆ ಮತ್ತು ವಿಗ್ರಹ ಆರಾಧನೆಯ ನಡುವಿನ ವ್ಯತ್ಯಾಸವೇನು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆ ಪ್ರತಿಮೆ ಅಂತಂದ್ರೆ ಮನುಷ್ಯ ಹೇಳ್ತಕ್ಕಂಥದ್ದು, ವಿಗ್ರಹ ಇದು ಭಗವಂತನಿಗೆ ಹೋಲಿಸಿ ಆರಾಧನೆ ಮಾಡ್ತಕ್ಕಂಥದ್ದು. ಧನ್ಯವಾದಗಳು ಮಾತಾಜಿ. ಆದ್ರೆ ಇಲ್ಲಿ ಪ್ರತಿಮೆ ಅಂತಂದ್ರೆ ನಾವು ನೋಡ್ತೀವಿ ಹೊರಗಡೆ ಗಾಂಧಿ ಜಯಂತಿ ಸಂದರ್ಭದಲ್ಲಿ, ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಮಾತ್ರ ಅವರ ಪ್ರತಿಮೆಗಳನ್ನ ಅದನ್ನ ಸ್ವಚ್ಛಗೊಳಿಸಿ ಹೂವಿನ ಹಾರ ಹಾಕಿ ಪೂಜೆ ಮಾಡುವಂತದ್ದು. ನಂತರ ಬೇರೆ ದಿನಗಳಲ್ಲಿ ವರ್ಷದ ಉಳಿದೆಲ್ಲ ದಿನಗಳಲ್ಲಿ ಆ ವಿಗ್ರಹಕ್ಕೆ ಅಂದ್ರೆ ಆ ಪ್ರತಿಮೆಗೆ ಯಾವುದೇ ಒಂದು ಸ್ವಚ್ಛತೆ ಅಥವಾ ಅದಕ್ಕೆ ಯಾವುದೇ ಒಂದು ಗೌರವಗಳನ್ನ ಸಲ್ಲಿಸೋದಿಲ್ಲ. ಅದನ್ನ ಪ್ರತಿಮೆ ಅಂತ ಕರೀತಾರೆ. ವಿಗ್ರಹ ಅಂತಂದ್ರೆ ಅದು ಆದ್ರೆ ಗರ್ಭಗುಡಿಯಲ್ಲಿ ಇಟ್ಟು ಭಗವಂತನ ಪ್ರಾಣ ಪ್ರತಿಷ್ಠೆ ಮಾಡಿರುವಂತಹ ಒಂದು ಭಗವಂತನ ಒಂದು ಪ್ರತಿರೂಪ ವಿಗ್ರಹ ಅಂತಂದ್ರೆ ಅಲ್ಲಿ ಆರಾಧನೆ ಅದು ಸದಾ ಕಾಲ ನಡೀತಿರುವಂತದ್ದು. ಇಲ್ಲಿ ಪ್ರಭುಪಾದರು ಕೂಡ ಅದನ್ನ ಏನಂತ ಕರೀತಾರೆ ಅಂದ್ರೆ ಈ ವಿಗ್ರಹ ಅನ್ನುವಂಥದ್ದು ಅದು ಒಂದು ಪೋಸ್ಟ್ ಬಾಕ್ಸ್ ಇದ್ದ ಹಾಗೆ, ಅಂಚೆ ಪೆಟ್ಟಿಗೆ ಇದ್ದ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಜೊತೆ ಸಂಪರ್ಕವನ್ನ ಏರ್ಪಡಿಸ್ಕೊಳ್ಳೋದಕ್ಕೆ ನಮ್ಗೆ ಭಗವಂತ ಕೊಟ್ಟಿರುವಂತಹ ಅರ್ಚ ಅವತಾರ ಅಂತ ಹೇಳ್ತಾರೆ. ಅರ್ಚ ಅವತಾರ ಇಲ್ಲಿ ನಾವು ನೋಡಿದ್ವಿ ನಿನ್ನೆ ಅಧ್ಯಾಯದಲ್ಲಿ ಅವನು ವಿಶ್ವರೂಪ ರೂಪದಲ್ಲಿ ಅವನು ನಮಗೆ ಒಂದು ಅವತಾರ ಮಾಡ್ತಾನೆ. ಇಲ್ಲಿ ನಮಗೆ ಸದಾ ಭೌತಿಕವಾದಿಗಳಿಗೆ ನಮಗೆ ಅಂತಹ ಒಂದು ಕಣ್ಣಿಲ್ಲ. ಭಗವಂತನನ್ನ ಸದಾ ಎಲ್ಲ ಕಡೆ ಭಗವಂತ ಇದ್ದಾನೆ, ಅವನ್ನ ಕಾಣುವಂತ ಕಣ್ಣು ನಮಗಿಲ್ಲ. ಆದ ಕಾರಣ ಅವನು ನಮ್ಮ ಮೇಲೆ ಕೃಪೆಯನ್ನ ತೋರಿ ಈ ಅರ್ಚಾ ವಿಗ್ರಹದ ಅವತಾರದಲ್ಲಿ ನಮಗೆ ಅನುಗ್ರಹ ಮಾಡ್ತಾನೆ. ಆ ರೀತಿ ಭಗವಂತನನ್ನ ನಾವು ಆರಾಧನೆ ಮಾಡೋದಕ್ಕೆ ಮತ್ತೆ ಅವನ ಜೊತೆ ಸಂಪರ್ಕವನ್ನ ಏರ್ಪಡಿಸ್ಕೊಳ್ಳೋದಕ್ಕೆ ಭಗವಂತ ಮಾಡಿರುವಂತಹ ಅನುಗ್ರಹ ಇದು. ಮತ್ತೆ ಇದನ್ನ ಅಂಚೆ ಪೆಟ್ಟಿಗೆಗೆ ಹೋಲಿಸ್ತಾರೆ. ಹೇಗೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ನಾವು ನೋಡಿರ್ತೀವಿ, ಅಂದ್ರೆ ನಾವು ಸಣ್ಣವರಿದ್ದಾಗ ಅಲ್ಲಲ್ಲಿ ಅಂಚೆ ಪೆಟ್ಟಿಗೆಗಳು ಇತ್ತು. ಅಲ್ಲಿಗೆ ಹೋಗಿ ನಾವು ಒಂದು ಕೆಂಪು ಬಣ್ಣದ ಪೆಟ್ಟಿಗೆ, ಅದರಲ್ಲಿ ನಾವು ಯಾರಿಗಾದ್ರೂ ಏನಾದ್ರೂ ಕಾಗದ ಬರೆದು ವಿಷಯವನ್ನ ತಲುಪಿಸ್ಬೇಕಂತಂದ್ರೆ ಆ ಪೆಟ್ಟಿಗೆಯಲ್ಲಿ ಹಾಕಿದ್ರೆ ಅದು ಪೋಸ್ಟ್ ಆಫೀಸ್ಗೆ ಹೋಗಿ ನಂತರ ಅಲ್ಲಿಂದ ಯಾರ ಒಂದು ಅಡ್ರೆಸ್ಗೆ ಅದು ಹೋಗಿ ತಲುಪಬೇಕೋ ಅವ್ರಿಗೆ ಸೇರ್ತಾ ಇತ್ತು ಆ ಒಂದು ಮೆಸೇಜ್, ಅಂದ್ರೆ ಆ ಒಂದು ವಿಷಯ ಅಥವಾ ವಿಚಾರ. ಈಗ ಅದೇ ರೀತಿ ಭಗವಂತನ ಒಂದು
ಜೊತೆ ನಾವು ಸಂಪರ್ಕವನ್ನ ಏರ್ಪಡಿಸ್ಕೋಬೇಕು, ಅವನ ಜೊತೆ ಒಂದು ಪ್ರೀತಿ ವಿನಿಮಯವನ್ನ ಇಟ್ಕೋಬೇಕು ಅಂತಂದ್ರೆ ಭಗವಂತ ಆ ಅರ್ಚಾ ವಿಗ್ರಹದ ರೂಪದಲ್ಲಿ ಅವನು ನಮಗೆ ಒಂದು ಸಂಪರ್ಕಕ್ಕೆ ಅಂದ್ರೆ ನಮ್ಮನ್ನ ಅನುಗ್ರಹಿಸ್ತಾನೆ, ಮತ್ತೆ ನಮ್ಮ ಜೊತೆ ನಮಗೆ ಅವನ ಜೊತೆ ಒಂದು ಪ್ರೀತಿಯ ವಿನಿಮಯನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ನಿರಾಕಾರವಾದಿಗಳು ಕೂಡ ಅವರು ಕೂಡ ಭಗವಂತನನ್ನ ಸೇರ್ತಾರೆ, ಆದ್ರೆ ಅದು ತುಂಬಾ ಕಷ್ಟಕರವಾದ ಮಾರ್ಗ. ಮತ್ತೆ ಅದನ್ನ ಅವರು ಸಾಧಿಸೋದಕ್ಕೆ ಭಕ್ತಿಗೆ ಬರ್ದಿರ ಅಂದ್ರೆ ಭಕ್ತಿ ಸೇವೆ ಮಾಡ್ದಿರ ಭಗವಂತ ಸಿಗೋದಿಲ್ಲ. ಆದ್ರೆ ಅದಕ್ಕೆ ಅವರು ಅನೇಕ ಜನ್ಮಗಳು ಆ ಪ್ರಯತ್ನದಲ್ಲಿಯೇ ತೊಡಗ್ತಾರೆ. ಈ ನಿರಾಕಾರವಾದಿಗಳು ಅವ್ಯಕ್ತವಾದದ್ದು ಅಂದ್ರೆ ಅಲ್ಲಿ ಭಗವಂತನ ಅವನ ವ್ಯಕ್ತಿ ರೂಪ ಅದು ಅಲ್ಲಿ ಕಾಣಿಸೋದಿಲ್ಲ. ಮತ್ತೆ ಇಂದ್ರಿಯಗಳ ಗ್ರಹಿಕೆನ ಮೀರಿದ್ದು ಅಂದ್ರೆ ನಾವು ಒಂದು ಬೆಳಕು ಅಂತ ಹೇಳಿದಾಗ ನಮ್ಮ ಇಂದ್ರಿಯಗಳಿಂದ ಭಗವಂತನನ್ನ ಆ ರೀತಿ ನಾವು ತಿಳ್ಕೊಳ್ಳುವಂಥದ್ದು, ಅದು ಗ್ರಹಿಕೆ ಮಾಡೋದು ಕೂಡ ನಮ್ಮ ಇಂದ್ರಿಯಗಳಿಗೆ ಕಷ್ಟ ಆಗುತ್ತೆ. ಅಂದ್ರೆ ನಾವು ಇಂದ್ರಿಯಗಳ ಮೂಲಕ ಗ್ರಹಿಕೆ ಮಾಡುವಂಥದ್ದು ಅಂತಂದ್ರೆ ಕಣ್ಣಿನ ಮೂಲಕ ನಾವು ಕಾಣ್ತೀವಿ, ಆದ್ರೆ ಇಲ್ಲಿ ಭಗವಂತ ಅವನು ಒಂದು ಬೆಳಕಾಗಿರುವ ಕಾರಣ ಅವನನ್ನ ನಾವು ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಸರ್ವವ್ಯಾಪಿ ಅಂದ್ರೆ ಅವ್ರು ಎಲ್ಲಾ ಕಡೆ ಇದ್ದಾನೆ, ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು, ನಿಶ್ಚಲವಾದದ್ದು, ಈ ರೀತಿ ಒಂದು ನಿರಾಕಾರ ಬ್ರಹ್ಮನ ಕಲ್ಪನೆ ಅಲ್ಲಿ. ಇದಕ್ಕೆ ಪ್ರಭುಪಾದ್ರು ಕೂಡ ಏನಂತ ಹೇಳ್ತಾರೆ ಅಂದ್ರೆ, ನಾವು ಯಾವ್ದಾದ್ರೂ ಒಂದು ರೂಪ ಇದೆ ಅಂತ ಆ ರೂಪ ಅಂದ್ರೆ ನಮಗೆ ದೇಹ ಇದೆ, ಭಗವಂತನಿಗೂ ಕೂಡ ದೇಹ ಇದೆ. ವ್ಯಕ್ತಿಗಳ ನಡುವೆ ಒಂದು ಸಂಬಂಧ ಅದು ಸುಲಭ ಆಗುತ್ತೆ. ಆದ್ರೆ ನಾವು ವ್ಯಕ್ತಿ ರೂಪದಲ್ಲಿ ಇದ್ದೀವಿ, ಆದ್ರೆ ಭಗವಂತನನ್ನ ನಿರಾಕಾರ ಅಂತ ತಿಳ್ಕೊಂಡಾಗ ಅಲ್ಲಿ ಇದಕ್ಕೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಯಾವ್ದಾದ್ರು ಒಂದು ಗುರಿಯನ್ನ ಇಟ್ಟು ಅದಕ್ಕೆ ಒಂದು ಬಾಣವನ್ನ ಬಿಡಿ ಅಂತಂದ್ರೆ ನಾವು ಅದು ಎಲ್ಲಿದೆ ಅಂತ ನೋಡಿ ಅದಕ್ಕೆ ಯಾವ್ದಾದ್ರು ಒಂದು ಹಣ್ಣನ್ನೋ ಏನನ್ನೋ ಅಲ್ಲಿ ದೂರದಲ್ಲಿಟ್ಟು ಅದಕ್ಕೆ ಬಾಣ ಬಿಡಿ ಅಂತಂದ್ರೆ ನಾವು ಗುರಿ ಸಾಧಿಸ್ಬೋದು. ಹಾಗೇನೆ ಭಕ್ತಿ ಮಾರ್ಗದಲ್ಲೂ ಕೂಡ ಅಲ್ಲಿ ವ್ಯಕ್ತಿ ಇದ್ದಾನೆ, ಭಗವಂತ ದೇವೋತ್ತಮ ಪರಮ ಪುರುಷ ಇದ್ದಾನೆ, ಅವನ ಜೊತೆ ಸಂಪರ್ಕವನ್ನು ಸಾಧಿಸುವಂತದ್ದು, ಪ್ರೀತಿ ವಿನಿಮಯವನ್ನು ಇಟ್ಕೊಳ್ಳುವಂತದ್ದು ಅಂತಂದ್ರೆ ಅದು ವ್ಯಕ್ತಿ ರೂಪದಲ್ಲಿರುವಂತಹ ನಮಗೂ ಕೂಡ ಸುಲಭ ಆಗುತ್ತೆ. ಆದ್ರೆ ಅಲ್ಲಿ ವ್ಯಕ್ತಿನೇ ಇಲ್ಲ, ಅಲ್ಲಿ ಒಂದು ಶಕ್ತಿ ಇದೆ, ಬರೀ ಒಂದು ಬೆಳಕಿದೆ, ಅದನ್ನ ಗುರಿಯನ್ನಾಗಿ ಸಾಧಿಸಿ ಮತ್ತೆ ಅಲ್ಲಿಗೆ ಬಾಣ ಬಿಡಿ ಅಂತಂದ್ರೆ ನಮ್ಗೆ ಯಾರಿಗೆ ಗುರಿಯನ್ನಾಗಿ ಇಟ್ಕೋಬೇಕು ಅನ್ನೋಂಥದ್ದು ಸ್ಪಷ್ಟ ಆಗೋದಿಲ್ಲ. ಹಾಗೆ ಈ ನಿರಾಕಾರವಾದಿಗಳು ಮಾಡುವಂತಹ ಆರಾಧನೆ ಅದು ತುಂಬಾ ಕಷ್ಟಕರವಾದದ್ದು, ಇದು ಅನೇಕ ಜನ್ಮಗಳು ಹಿಡಿಯುತ್ತೆ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹಾವದ್ಭಿರ್ ಅವಾಪ್ಯತೆ. ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಬಹು ಕಷ್ಟ. ಈಗ ಅದೇ ಹೇಳಿದೆ, ನಾವು ದೇಹದಾರಿಗಳು, ನಾವು ವ್ಯಕ್ತಿಗಳು, ಆದ ಕಾರಣ ವ್ಯಕ್ತಿಯ ನಡುವೆ ಸಂಬಂಧ ಅದು ಸುಲಭ ಆಗುತ್ತೆ. ಆದ್ರೆ ವ್ಯಕ್ತಿಗೆ ಮತ್ತೆ ಅವ್ಯಕ್ತವಾದದ್ರ ಜೊತೆ ಒಂದು ಸಂಬಂಧ ಅನ್ನುವಂಥದ್ದು ಅದು ತುಂಬಾ ಕಷ್ಟಕರವಾದದ್ದು. ಮತ್ತೆ ಆ ಶಿಸ್ತಿನಲ್ಲಿ ಮುಂದುವರಿಯೋದು ಕೂಡ ವ್ಯಕ್ತಿ ರೂಪದಲ್ಲಿ ಇರುವಂತವ್ರು ಅಂದ್ರೆ ನಾವೆಲ್ಲರೂ ವ್ಯಕ್ತಿಗಳು, ನಮಗೆ ಅದು ಕಷ್ಟ ಆಗುತ್ತೆ. ಅಂದ್ರೆ ಈ ಭಕ್ತ ಆಸೆ ಪಡ್ತಾರೆ ಅಂದ್ರೆ 5 ರೀತಿಯ ಮೋಕ್ಷಗಳು ಇದೆ ಅಂತ ಹೇಳ್ತಾರೆ. ಸಾಯುಜ್ಯ ಮೋಕ್ಷ, ಸಾರೂಪ್ಯ, ಸಾಲೋಕ್ಯ, ಸಾಷ್ಟಿ ಮತ್ತೆ ಸಾಮೀಪ್ಯ. ಈ ರೀತಿ 5 ರೀತಿಯ ಮೋಕ್ಷಗಳಿದೆ. ಆದ್ರೆ ನಿರಾಕಾರವಾದಿಗಳು ಸಾಯುಜ್ಯ ಮೋಕ್ಷವನ್ನ ಬಯಸ್ತಾರೆ. ಅಂದ್ರೆ ಅವರು ಭಗವಂತನ ಜೊತೆ ಲೀನವಾಗ್ಬಿಡ್ಬೇಕು ಅನ್ಕೋತಾರೆ. ಅಂದ್ರೆ ಭಗವಂತ ಅವನು ಶಕ್ತಿ, ನಾವು ಕೂಡ ಈ ದೇಹವನ್ನ ಹೊಂದಿರುವವರೆಗೂ ಮಾತ್ರ ನಾವು ವ್ಯಕ್ತಿ ರೂಪದಲ್ಲಿದ್ದೀವಿ, ಭಗವಂತನ ಜೊತೆ ಸೇರಿದಾಗ ನಮ್ಮ ವ್ಯಕ್ತಿತ್ವ ಅದು ಕಳೆದು ಹೋಗುತ್ತೆ ಅಂತ ತಿಳ್ಕೊತಾರೆ. ಆದ್ರೆ ಅಂತಹ ಒಂದು ಸಾಯುಜ್ಯ ಮೋಕ್ಷ ಅನ್ನುವಂಥದ್ದು ಅದು ಭಕ್ತನಾದವನಿಗೆ ತುಂಬಾ ಘೋರ, ಅಂದ್ರೆ ಅವನಿಗೆ ತೀರಾ ಅದು ಕಷ್ಟಕರವಾದಂತಹ ಒಂದು ಪರಿಸ್ಥಿತಿ ಅಂತ ಅವನು ತಿಳ್ಕೊತಾನೆ. ಯಾಕೆ ಅಂತಂದ್ರೆ ಭಕ್ತನಿಗೆ ಭಗವಂತನ ಜೊತೆ ಭಕ್ತಿ ಸೇವೆ ಮಾಡ್ಬೇಕು, ಭಗವಂತನ ಜೊತೆಲಿ ಒಂದು ಆ ಪ್ರೀತಿ ಭಾವದಲ್ಲಿ ಅವನ ಸಂಬಂಧವನ್ನು ಬೇಕು. ಆದ ಕಾರಣ ಅವನೇನ್ ಮಾಡ್ತಾನೆ ಅಂದ್ರೆ ಯಾವತ್ತೂ ಸಾಯುಜ್ಯ ಮೋಕ್ಷವನ್ನು ಬಯಸೋದಿಲ್ಲ. ಅವನು ಭಗವಂತನ ಉಳಿದ 4 ಮೋಕ್ಷಗಳಲ್ಲಿ ಯಾವ್ದಾದ್ರು ಅದನ್ನು ಕೂಡ ಅವನು ಬಯಸೋದಿಲ್ಲ. ಆದ್ರೆ ಭಗವಂತ ಅವರಿಗೆ ಕರುಣಿಸ್ತಾನೆ. ಆ ರೂಪದಲ್ಲಿ ಅವನು ಏನ್ ಮಾಡ್ತಾನೆ ಅಂದ್ರೆ ಭಗವಂತನ ಜೊತೆ ಒಂದು ಪ್ರೀತಿ ವಿನಿಮಯ ಇರುತ್ತೆ. ಅದರಲ್ಲಿ 5 ರಸಗಳಲ್ಲಿ ಯಾವ್ದಾದ್ರು ಒಂದು ರಸದಲ್ಲಿ ಭಗವಂತನ ಜೊತೆ ಒಂದು ಭಾವದಲ್ಲಿ ಪ್ರೇಮದಲ್ಲಿ ಅವನು ಇರ್ತಾನೆ.
ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನ್ನಸ್ಯ ಮತ್ಪರಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಂ ಅಹಂ ಸಮುದ್ಧಾರ್ಥಂ ವೃತ್ತಿ ಸಂಸಾರ ಸಾಗರಾತ್ ಭವಾಮಿ ಚಿರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಪಾರ್ಥ, ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಭಗವಂತ ಹೇಳ್ತಾ ಇದ್ದಾನೆ, ಭಗವಂತನ ಜೊತೆ ಯಾವ ರೀತಿ ನಾವು ಭಕ್ತಿಯಲ್ಲಿ ತೊಡಗಿದ್ರೆ ಆ ಭಗವಂತನನ್ನ ನಾವು ಹೇಗೆ ಸುಲಭವಾಗಿ ಪಡ್ಕೋಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಎಲ್ಲವನ್ನ ಕರ್ಮಗಳನ್ನ ನನಗೆ ಅರ್ಪಿಸಿ, ಅಂದ್ರೆ ಅವನು ಏನೇ ಕೆಲಸ ಮಾಡಿದ್ರು ಕೂಡ ಭಗವಂತನಿಗಾಗಿ ಭಗವಂತನನ್ನ ಸೇವೆ ಮಾಡುವ ಒಂದು ಮನಸ್ಥಿತಿಯಲ್ಲಿ ಪ್ರತಿಯೊಂದು ಕೆಲಸವನ್ನು ಮಾಡ್ತಾನೆ. ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು, ಅಂದ್ರೆ ಭಗವಂತನ ಮೇಲೆ ಭಕ್ತಿ ಅಂತಂದ್ರೆ ಭಗವಂತನ ಮೇಲೆ ಅವರಿಗೆ ಪ್ರೇಮ ಅನ್ನೋದಿದೆ. ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ಭಗವಂತನ ಧ್ಯಾನಿಸ್ತಾರೆ. ಅವ್ರು ಏನೇ ಮಾಡ್ತಾ ಇದ್ರು ಕೂಡ ಭಗವಂತನ ನೆನಪು ಅವನ ಹೃದಯದಲ್ಲಿ ಸದಾ ಇರುತ್ತೆ. ಹೀಗೆ ಅಂತಹ ಒಂದು ಮನಸ್ಥಿತಿಯಲ್ಲಿ ಇರುವಂತಹ ಭಕ್ತನನ್ನ ಭಗವಂತ ಈ ಮೃತ್ಯು ಸಾಗರ ಅಂದ್ರೆ ಈ ಭವಸಾಗರ ಏನಿದೆ ಇದರಿಂದ ನಮ್ಮನ್ನ ಕಾಪಾಡ್ತಾನೆ, ಉದ್ಧಾರ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮಯಿ ಏವಾ ಮನ ಆದಸ್ತ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತಾ ಊರ್ಧ್ವಂ ನ ಸಂಶಯ. ದೇವೋತ್ತಮ ಪರಮಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು, ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಅಂದ್ರೆ ಇದನ್ನ ಅನನ್ಯ ಭಕ್ತಿ ಅಂತ ಕರೀತಾರೆ. ಏಕಚಿತ್ತ ಭಕ್ತಿ ಅಥವಾ ಬೇರೆ ಯಾವುದೇ ಮನಸ್ಸು ವಿಚಲಿತವಿಲ್ಲದೆ ಮಾಡುವಂತಹ ಭಕ್ತಿ. ಇಲ್ಲಿ ನಾವು ನೋಡ್ತಾ ಇದೀವಿ, ಭಗವಂತನ ಸುತ್ತ ಇರುವಂತವರು ಗೋಪ ಬಾಲಕರು, ಇವರೆಲ್ಲರೂ ಕೂಡ ಅವ್ರು ಯಾರಿಗೂ ಕೃಷ್ಣ ದೇವೋತ್ತಮ ಪರಮಪುರುಷ ಭಗವಂತ ಅಂತ ಗೊತ್ತಿಲ್ಲ. ಅಂದ್ರೆ ಅವನ ಐಶ್ವರ್ಯ ಭಾವ ಅವರಿಗೆ ತಿಳಿದಿಲ್ಲ. ಆದ್ರೂ ಕೂಡ ಅವನ ಜೊತೆಯಲ್ಲಿ ಒಂದು ಪ್ರೀತಿ ಅನ್ನೋದು ಇದೆ. ಎಂತಹ ಪ್ರೀತಿ ಅಂದ್ರೆ ಭಗವಂತನಿಗೆ ಅದು ತುಂಬಾ ಇಷ್ಟವಾದದ್ದು. ಹಾಗೆ ಇಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರ ಮನಸ್ಸು ಸದಾ ಕೃಷ್ಣನ ಮೇಲೆಯೇ ಇರುತ್ತೆ. ಅಂದ್ರೆ ಅವ್ರಿಗೆ ಕೃಷ್ಣನನ್ನ ಬಿಟ್ಟು ಬೇರೆ ಏನು ಅವರ ಬದುಕಿನಲ್ಲಿ ಇಲ್ಲ. ಕೃಷ್ಣ ಇಲ್ಲ ಅಂತಂದ್ರೆ ಅವರ ಜೀವನದಲ್ಲಿ ಏನೂ ಇಲ್ಲ ಅನ್ನೋ ರೀತಿ ಅವರು ಮನಸ್ಥಿತಿಯಲ್ಲಿ ಇರ್ತಾರೆ. ಮತ್ತೆ ಅವರ ಮನಸ್ಸು ಕೂಡ ಸದಾ ಭಗವಂತನ ಒಂದು ಸೇವೆಯಲ್ಲಿ ಅಥವಾ ಅವನ ಜೊತೆ ಒಂದು ಪ್ರೀತಿ ಒಂದು ಭಾವದಲ್ಲಿ ಸದಾ ಅವ್ರು ಇರ್ತಾರೆ. ಹೀಗೆ ಅಂತಹ ಭಕ್ತರು ಯಾರಿದ್ದಾರೆ ಅವರು ಭಗವಂತನನ್ನ ಸೇರ್ತಾರೆ, ಸುಲಭವಾಗಿ ಭಗವಂತನ ಧಾಮಕ್ಕೆ ಹಿಂದಿರುಗ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಇದು ಅನನ್ಯ ಭಕ್ತಿ ಅಂತ ಕರೀತಾರೆ. ಆದ್ರೆ ಈಗ ಭಗವಂತ ಹಂತ ಹಂತವಾಗಿ ಹೇಳ್ತಾ ಇದ್ದಾನೆ ಯಾವ ಭಕ್ತಿ ಅವರಿಗೆ ತುಂಬಾ ಅತ್ಯಂತ ಪ್ರಿಯವಾದದ್ದು ಮತ್ತೆ ಎಂತಹ ಭಕ್ತರು ಬಹು ಸುಲಭವಾಗಿ ಭಗವಂತನನ್ನ ಪಡ್ಕೋತಾರೆ ಅನ್ನುವಂಥದ್ದು. ಇದು ಮೊದಲ ಹಂತ. ಎಲ್ಲದಕ್ಕಿಂತ ಉತ್ತಮವಾದದ್ದು ಅನನ್ಯ ಭಕ್ತಿ. ಅಂದ್ರೆ ಅವ್ರಿಗೆ ಅವರ ಬದುಕು ಅದು ಭಗವಂತನ ಒಂದು ಸುತ್ತ ಇರುತ್ತೆ. ಅಂದ್ರೆ ಅವನನ್ನ ಕೇಂದ್ರೀಕರಿಸಿ ಇರುತ್ತೆ. ಅವನ ಹೊರತುಪಡಿಸಿ ಅವರು ಬೇರೆ ಏನನ್ನೂ ಅವರು ಯೋಚನೆ ಮಾಡೋದಿಲ್ಲ. ಅವರನ್ನ ಶುದ್ಧ ಭಕ್ತರು, ಮಹಾತ್ಮರು ಅಂತ ಕರೀತಾರೆ. ಇದನ್ನೇ ಅನನ್ಯ ಭಕ್ತಿ ಅಂತ ಹೇಳ್ತಾರೆ. ಆ ಭಕ್ತಿಯ ಹಂತಗಳಲ್ಲಿ ಮೊದಲನೆಯ ಹಂತ ಅದು ಅಂದ್ರೆ ಶ್ರೇಷ್ಠವಾದದ್ದು ಎಲ್ಲದಕ್ಕಿಂತ. ಅತಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಂ ಇಚ್ಛಾಪ್ತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೋ. ಇದನ್ನ ಎರಡನೆಯ ಹಂತ ಅಂತ ಕರೀತಾರೆ. ಅಂದ್ರೆ ಎಲ್ಲರೂ ಕೂಡ ಶುದ್ಧ ಭಕ್ತರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಕೂಡ ಭಗವಂತನನ್ನ ಅಷ್ಟೊಂದು ಪ್ರೀತಿಸೋದಕ್ಕೂ ಕೂಡ ನಮ್ಮಿಂದ, ಅಂದ್ರೆ ನಾವು ಎಷ್ಟೋ ಜನ್ಮಗಳಿಂದ ಭಗವಂತನನ್ನ ಮರ್ತಿರುವ ಕಾರಣ ಅಷ್ಟು ಬೇಗ ನಾವು ಭಗವಂತನಲ್ಲಿ ಅನುರಕ್ತರಾಗೋದಕ್ಕೆ ಸುಲಭವಾಗಿ ಸಾಧ್ಯ ಆಗದೆ ಹೋಗ್ಬೋದು. ಅದಕ್ಕೆ ಭಗವಂತ ಇನ್ನೊಂದು ಆಪ್ಷನ್ ಕೊಡ್ತಾ ಇದ್ದಾನೆ. ಭಗವಂತ ಹೇಳ್ತಾ ಇದ್ದಾನೆ, ಆಯ್ತು, ನಿನ್ಗೆ ಆ ರೀತಿ ನನ್ನ ಮೇಲೆ ಒಂದು ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಾದ್ರೆ ಸಾಧನ ಭಕ್ತಿಯನ್ನ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸಾಧನ ಭಕ್ತಿ ಅಂದ್ರೆ ಏನು ಅಂತಂದ್ರೆ ಅದು
ಈಗ ನಾವು ನೋಡ್ತೀವಿ ಗೋಸ್ವಾಮಿಗಳು ಅವರು ಚೈತನ್ಯ ಮಹಾಪ್ರಭುಗಳ ಆದೇಶಾನುಸಾರ ಈ ಸಾಧನ ಭಕ್ತಿ ಹೇಗೆ ಮಾಡ್ಬೋದು ಅನ್ನೋದನ್ನ ಗ್ರಂಥಗಳ ರೂಪದಲ್ಲಿ ಭಕ್ತಿ ರಸಾಮೃತ ಸಿಂಧು, ಉಪದೇಶಾಮೃತ, ಈ ರೀತಿ ರೂಪ ಗೋಸ್ವಾಮಿಯವರು ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಆ ಮೂಲಕ ಅವರು ನಮ್ಗೆ ಮಾರ್ಗದರ್ಶನ ಮಾಡ್ತಾರೆ. ಭಕ್ತಿಯನ್ನ ನಾವು ಹೇಗೆ ಜೀವನದಲ್ಲಿ ಬೆಳೆಸ್ಕೊಳ್ಬಹುದು, ಅಂದ್ರೆ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು, ಭಕ್ತಿ ಸೇವೆ ಅನ್ನುವಂಥದ್ದು ಎಲ್ಲರ ಹೃದಯದಲ್ಲಿ ಸದಾ ಇರುವಂತದ್ದು. ಅಂದ್ರೆ ನಮ್ಮ ನಿಜವಾದ ಸ್ವರೂಪ ಅದು. ಆದ್ರೆ ಅದು ಸುಪ್ತಾವಸ್ಥೆಯಲ್ಲಿದೆ. ಅಂದ್ರೆ ಈ ಭೌತಿಕ ಜಗತ್ತಿನ ಒಂದು ಆಸಕ್ತಿಯಿಂದಾಗಿ ಅದು ಮರೆಯಾಗಿದೆ. ನಮ್ಮಲ್ಲಿ ಇದೆ, ಆದ್ರೆ ಅದು ಏನಂತ ಹೇಳ್ತಾರೆ ಅಂದ್ರೆ ಬೂದಿ ಮುಚ್ಚಿದ ಕೆಂಡದ ಹಾಗಿದೆ ಅಂತ. ಅಂದ್ರೆ ಕೆಂಡ ಇನ್ನು ಅಲ್ಲಿ ಇದೆ, ಆದ್ರೆ ಅದ್ರ ಮೇಲೆ ಬೂದಿ ಮುಚ್ಚಿರುವ ಕಾರಣ ನಮಗೆ ಅದು ಕಾಣಿಸ್ತಿಲ್ಲ. ಹಾಗೆ ನಮ್ಮ ಹೃದಯದಲ್ಲಿ ನಮ್ಮ ನಿಜವಾದ ಸ್ವರೂಪ ಅದು ನಮಗಿದೆ. ಆದ್ರೆ ಅದನ್ನ ನಾವು ಯಾವಾಗ ಈ ಬೂದಿಯನ್ನು ಊದುವಂತ ಕೆಲಸ ಮಾಡ್ಬೇಕು, ಅಂದ್ರೆ ಯಾವಾಗ ನಾವು ಈ ಸಾಧನ ಭಕ್ತಿಯನ್ನ ಮಾಡ್ತೀವಿ, ಅದು ಬೂದಿಯನ್ನ ಊದುವಂತ ಕೆಲಸ, ಆಗ ಬೆಂಕಿ ಅದು ಪ್ರಜ್ವಲಿಸುತ್ತೆ. ಹಾಗೆ ನಮ್ಮೊಳಗಡೆ ಇರುವಂತಹ ನಿಜ ಸ್ವರೂಪ ಅನ್ನುವಂಥದ್ದು, ಆ ಭಕ್ತಿ ಅನ್ನುವಂಥದ್ದು, ಅದನ್ನ ಬೆಳಗಿಸ್ಬೇಕು ಅಂತಂದ್ರೆ ನಾವು ಸಾಧನ ಭಕ್ತಿಯ ಮೂಲಕ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ 4 ನಿಯಂತ್ರಕ ತತ್ವಗಳು. ಪ್ರಭುಪಾದರು ಹೇಳಿರುವಂತಹ 4 ನಿಯಂತ್ರಕ ತತ್ವಗಳನ್ನ ನಾವು ಪಾಲಿಸ್ಬೇಕಾಗುತ್ತೆ. ನಂತರ ಇದನ್ನೇ ಇಲ್ಲಿ ಅಷ್ಟಾಂಗ ಯೋಗದಲ್ಲಿ ನಾವು ನೋಡಿದ್ವಿ, ಯಮ ನಿಯಮಗಳು ಅಂತ. ಅಂದ್ರೆ ಯಾವ್ದೆಲ್ಲ ಮಾಡ್ಬೇಕು, ಯಾವ್ದೆಲ್ಲ ಮಾಡಬಾರ್ದು ಅಂತ. ಭಕ್ತಿ ಸೇವೆಯಲ್ಲೂ ಆ ರೀತಿಯ ಒಂದು ವಿಚಾರಗಳು ಬರುತ್ತೆ. ಅಂದ್ರೆ ನಾವು ಮಾಂಸ ಭಕ್ಷಣೆ ಮಾಡಬಾರ್ದು, ಜೂಜ ಆಡಬಾರ್ದು, ನಾವು ಅನೈತಿಕ ಸಂಬಂಧ ಇರ್ಕೂಡ್ದು, ಮತ್ತೆ ಮದ್ಯಪಾನ ಅಥವಾ ಒಂದು ಮಾದಕ ದ್ರವ್ಯಗಳ ವ್ಯಸನ ಅನ್ನುವಂಥದ್ದು ಇರಬಾರ್ದು. ಈ ರೀತಿ ಇದ್ಕೊಂಡು ಮತ್ತೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ 16 ಸುತ್ತು ಜಪವನ್ನ ಪ್ರತಿದಿನ ಮಾಡ್ಬೇಕು. ನಂತರ ನಾವು ಭಗವಂತನ ಆರಾಧನೆಯನ್ನ ಮಾಡ್ಬೇಕು. ಅಂದ್ರೆ ಆರತಿ, ಬೆಳಗಿನ ಜಾವ ಭಗವಂತನ ಆರತಿಯನ್ನ ಮಾಡ್ಬೇಕು. ನಂತರ ಪ್ರತಿದಿನ ಭಗವದ್ಗೀತೆ ಭಾಗವತಗಳನ್ನ ಕೇಳಬೇಕು ಅಥವಾ ಹೇಳ್ಬೇಕು. ನಂತರ ನಾವು ಭಗವಂತನ ಒಂದು ಆವಿರ್ಭಾವ ಆದಂತಹ ದಿನಗಳಲ್ಲಿ, ಜನ್ಮಾಷ್ಟಮಿಯಂತಹ ದಿನಗಳಲ್ಲಿ, ಮತ್ತೆ ನಮ್ಮ ಪೂರ್ವಾಚಾರ್ಯರು ಅವರ ಒಂದು ಆವಿರ್ಭಾವ ಮತ್ತೆ ಅಂತರ್ಧಾನವಾದ ದಿನಗಳಲ್ಲಿ ನಾವು ಉಪವಾಸಗಳನ್ನ ಮಾಡುವಂಥದ್ದು, ಏಕಾದಶಿ ವ್ರತಗಳನ್ನ ಮಾಡುವಂಥದ್ದು, ಈ ರೀತಿ ಮಾಡುವ ಮೂಲಕ ಅದನ್ನೇ ಇಲ್ಲಿ ಸಾಧನ ಭಕ್ತಿ ಅಂತ ಕರೀತಾ ಇದ್ದಾರೆ. ಆ ರೀತಿ ನಾವು ಮಾಡುವ ಮೂಲಕ ನಮ್ಮಲ್ಲಿ ಸುಪ್ತಾವಸ್ಥೆಯಲ್ಲಿ ಇರುವಂತಹ ಕೃಷ್ಣ ಪ್ರಜ್ಞೆ, ಅಂದ್ರೆ ಭಗವಂತನ ಭಕ್ತಿ ಸೇವೆ ಅನ್ನುವಂಥದ್ದನ್ನ ನಾವು ಜಾಗೃತಗೊಳಿಸಬಹುದು. ಅಂದ್ರೆ ಭಗವಂತ ಹೇಳ್ತಿರುವಂತದ್ದು ಇಲ್ಲಿ ಅನನ್ಯ ಭಕ್ತಿ ಉತ್ತಮವಾದದ್ದು. ಅದನ್ನ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಸಾಧನ ಭಕ್ತಿಯನ್ನಾದ್ರೂ ಮಾಡು, ಹಾಗೆ ಆ ರೀತಿಯಲ್ಲಾದ್ರೂ ನೀನು ನನ್ನ ಹತ್ರಕ್ಕೆ ಬರ್ತೀಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಭ್ಯಾಸೇ ಅಪಿ ಅಸಮರ್ಥೋ ಅಸಿ ಮತ್ಕರ್ಮ ಪರಮೋ ಭವ ಮತ್ ಅರ್ಥಂ ಅಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಯಸಿ. ಭಕ್ತಿಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಭಗವಂತ ಹೇಳ್ತಾ ಇದ್ದಾನೆ, ಆಯ್ತು ನಿನ್ಗೆ 16 ಸುತ್ತು ಜಪ ಮಾಡಕ್ ಆಗ್ತಾ ಇಲ್ಲ, 4 ನಿಯಂತ್ರಕ ತತ್ವಗಳನ್ನ ಫಾಲೋ ಮಾಡಕ್ಕೂ ಆಗ್ತಾ ಇಲ್ಲ, ಮತ್ತೆ ನಿನಗೆ ಯಾವುದೇ ಭಕ್ತಿ ಸೇವೆ, ಸಾಧನ ಭಕ್ತಿ ಸೇವೆನ ಮಾಡೋದಕ್ಕೆ ನಿನ್ಗೆ ಆಗ್ತಾ ಇಲ್ಲ ಆದ್ರೆ ನೀನು ನನಗಾಗಿ ಕೆಲಸ ಮಾಡಿದ್ರೆ ನಿಷ್ಕಾಮ ಕರ್ಮ ಯೋಗ ಅಂತ ಕರೀತಾರೆ. ನಿಷ್ಕಾಮ ಕರ್ಮ ಯೋಗ ಅಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡುವಂಥದ್ದು. ಆದ್ರೆ ಭಗವಂತನ ಒಂದು ಹಬ್ಬಗಳ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸೇವೆಗಳನ್ನ ಸಲ್ಲಿಸುವಂಥದ್ದು, ಅಂದ್ರೆ ದೇವಸ್ಥಾನವನ್ನ ಶುಚಿಗೊಳಿಸುವಂಥದ್ದು, ಅಲಂಕಾರ ಮಾಡುವಂಥದ್ದು, ಅಥವಾ ಅಲ್ಲಿ ನೈವೇದ್ಯ ಪ್ರಸಾದಕ್ಕೆ ಏನಾದ್ರೂ ಬೇಕಾಗಿರುವಂತಹ ಪದಾರ್ಥಗಳನ್ನ ತಂದುಕೊಡುವಂಥದ್ದು, ಅಲ್ಲಿ ಸಹಾಯ ಮಾಡುವಂಥದ್ದು, ಇಂತಹ ಕೆಲಸಗಳನ್ನ ಮಾಡುವ ಮೂಲಕನೂ ಕೂಡ ನಿನ್ನಲ್ಲಿ ಹಂತ ಹಂತವಾಗಿ ಸ್ವಲ್ಪ ಅಂದ್ರೆ ನಾವು ಹೇಗೆ ಅಂತಂದ್ರೆ ನಾವು ಸ್ವಲ್ಪ ಭಕ್ತಿಗೆ ಬಂದ್ರೂ ಕೂಡ ಭಗವಂತ ನಮಗೆ, ಅಂದ್ರೆ ನಾವು ಒಂದು ಹೆಜ್ಜೆ ಭಗವಂತನ ಕಡೆಗೆ ಇಟ್ರು ಕೂಡ ಭಗವಂತ 10 ಹೆಜ್ಜೆ ನಮ್ ಕಡೆ ಬಂದು ನಮ್ಮನ್ನ ಅವನ ಹತ್ರ ಕರ್ಕೋತಾರೆ ಅಂತ ಹೇಳ್ತೀವಿ. ಹಾಗೆ ಸ್ವಲ್ಪನಾದ್ರೂ ಭಗವಂತನಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಮನಸ್ಥಿತಿ ಬಂತು ಅಂದ್ರೆ ಭಗವಂತ ನಮಗೆ ಅವನ ಸೇವೆ ಮಾಡುವ ಅವಕಾಶವನ್ನ ಕೊಡ್ತಾರೆ. ಹೆಚ್ಚು ಹೆಚ್ಚು ಅವಕಾಶ ಕೊಟ್ಟಾಗ ಅದನ್ನ ನಾವು ಸದ್ಬಳಕೆ ಮಾಡ್ಕೊಂಡು ಹೆಚ್ಚು ಹೆಚ್ಚು ಸೇವೆಯಲ್ಲಿ ತೊಡಗಿದಾಗ ನಮ್ಮಲ್ಲಿ ಭಗವಂತ ಅಂದ್ರೆ ಆ ಭಕ್ತಿ ಮಾರ್ಗಕ್ಕೆ ಹೋಗೋದಕ್ಕೆ ಯಾವ್ದೆಲ್ಲ ಅಡೆತಡೆಗಳಿದೆ ಅದನ್ನೆಲ್ಲ ನಿವಾರಣೆ ಮಾಡಿ ನಮ್ಮನ್ನ ಶೀಘ್ರವಾಗಿ ಅವನ ಹತ್ರ ಕರ್ಕೊಳ್ಳುವಂತಹ ಮಾರ್ಗದಲ್ಲಿ ಅವನು ನಮಗೆ ಸಹಾಯವನ್ನು ಮಾಡ್ತಾರೆ. ಹೀಗೆ ಯಾರು ಭಗವಂತನಿಗೆ ನಿಷ್ಕಾಮ ಕರ್ಮ ಯೋಗವನ್ನ ಮಾಡ್ತಾರೆ, ಅಂದ್ರೆ ಯಾವುದೇ ಲಾಭವನ್ನ ಇಟ್ಕೊಳ್ದೆ, ಅಂದ್ರೆ ಯಾವುದೇ ಲಾಭವನ್ನ ಬಯಸ್ತೀರಾ ಸೇವೆ ಅಂತ ಹೇಳಿ ಭಗವಂತನ ದೇವಸ್ಥಾನದಲ್ಲಿ ಹೋಗಿ ಅವನ ಒಂದು ದೇವಸ್ಥಾನದಲ್ಲಿ ಯಾವ್ದಾದ್ರು ಹಬ್ಬಗಳಲ್ಲಿ ಮತ್ತೆ ಅಲ್ಲಿರುವಂತಹ ಒಂದು ಕೆಲವು ವಿಶೇಷ ದಿನಗಳಲ್ಲಿ
ಅಲ್ಲಿ ಹೋಗಿ ನಾವು ಸೇವೆ ಮಾಡಿದ್ರು ಕೂಡ ನಮ್ಮಲ್ಲಿ ಅದನ್ನ ನಿಷ್ಕಾಮ ಕರ್ಮಯೋಗ ಅಂತ ಕರೀತಾರೆ. ಆ ರೀತಿಯಲ್ಲಿ ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅತೈತದ್ ಅಪಿ ಅಶಕ್ತೋ ಅಸಿ ಕರ್ತುಂ ಮದ್ಯೋಗಂ ಆಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತಥಾ ಕುರು ಯಥಾತ್ಮವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲ ಕರ್ಮ ಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಅಂದ್ರೆ ಹೇಳ್ತಾ ಇದ್ದಾನೆ ಭಗವಂತ, ಆಯ್ತು ನಿನಗೆ ದೇವಸ್ಥಾನಕ್ಕೆ ಬರೋದಕ್ಕೆ ಆಗೋದಿಲ್ಲ, ಅಲ್ಲಿ ನಾನು ಸೇವೆ ಮಾಡೋದಕ್ಕೆ ಆಗೋದಿಲ್ಲ, ಆ ರೀತಿ ಅದು ಕೂಡ ನಿನ್ಗೆ ಕಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ನೀನು ಲಕ್ಷ್ಮೀ ಸೇವೆಯನ್ನ ಮಾಡ್ಬೋದು. ಅಂದ್ರೆ ನೀನು ಏನು ಧನ ಸಂಚಯ ಮಾಡ್ತೀಯ, ಅಂದ್ರೆ ಏನು ಹಣ ಸಂಪಾದನೆ ಮಾಡ್ತೀಯ, ಅದ್ರಲ್ಲಿ ನಿನ್ಗೆ ಎಷ್ಟು ಲಾಭ ಬರ್ತಿದೆ ಅದ್ರಲ್ಲಿ ಒಂದು ಭಾಗವನ್ನ ಭಗವಂತನ ಸೇವೆ ಅಂತ ತಿಳಿದು, ಅಂದ್ರೆ ಈಗ ನಾವು ದೇವಸ್ಥಾನ ನಿರ್ಮಾಣ ಆಗ್ತಿದೆ, ಆ ನಿರ್ಮಾಣ ಆಗೋದಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಆ ರೀತಿ ಹಣದ ಸಹಾಯವನ್ನ ಮಾಡ್ಬೋದು. ಅದನ್ನ ಇಲ್ಲಿ ಸಕಾಮ ಕರ್ಮ ಯೋಗ ಅಂತ ಕರೀತಾರೆ. ಅಂದ್ರೆ ಪರಿಪೂರ್ಣವಾಗಿ ಎಲ್ಲವನ್ನು ತ್ಯಾಗ ಮಾಡುವಂತದ್ದಲ್ಲ, ಬಂದ ಫಲದಲ್ಲಿ ಒಂದು ಭಾಗವನ್ನಾದ್ರೂ ಭಗವಂತನಿಗಾಗಿ ನೀಡುವಂತದ್ದು. ಆ ರೀತಿ ಮಾಡೋದ್ರಿಂದಲೂ ಕೂಡ ನಮಗೆ, ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಮನೆಯಲ್ಲಿ ನಾವು ಏನಾದ್ರೂ ಹಣ ಸಂಪಾದನೆ ಮಾಡ್ತೀವಿ ಅಂದ್ರೆ ಅದನ್ನ ನಮ್ಮ ಮನೆಯವರಿಗಾಗಿ ಖರ್ಚು ಮಾಡ್ತೀವಿ. ಯಾಕೆ ನಾವು ಆ ರೀತಿ ಮಾಡ್ತೀವಿ ಅಂದ್ರೆ ನಮ್ಗೆ ನಮ್ಮ ಮನೆಯವರ ಮೇಲೆ ಹೆಚ್ಚು ಹೆಚ್ಚು ಪ್ರೀತಿ ಇರುತ್ತೆ. ಆದ ಕಾರಣ ನಾವು ಎಷ್ಟೇ ಅವ್ರಿಗಾಗಿ ಏನೇನೇ ಮಾಡಿದ್ರು ಕೂಡ ನಮಗೆ ಅದರಲ್ಲಿ ಏನು ಬೇಸರ ಆಗೋದಿಲ್ಲ. ಅಂದ್ರೆ ಅವ್ರ ಮೇಲೆ ನಮ್ಗೆ ಅಷ್ಟೊಂದು ಪ್ರೀತಿ ಇದೆ. ಹಾಗೆ ಭಗವಂತನಿಗೋಸ್ಕರ ಮಾಡ್ತಾ ಇದೀವಿ ಅಂತ ಅನ್ನೋವಾಗ್ಲೂ ಕೂಡ ನಮಗೆ ಸ್ವಲ್ಪ ಸ್ವಲ್ಪ ಭಗವಂತನ ಮೇಲೆ ಪ್ರೀತಿ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ. ಆ ರೀತಿ ಭಗವಂತನಿಗೆ ಹತ್ರ ಆಗ್ತಾ ಹೋಗ್ತೀವಿ. ಈ ರೀತಿ ಭಗವಂತ ಅನೇಕ ಮಾರ್ಗದರ್ಶನಗಳನ್ನ ತೋರಿಸ್ತಾ ಇದ್ದಾನೆ. ಈ ರೀತಿಯೆಲ್ಲ ನೀನು ನನ್ನ ಒಂದು ಪ್ರೀತಿಯನ್ನ ಪಡ್ಕೋಬಹುದು, ನನ್ನ ಹತ್ರಕ್ಕೆ ಬರೋದಕ್ಕೆ ನೀ ಪ್ರಯತ್ನ ಪಡ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತಾ ಇದೀವಿ, ಇದು ನಂದೋತ್ಸವ ಅಂತ ಕರೀತಾರೆ. ಇಲ್ಲಿ ನಂದ ಮಹಾರಾಜ ಕೃಷ್ಣನ ಜನ್ಮ ಆಗಿ ಮಾರನೇ ದಿನ ಭಗವಂತನ ಜನನ ಆದ ಕಾರಣ ಅವನಿಗೆ ಸಂತೋಷದಿಂದ ಅವನು ಆ ಗೋಕುಲದ ನಿವಾಸಿಗಳು ಯಾರೆಲ್ಲ ಇದ್ದಾರೆ, ಬ್ರಾಹ್ಮಣರು, ಅವರೆಲ್ಲರಿಗೂ ಕೂಡ ಭಕ್ತರಿಗೆ ಅವರಿಗೆಲ್ಲರಿಗೂ ಕೂಡ ಅವನು ದಾನಗಳನ್ನ ಕೊಡ್ತಾ ಇರುವಂತದ್ದು. ಅಂದ್ರೆ ನಾವು ಅದೇ ರೀತಿ ನಾವು ಭಗವಂತನಿಗಾಗಿ ದಾನಗಳನ್ನ ಮಾಡುವಂಥದ್ದು, ಅಂದ್ರೆ ಲಕ್ಷ್ಮಿ ಸಹಾಯ ಮಾಡುವಂಥದ್ದು. ಆ ರೀತಿ ಮಾಡುವ ಮೂಲಕ ಕೂಡ ನಾವು ಭಕ್ತಿ ಮಾರ್ಗದಲ್ಲಿ ಬರೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. 4ನೇ ಹಂತದಲ್ಲಿ ಕೃಷ್ಣನು ನಿನ್ನ ಎಲ್ಲಾ ಕರ್ಮ ಫಲವನ್ನು ತ್ಯಾಗ ಮಾಡು ಎಂದು ಏಕೆ ಹೇಳುತ್ತಾನೆ ಕೃಷ್ಣ? ಇದಕ್ಕೆ ಇನ್ನೂ ಒಂದು ಕಾರಣ ಇದೆ, ನಾವು ಯಾಕೆ ಕರ್ಮ ಫಲವನ್ನ ತ್ಯಾಗ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ ಅಂತ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಯಾಕೆ ಕರ್ಮ ಫಲ ತ್ಯಾಗ ಮಾಡೋದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ? ಮಾತಾಜಿ, ಅದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡೋ ಅಂತ ಕರ್ಮವನ್ನ ಕರ್ಮತ್ಯಾಗ ಅಂತಾರೆ ಅಂತ. ಇಲ್ಲಿ ಅವನು ಯಾಕೆ ಆ ರೀತಿ ಮಾಡೋದಕ್ಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇಲ್ಲಿ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ವಾಸ್ತವದಲ್ಲಿ ನಾವೆಲ್ಲರೂ ಕೂಡ ಈ ಭೌತಿಕ ಜಗತ್ತಿಗೆ ತುಂಬಾ ಅಂಟ್ಕೊಂಡಿದೀವಿ. ಆದ್ರೆ ಏನು ಭೌತಿಕ ಜಗತ್ತು ಅನ್ನೋದಿದೆ, ಅಲ್ಲಿ ನಾವು ತುಂಬಾ ಆಕರ್ಷಿತರಾಗಿದ್ದೀವಿ. ಆದ್ರೆ ಇದು ನಿಜವಾಗ್ಲೂ ಅಶಾಶ್ವತವಾದದ್ದು ಮತ್ತೆ ದುಃಖಾಲಯ, ನಮ್ಮನ್ನ ಮತ್ತೆ ಮತ್ತೆ ದುಃಖಕ್ಕೆ ಈಡು ಮಾಡುವಂತದ್ದು. ಇದನ್ನ ಬಿಟ್ರೇನೆ ನಾವು ಮುಂದೆ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ. ನಾನು ಇಲ್ಲೂ ಇರ್ತೀನಿ ಅಲ್ಲೂ ಇರ್ತೀನಿ ಅಂತ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ನಮಗೆ ಇಷ್ಟ ಇದ್ರು ಇಲ್ಲದೆ ಇದ್ರು ದೇಹತ್ಯಾಗ ಆದಾಗ ನಮಗೆ ಸಂಬಂಧಪಟ್ಟವರು ಮತ್ತೆ ನಾವೇನು ಹಣ ಏನೇನು ಗಳಿಸಿದೀವಿ ಏನೇನ ಮಾಡಿದೀವಿ ಅದೆಲ್ಲವನ್ನು ಬಿಟ್ಟು ಹೋಗ್ಬೇಕಾಗತ್ತೆ. ಅದು ನಾವು ಬಿಡೋವಾಗ ನಮ್ಗೆ ತುಂಬಾ ನೋವಾಗುತ್ತೆ. ಅದು ನಮ್ಗೆ ನೋವು ಕೊಡುವಂತ ವಿಷಯ. ದೇಹತ್ಯಾಗ ಆಗುವಾಗ ಒಬ್ಬ ವ್ಯಕ್ತಿಗೆ ನಿಜವಾಗ್ಲೂ ತುಂಬಾ ನೋವು ಕೊಡುವಂತದ್ದು, ಅವನು ಏನು ಸಂಗ್ರಹ ಮಾಡಿದ್ದಾನೆ, ಅವನ ಶ್ರಮದಿಂದ ಅವನು ಏನೆಲ್ಲ ಸಾಧಿಸಿದ್ದಾನೆ ಅದೆಲ್ಲ ಬಿಟ್ಟು ಹೋಗ್ಬೇಕು ಅನ್ನೋಂಥದ್ದು ಅವನಿಗೆ ತುಂಬಾ ಕಷ್ಟ ಕೊಡುವಂತಹ ವಿಷಯ. ಯಾವಾಗ ನಾವು ಸ್ವಲ್ಪ ಸ್ವಲ್ಪನೇ ಅದನ್ನ ತ್ಯಾಗ ಮಾಡೋದಕ್ಕೆ ಅಭ್ಯಾಸ ಮಾಡ್ತೀವಿ, ಅದನ್ನ ಬಿಟ್ಕೊಡೋದಕ್ಕೆ ನಾವು ಅಭ್ಯಾಸ ಮಾಡ್ತೀವಿ, ಆಗ ದೇಹ ತ್ಯಾಗ ಮಾಡುವ ಸಂದರ್ಭದಲ್ಲಿ ನಮ್ಗೆ ಅಷ್ಟೇನು ಅದು ನೋವನ್ನು ಕೊಡೋದಿಲ್ಲ, ಶಾಂತಿಯನ್ನು ಕೊಡುತ್ತೆ. ಆದ್ರೆ ನನಗೆ ಅಭ್ಯಾಸ ಆಗಿದೆ, ಬಿಟ್ಕೊಡುವಂತಹ ಅಭ್ಯಾಸ ನನಗೆ ಆಗಿದೆ. ಹಾಗೆ ಅದನ್ನ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಈ ಭೌತಿಕ ಜಗತ್ತಿನ ಒಂದು ಮೋಹ ಅನ್ನುವಂಥದ್ದಿದೆ, ಅದರಿಂದ ನಮ್ಮನ್ನ ನಾವು ಬಿಡುಗಡೆ ಮಾಡ್ಕೊಳಕ್ಕೆ ಸಾಧ್ಯ ಆಗತ್ತೆ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗಾತ್ ಶಾಂತಿರನಂತರಂ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದ್ರೆ ಜ್ಞಾನಕ್ಕಿಂತ ಧ್ಯಾನವೂ ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವೂ ಉತ್ತಮ.
ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ ಅಂತಂದ್ರೆ, ಈಗ ಅನನ್ಯ ಭಕ್ತಿ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು. ಸಾಧ್ಯವಾಗದೆ ಹೋದ್ರೆ ಸಾಧನೆ ಭಕ್ತಿಯನ್ನ ಮಾಡು. ಸಾಧನೆ ಭಕ್ತಿಗೂ ನಿನ್ಗೆ ಆಗ್ತಾ ಇಲ್ಲ ಅಂತಂದ್ರೆ ನಿಷ್ಕಾಮ ಕರ್ಮಯೋಗವನ್ನ ಮಾಡು, ಭಗವಂತನ ಭಕ್ತಿ ಸೇವೆಯನ್ನ ಮಾಡು. ಅದು ಕೂಡ ಆಗ್ತಾ ಇಲ್ಲ ಅಂತಂದ್ರೆ ಸಕಾಮ ಕರ್ಮಯೋಗವನ್ನ ಮಾಡು. ಅಂದ್ರೆ ನೀನ್ ಏನು ಕರ್ಮದ ಫಲವನ್ನ ಪಡೆದಿದ್ಯಾ ಅದನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸು. ಅದು ಕೂಡ ನಿನಗೆ ಸಾಧ್ಯ ಆಗೋದಿಲ್ಲ. ಕೆಲವೊಮ್ಮೆ ಮನೆಗಳಲ್ಲಿ ಒಪ್ಪೋದಿಲ್ಲ. ನಮ್ಮ ಹಣ ಏನು ಸಂಪಾದನೆ ಮಾಡಿದೀವಿ ಅದನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸೋದಕ್ಕೆ ಅವರು ಒಪ್ಪದೆ ಹೋಗ್ಬೋದು. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ, ಇಸ್ಕಾನ್ ನಲ್ಲಿ ಬರೀ ಸನಾತನ ಧರ್ಮದವರು ಮಾತ್ರ ಅಲ್ಲ, ಬೇರೆ ಧರ್ಮದವರು ಕೂಡ ಇರ್ತಾರೆ. ಅವರಿಗೆ ಅವರ ಮನೆಗಳಲ್ಲಿ ಅದಕ್ಕೆ ಒಪ್ಪದೆ ಹೋಗ್ಬೋದು. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ನಾವು ಭಗವಂತನ ಸೇವೆಗೆ ಅರ್ಪಿಸೋದಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಯಾವ್ದಾದ್ರು ಒಂದು ಉತ್ತಮ ಕಾರಣಗಳಿಗಾಗಿ ತ್ಯಾಗ ಮಾಡ್ಬೇಕು ಅಂತ ಹೇಳ್ತಾನೆ. ಆ ಹಣವನ್ನ ನಾವು ನೇರವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗಿಸಕ್ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಬೇರೆ ರೀತಿ, ಅಂದ್ರೆ ಉಪಧರ್ಮ ಅಂತ ನಾವು ಕರಿತೀವಿ. ಅಂದ್ರೆ ಯಾರಿಗಾದ್ರೂ ಸಹಾಯ ಮಾಡುವಂತದ್ದು, ಯಾವ್ದಾದ್ರು ಒಂದು ಶ್ರೇಷ್ಠವಾದ ಉತ್ತಮವಾದ ಕಾರಣಗಳಿಗಾಗಿ ಆ ಹಣವನ್ನ ನೀಡುವಂಥದ್ದು. ಆ ರೀತಿ, ಅಂದ್ರೆ ಯಾವ್ದಾದ್ರು ಅನಾಥಾಶ್ರಮವನ್ನ ಕಟ್ಟಿಸ್ತಾರೆ ಅಥವಾ ಇನ್ಯಾವುದೋ ಸಮಾಜ ಕಲ್ಯಾಣ ಸೇವೆಯಲ್ಲಿ ಹಣವನ್ನು ಕೊಡ್ತಾರೆ. ಆ ರೀತಿ ಕೊಡೋದ್ರಿಂದ ಅಲ್ಲೂ ಕೂಡ ನಮಗೆ ಕ್ರಮೇಣ ಗೊತ್ತಾಗುತ್ತೆ. ಅಂದ್ರೆ ಹೋಗ್ತಾ ಗೊತ್ತಾಗುತ್ತೆ, ನಾನು ಇದನ್ನ ಒಂದು ಮಹತ್ವದ ಕಾರ್ಯಕ್ಕಾಗಿ ಕೊಡ್ತಾ ಇದ್ದೀನಿ, ನನ್ನ ಒಂದು ಪರಿಶ್ರಮದಿಂದ ಬಂದಂತದ್ದನ್ನ ನಾನು ಒಂದು ಒಳ್ಳೆಯ ಕಾರಣಕ್ಕಾಗಿ ಅದನ್ನ ನೀಡ್ತಾ ಇದ್ದೀನಿ ಅಂತ ಹೋಗ್ತಾ ಏನಾಗುತ್ತೆ ಅಂದ್ರೆ ಆ ನಿಜವಾದ ಉತ್ತಮವಾದ ಕಾರ್ಯ ಅದು ಭಗವಂತನ ಭಕ್ತಿಯಲ್ಲಿ ತೊಡಗಿಸುವಂತದ್ದು ಅನ್ನೋದು ಆ ಜ್ಞಾನದ ಮೂಲಕ ನಮ್ಗೆ ತಿಳಿದಾಗ ನಾವು ಮತ್ತೆ ಭಗವಂತನ ಒಂದು ಸೇವೆಗೆ ನಾವು ಬರ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಜ್ಞಾನದ ಮೂಲಕ, ಅಂದ್ರೆ ಈಗ ನಾವು ಭಗವದ್ಗೀತೆ ಜ್ಞಾನವನ್ನ ಕೇಳ್ತಾ ಇದೀವಿ, ಇದು ಎಲ್ಲದಕ್ಕಿಂತ ಕೊನೆಯ ಹಂತ. ಅದಕ್ಕಿಂತ ಉತ್ತಮ ಧ್ಯಾನ ಮಾಡುವಂಥದ್ದು, ಆದ್ರೆ ಅದಕ್ಕಿಂತಲೂ ಉತ್ತಮ ಕರ್ಮ ಫಲದ ತ್ಯಾಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಜ್ಞಾನ ಪಡ್ಕೊಳ್ತಾ ಇದೀವಲ್ಲ, ಅದು ಎಲ್ಲದಕ್ಕಿಂತ ಕೊನೆಯ ಒಂದು ಮಟ್ಟದಲ್ಲಿ, ಕೊನೆಯ ಒಂದು ಹಂತದಲ್ಲಿ ಬರುವಂತದ್ದು. ಯಾವಾಗ ಜ್ಞಾನವನ್ನ ಪಡ್ಕೊಂಡ್ವಿ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ನಾವು ವಿಜ್ಞಾನವನ್ನಾಗಿ ಮಾಡ್ಕೋಬೇಕಾಗುತ್ತೆ. ಆ ವಿಜ್ಞಾನ ಅಂತಂದ್ರೆ ಅದನ್ನ ನಮ್ಮ ಅನುಭವ ಮಾಡ್ಕೋಬೇಕಾಗುತ್ತೆ. ಆ ರೀತಿ ಮಾಡ್ಕೊಂಡು ನಂತರ ನಾವು ಏನು ಅನುಭವವನ್ನ ಪಡ್ಕೊಂತೀವಿ, ಅಂದ್ರೆ ಅರ್ಜುನ ಮೊದಲಿಗೆ ಕೇಳ್ತಾನೆ, ಜ್ಞಾನ ಮುಖ್ಯನಾ ಅಥವಾ ಕರ್ಮನ ಮುಖ್ಯನಾ ಅಂತ. ಅದಕ್ಕೆ ಭಗವಂತ ಹೇಳ್ತಾನೆ, ಜ್ಞಾನವನ್ನು ಪಡ್ಕೊಂಡು ಕರ್ಮವನ್ನ ನೀನ್ ಮಾಡು ಅಂತ. ಅಂದ್ರೆ ಜ್ಞಾನ ಪಡ್ಕೊಂಡ್ಬಿಟ್ಟು ನೀನ್ ಸುಮ್ನೆ ಅದನ್ನ ಬಳಸದೇ ಇರುವಂತದ್ದಲ್ಲ. ಜ್ಞಾನ ಏನ ಪಡ್ಕೊಂಡೆ ನೀನ್ ಅದನ್ನ ಕರ್ಮದ ರೂಪದಲ್ಲಿ ಅದು ವ್ಯಕ್ತ ಆಗ್ಬೇಕು. ಹಾಗೆ ನಾವು ಜ್ಞಾನವನ್ನ ಪಡ್ಕೊಂಡು ಅದಕ್ಕಿಂತ ಮುಖ್ಯ ಇಲ್ಲಿ ಧ್ಯಾನ ಅಂತ ಹೇಳ್ತಾ ಇದ್ದಾನೆ. ಅದಕ್ಕಿಂತಲೂ ಮುಖ್ಯ ಕರ್ಮ ಫಲತ್ಯಾಗ. ಕೆಲಸ ಮಾಡ್ಬೇಕು, ಕೆಲಸ ಮಾಡಿ ಅದರಿಂದ ಏನು ಫಲ ಬರುತ್ತೆ ಅದನ್ನ ತ್ಯಾಗ ಮಾಡುವುದು ನಮ್ಗೆ ಅಭ್ಯಾಸ ಇರಬೇಕು. ಹಾಗೆ ಅಭ್ಯಾಸ ಮಾಡಿದ್ರೆ ಮಾತ್ರನೇ ಅದು ನಮಗೆ ಮನಸ್ಸಿಗೆ ಶಾಂತಿಯನ್ನು ಕೊಡುವಂಥದ್ದು. ಸಾಧಾರಣವಾಗಿ ಎಲ್ಲರಿಗೂ ಅನ್ಸುತ್ತೆ, ಯಾರಿಗಾದ್ರೂ ಏನಾದ್ರೂ ನಾವು ದಾನ ಕೊಟ್ಟಾಗ ನಮ್ಗೆ ಒಂದು ಮನಸ್ಸು ನಿರಾಳ ಅನ್ಸುತ್ತೆ. ಅಂದ್ರೆ ನಾನು ಏನೋ ಒಂದು ಉತ್ತಮ ಕೆಲಸ ಮಾಡದೆ ಇವತ್ತು ಅಂತ ನಮ್ಮ ಆತ್ಮಕ್ಕೆ ಒಂದು ಸಂತೋಷ, ಆನಂದ ಅನ್ನೋದು ಇರುತ್ತೆ. ಹಾಗೆ ನಾವು ಶಾಂತಿಯನ್ನ ಹೊಂದ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಸನಾತನ ಗೋಸ್ವಾಮಿ ಯಾರು? ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ಮತ್ತೆ ಷಡ್ ಗೋಸ್ವಾಮಿಗಳು, 6 ಗೋಸ್ವಾಮಿಗಳಲ್ಲಿ ಇವರೊಬ್ಬರು. ಹೌದು ಮಾತಾಜಿ. ಚೈತನ್ಯ ಮಹಾಪ್ರಭುಗಳ 6 ಪ್ರಮುಖ ಅನುಯಾಯಿಗಳಲ್ಲಿ ಇವರು ಕೂಡ ಒಬ್ಬರು. ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ ಇವರಿಬ್ಬರು ಕೂಡ ಸರಸ್ವತ ಬ್ರಾಹ್ಮಣರಾಗಿರ್ತಾರೆ. ಅಂದ್ರೆ ಅವರು ಹುಟ್ಟಿನಿಂದ ಬ್ರಾಹ್ಮಣರು. ಆದ್ರೆ ಅವರಿದ್ದಂತಹ ಸಮಯದಲ್ಲಿ ನವಾಬ್ ಹುಸೇನ್ ಶಾ ಅನ್ನುವಂತಹ ಒಬ್ಬ ರಾಜ, ಅವನು ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಅವನೇನ್ ಮಾಡ್ತಾನೆ ಅಂದ್ರೆ, ಇವರು ತುಂಬಾ ಪಾಂಡಿತ್ಯವನ್ನ ಹೊಂದಿರ್ತಾರೆ, ಅನೇಕ ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಹೊಂದಿರ್ತಾರೆ. ಆದ್ರೆ ಅವರಿಗೆ ಪರ್ಷಿಯನ್ ಭಾಷೆ, ಆಂಗ್ಲ ಭಾಷೆ ಮತ್ತೆ ಸಂಸ್ಕೃತ, ಹಿಂದಿ, ಹೀಗೆ ಅನೇಕ ಭಾಷೆಗಳು ಅವ್ರಿಗೆ ತಿಳಿದಿರುತ್ತೆ. ಅವರ ಪಾಂಡಿತ್ಯವನ್ನ ನೋಡಿ ಅವನು ಏನ್ ಮಾಡ್ತಾನೆ, ಇವರಿಬ್ಬರನ್ನು ಕರೆದು ಹೇಳ್ತಾನೆ, ನೀವು ನನ್ನ ಆಸ್ಥಾನದಲ್ಲಿ ಕೆಲಸವನ್ನು ಮಾಡ್ಬೇಕು ಅಂತ. ಅದಕ್ಕೆ ಅವರು ನಿರಾಕರಣೆ ಮಾಡಿದ್ರೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಹೆದರಿಸ್ತಾನೆ. ಅಂದ್ರೆ ನಿಮ್ಮ ಜನಾಂಗದವ್ರು ಯಾರೆಲ್ಲ ಬ್ರಾಹ್ಮಣರು ಇದ್ದಾರೆ ಅವರೆಲ್ಲರಿಗೂ ನಾನು ಕಿರುಕುಳ ಕೊಡ್ತೇನೆ ಅಂತ ಹೇಳಿ ಹೆದರಿಸಿ
ಇಲ್ಲಾಂದ್ರೆ ನೀವು ಬೇಕಿದ್ರೆ ಬಂದು ನನ್ನ ಆಸ್ಥಾನದಲ್ಲಿ ಕೆಲಸ ಮಾಡಿ, ಮತ್ತೆ ನೀವು ನಿಮ್ಮ ಜನಾಂಗದವರು ಯಾರಿದ್ದಾರೆ ಅವ್ರಿಗೆ ಯಾವ ರೀತಿ ಅವರಿಗೆ ಒಂದು ಸಹಾಯ ಮಾಡ್ಬೋದು, ಇಲ್ಲ ಅವ್ರಿಗೆ ಎಂತ ರಕ್ಷಣೆಯನ್ನ ಒದಗಿಸ್ಬೋದು, ಅದನ್ನ ನೀವು ಮಾಡ್ಬೋದು ಅಂತ ಹೇಳ್ತಾನೆ. ಹಾಗೆ ಈ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಇವರಿಬ್ರು ಕೂಡ ನವಾಬ್ ಹುಸೇನ್ ಶಾ ಅವನ ಒಂದು ಆಸ್ಥಾನದಲ್ಲಿ ಆ ಪ್ರಧಾನಮಂತ್ರಿ ಮತ್ತೆ ಆ ವಿತ್ತ ಮಂತ್ರಿ ಅಂದ್ರೆ ಫಿನಾನ್ಷಿಯಲ್ ಮಿನಿಸ್ಟರ್, ಹೀಗೆ ಇಬ್ರು ಕೂಡ ಅವನ ಆಸ್ಥಾನದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ. ಆದ್ರೆ ಅವರಿಗೆ ಇಷ್ಟ ಇಲ್ಲ ಆ ರೀತಿ ಕೆಲಸ ಮಾಡುವಂತದ್ದು. ಅಲ್ಲಿ ಕೆಲಸ ಮಾಡುವಾಗ ಅವನು ಇವರಿಬ್ಬರ ಹೆಸರನ್ನು ಕೂಡ ಬದಲಾಯಿಸಿ ಬಿಡ್ತಾನೆ. ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರ ಮನೆಯಲ್ಲೇ ಒಂದು ಬೃಂದಾವನವನ್ನ ಮಾಡಿ ಅಲ್ಲಿ ಭಾಗವತ ಪ್ರವಚನಗಳನ್ನ ಮಾಡ್ತಾ ಇರ್ತಾರೆ. ಅವ್ರಿಗೆ ಆ ರೀತಿ ಒಬ್ಬ ಮ್ಲೇಚ್ಛ ಅಂತ ಕರೀತಾರೆ, ಹಸುವಿನ ಮಾಂಸವನ್ನ ತಿನ್ನುವಂತವ್ರು, ಅಂತವರ ಸೇವೆ ಮಾಡೋದು ಇವ್ರಿಗೆ ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಆಮೇಲೆ ಚೈತನ್ಯ ಮಹಾಪ್ರಭು ಆ ಸಂದರ್ಭದಲ್ಲಿ ಏನ್ ನಡೀತಿತ್ತು ಅಂತಂದ್ರೆ ಈ ಮಹಮ್ಮದೀಯರು ಯಾರಿದ್ದಾರೆ ಮುಸಲ್ಮಾನರು, ಅವರು ಹಿಂದೂಗಳನ್ನ ಅವರು ಮುಸಲ್ಮಾನರನ್ನಾಗಿ ಪರಿವರ್ತನೆ ಮಾಡ್ತಿರ್ತಾರೆ. ಅದು ತುಂಬಾ ಸುಲಭವಾಗಿ ಮಾಡ್ತಿರ್ತಾರೆ. ಹೇಗೆ ಅಂತಂದ್ರೆ ಒಂದು ಮಡಿಕೆಯಲ್ಲಿ ನೀರನ್ನ ಇಟ್ಟಿರ್ತಾರೆ, ಅದನ್ನ ಬದ್ನ ಅಂತ ಕರೀತಾರೆ. ಆ ನೀರನ್ನ ಯಾವ್ದಾದ್ರು ಒಬ್ಬ ಬ್ರಾಹ್ಮಣನ ಮೇಲೋ ಅಥವಾ ಯಾವ್ದಾದ್ರು ಒಂದು ಸನಾತನ ಧರ್ಮದವನ ಮೇಲೋ ಎರಚಿದ್ರೆ ಆ ವ್ಯಕ್ತಿ ಕೂಡಲೇ ಮಹಮ್ಮದೀಯ ಆದ ಅಂತ ಘೋಷಣೆ ಮಾಡ್ತಾರೆ. ಆದ್ರೆ ಈ ಸಮಾಜದ ಜನ ಎಷ್ಟು ಮೂಢ ಮನಸ್ಥಿತಿಯಲ್ಲಿ ಇದ್ರು ಅಂದ್ರೆ ಅವರು ಕೂಡ ಅದನ್ನ ಹೌದು ಅಂತ ಒಪ್ಕೋತಾರೆ. ಹಾಗೆ ಆ ವ್ಯಕ್ತಿಯನ್ನ ಅವರ ಒಂದು ಬ್ರಾಹ್ಮಣರಾಗಿದ್ರೆ ಅವರ ಒಂದು ಸಮಾಜದಿಂದ ಅವರನ್ನ ದೂರ ಇಡ್ತಾರೆ. ಹೀಗೆ ಮಾಡ್ತಿರ್ಬೇಕಾದ್ರೆ ಇವ್ರನ್ನು ಕೂಡ ಹೆಸರು ಬದಲಾಯಿಸಿರ್ತಾನೆ. ಸಾಕಾರ್ ಮಲಿಕ್ ಮತ್ತೆ ಇನ್ನೊಬ್ರಿಗೆ ಇನ್ನೊಂದೇನೋ ಹೆಸರಿರ್ತಾನೆ, ಯಾರಿಗಾದ್ರೂ ನೆನ್ಪಿದ್ಯಾ? ಒಬ್ರು ಸಾಕಾರ್ ಮಲಿಕ್ ಅಂತ ಕರೀತಾನೆ, ಇನ್ನೊಬ್ಬರನ್ನ ಅವರ ಹೆಸರು ಬದಲಾವಣೆ ಮಾಡ್ತಾರೆ. ಆಮೇಲೆ ಇವರಿಬ್ಬರಿಗೂ ಕೂಡ ಅದು ಇಷ್ಟ ಇರೋದಿಲ್ಲ. ಆದ್ರೆ ಈಗ ಮತ್ತೆ ಅವರ ಬ್ರಾಹ್ಮಣ ಸಮಾಜದಲ್ಲಿ ಅವರನ್ನ ಸ್ವೀಕಾರ ಕೂಡ ಮಾಡೋದಿಲ್ಲ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಆಗ ಎಲ್ಲರಿಗೂ ಕೂಡ ಒಂದು ಸುಲಭವಾದ ಸಂಕೀರ್ತನೆಯನ್ನ ತಿಳಿಸ್ಕೊಡ್ತಾ ಇರ್ತಾರೆ. ಆಗ ಇವ್ರಿಗೆ ಗೊತ್ತಾಗುತ್ತೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ. ಆಗ ಅದೇ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ ಅಂದ್ರೆ, ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವ ಮೂಲಕ ಎಲ್ಲಾ ಪ್ರಾಯಶ್ಚಿತ ಮಾಡಿದ ಹಾಗೆ, ಎಲ್ಲಾ ಪ್ರಾಯಶ್ಚಿತಗಳನ್ನ ಮಾಡೋದಕ್ಕೆ ಸುಲಭ ಮಾರ್ಗ ಅಂತಂದ್ರೆ ಹರಿನಾಮ ಸಂಕೀರ್ತನೆ ಅಂತ ಹೇಳ್ತಾರೆ. ಆಗ ಇವರು ಅವರ ಅನುಯಾಯಿಗಳಾಗ್ತಾರೆ. ಮತ್ತೆ ಇವರು ನವಾಬ್ ಹುಸೇನ್ ಶಾ ಅವನಿಂದ ಬಿಡಿಸ್ಕೋಬೇಕು ಅಂತ ಹೇಳಿ ಮೊದಲಿಗೆ ರೂಪ ಗೋಸ್ವಾಮಿ ಅವರು ಅವರಿಗೆ ಅಣ್ಣ ಬದು ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಹೋಗಿ ಹೇಳ್ತಾರೆ ನಾನು ಈ ಕೆಲಸವನ್ನ ರಾಜೀನಾಮೆ ಮಾಡ್ತೀನಿ ಅಂತ. ಆಗ ಅವನು ಸುಮ್ನೆ ಒಪ್ಕೋತಾನೆ ರಾಜ. ನಂತರ ರೂಪ ಗೋಸ್ವಾಮಿಗಳಿಗೆ ಅವನು ಅಪಾರ ಹಣವನ್ನ ಕೊಡ್ತಾನೆ. ಅಂದ್ರೆ ಅವರಿಗೆ ಒಂದು ಪೆನ್ಷನ್, ಗ್ರಾಜ್ಯುಟಿ ಅಂತ ಹೇಳ್ತಾರಲ್ಲ, ಹಾಗೆ 2 ಅಡುಗು ಸೇರುವಷ್ಟು ಚಿನ್ನದ ನಾಣ್ಯಗಳನ್ನ ಮತ್ತೆ ಮುತ್ತು ರತ್ನಗಳನ್ನ ಕೊಟ್ಟು ಅವನು ಕಳಿಸ್ಕೊಡ್ತಾನೆ. ಆದ್ರೆ ಕೊನೆಗೆ ಏನಾಗುತ್ತೆ ಅಂದ್ರೆ ಸನಾತನ ಗೋಸ್ವಾಮಿಗಳಿಗೂ ಕೂಡ ಅಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಮನೆಯಲ್ಲಿ ಕುತ್ಕೊಂಡು, ಅವರ ಮನೆಯಲ್ಲಿ ವೃಂದಾವನ ಮಾಡಿದ್ದಾರೆ, ಅಲ್ಲಿ ಕುತ್ಕೊಂಡು ಅವರು ಎಲ್ಲರ ಜೊತೆಲಿ ಭಾಗವತ ಪ್ರವಚನಗಳನ್ನ ಮಾಡ್ತಾ ಇರ್ತಾರೆ. ರಾಜ ಕರೆದಾಗೆಲ್ಲ ಹೇಳ್ತಾರೆ, ಇಲ್ಲ ನನ್ನ ಆರೋಗ್ಯ ಇನ್ನ ಸುಧಾರಿಸಿಲ್ಲ, ನಾ ಬರೋದಿಲ್ಲ ಅಂತ. ಆಮೇಲೆ ಒಂದು ಸತಿ ರಾಜ ವೈದ್ಯರನ್ನ ಕಳಿಸ್ತಾನೆ. ಅಲ್ಲಿ ಅವರು ನೋಡಕ್ಕೆ ಹೋದ್ರೆ ಅಲ್ಲಿ ಸನಾತನ ಗೋಸ್ವಾಮಿಯವರು ಆರೋಗ್ಯವಾಗಿದ್ದಾರೆ. ಅಲ್ಲಿ ನೋಡಿದ್ರೆ ಎಲ್ಲರ ಜೊತೆಲಿ ಸೇರಿ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಇದ್ದಾರೆ, ಮತ್ತೆ ಭಾಗವತ ಪ್ರವಚನಗಳನ್ನ ಕೊಡ್ತಾ ಇದ್ದಾರೆ. ಇದನ್ನ ನೋಡಿ ಅವರು ಹೋಗಿ ರಾಜನಿಗೆ ತಿಳಿಸ್ತಾರೆ, ಹೀಗೆ ಅವರು ಆರೋಗ್ಯವಾಗಿದ್ದಾರೆ, ಕೆಲಸಕ್ಕೆ ಬರೋದಕ್ಕೆ ಇಷ್ಟ ಇಲ್ಲದೆ ಅವ್ರು ಈ ರೀತಿ ನೆಪ ಮಾಡ್ತಾ ಇದ್ದಾರೆ ಅಂತ. ಆಗ ರಾಜ ಬರ್ತಾನೆ. ರಾಜನಿಗೆ ತುಂಬಾ ಕೋಪ ಬರುತ್ತೆ. ಆಗ ಅವನು ಸನಾತನ ಗೋಸ್ವಾಮಿಗಳನ್ನ ಏನ್ ಮಾಡ್ತಾನೆ, ಅವರನ್ನ ಬಂದಿ ಮಾಡ್ತಾನೆ. ಅಂದ್ರೆ ಅವ್ರನ್ನ ಜೈಲಿಗೆ ಕಳಿಸ್ತಾನೆ. ಆಗ ಜೈಲಿಗೆ ಹೋದ್ಮೇಲೆ ಏನಾಗುತ್ತೆ, ರೂಪ ಗೋಸ್ವಾಮಿ ಅವರಿಗೆ 2 ಹಡಗು ಆಗುವಷ್ಟು ಏನು ಚಿನ್ನದ ನಾಣ್ಯಗಳು ಮತ್ತೆ ಮುತ್ತು ರತ್ನಗಳು ಸಿಕ್ಕಿತ್ತು. ಅದರಲ್ಲಿ ಅವರು ಅದನ್ನ ಅರ್ಧ ಭಾಗದಷ್ಟು ಆ ನಾಣ್ಯಗಳನ್ನೆಲ್ಲ ಅವರು ಭಕ್ತರಿಗಾಗಿ, ಭಗವಂತನ ಸೇವೆಗಾಗಿ ತೊಡಗಿಸಿರ್ತಾರೆ. ಉಳಿದ ಅರ್ಧ ಭಾಗದಲ್ಲಿ ಅರ್ಧ ಭಾಗ ಮಾಡಿದ್ದಾರೆ. ಅಂದ್ರೆ ಕಾಲು ಭಾಗದಷ್ಟನ್ನ ಅವರ ಸಂಬಂಧಿಕರಿಗೆ ಕೊಡ್ತಾರೆ. ಅಂದ್ರೆ ನಾವೆಲ್ಲರೂ ಕೂಡ ಋಣಿಗಳು ಅಂತ ಹೇಳ್ತಾರಲ್ಲ, ಹಾಗೆ ಆ ಋಣ ತೀರಿಸ್ಬೇಕು ಅನ್ನೋ ಹಾಗೆ ಅವರು ಅವರ ಸಂಬಂಧಿಕರಿಗೆ ಉಳಿದ ಕಾಲು ಭಾಗವನ್ನು ಕೊಟ್ಟಿರ್ತಾರೆ. ಇನ್ನ ಉಳಿದ ಕಾಲು ಭಾಗವನ್ನ ಒಂದು ಆಪತ್ತಿನ ಸಮಯಕ್ಕಾಗಿ ಅವರಿಗಾಗಿ ಇರಿಸ್ಕೊಂಡಿರ್ತಾರೆ. ಈಗ ಅಣ್ಣ ಸಿಕ್ಕಾಕೊಂಡಿದ್ದಾನೆ ಜೈಲಲ್ಲಿ, ಅವರನ್ನ ಬಿಡಿಸ್ಕೊಳ್ಳೋದಕ್ಕೆ ಆ ಕಾಲು ಭಾಗ ಹಣ ಏನ್ ಅವ್ರ ಹತ್ರ ಉಳಿಸ್ಕೊಂಡಿದ್ರು ಅದನ್ನ ಅವರು ಆ ಜೈಲಿನಲ್ಲಿ ಯಾರಿದ್ದಾನೆ ಜೈಲರ್ ಅಂತೀವಲ್ಲ ಅವನಿಗೆ ಲಂಚವಾಗಿ ಕೊಡ್ತಾರೆ. ಲಂಚವಾಗಿ ಕೊಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಸನಾತನ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳ ಹತ್ರ ಬರ್ತಾರೆ. ಹೀಗೆ ಅವರು
ಅಣ್ಣ ತಮ್ಮ ಇಬ್ರು ಕೂಡ ಚೈತನ್ಯ ಮಹಾಪ್ರಭುಗಳ ಅನುಯಾಯಿ ಆಗ್ತಾರೆ. ಅಂದ್ರೆ ಅಲ್ಲಿವರೆಗೂ ಅವರು ಅವ್ರ ಹತ್ರ ಬೇಕಾದಷ್ಟು ಹಣ ಇತ್ತು, ಆದ್ರೆ ಅವರು ಈಗ ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ. ಸಂಸಾರವನ್ನೇ ತ್ಯಾಗ ಮಾಡಿ ಕೌಪೀನವನ್ನ ಮಾತ್ರ ಧರಿಸ್ಕೊಂಡು ಮತ್ತೆ ಮಧುಕರಿಯನ್ನ ಮಾಡ್ತಾ ಅಲ್ಲಿ ಹರಿನಾಮ ಸಂಕೀರ್ತನೆ ಮಾಡ್ತಾ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳು ಅವ್ರು ಏನ್ ಆದೇಶವನ್ನ ಕೊಟ್ಟಿದ್ದಾರೆ, ಆದೇಶಾನುಸಾರ ಈ ಸಾಧನ ಭಕ್ತಿ ಎನ್ನುವಂಥದ್ದು ಎಲ್ಲರಿಗೂ ಸುಲಭವಾಗಿ ಸಿಗುವಂತ ಆಗ್ಬೇಕು ಅಂತ ಹೇಳಿ ಅವರು ಗ್ರಂಥ ರೂಪದಲ್ಲಿ ಅದರ ರಚನೆಗಳನ್ನ ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಇವ್ರಿಗೆ ಇನ್ನೂ ಜವಾಬ್ದಾರಿಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ಆ ಮಹಮ್ಮದೀಯರು ಏನ್ ಮಾಡಿರ್ತಾರೆ, ಕೃಷ್ಣನ ಮೊಮ್ಮಗ ಯಾರು, ಹರೇ ಕೃಷ್ಣ ಹೇಳ್ತೀರಾ, ಕೃಷ್ಣನ ಮೊಮ್ಮಗನ ಹೆಸರು ವಜ್ರನಾಭ. ಅವನು 1000 ದೇವಸ್ಥಾನಗಳನ್ನ ಕಟ್ಟಿಸಿರ್ತಾನೆ. ಅವುಗಳನ್ನೆಲ್ಲ ಅವರು ಹೊಡೆದು ಹಾಕಿ ಅಲ್ಲಿರೋ ವಿಗ್ರಹಗಳನ್ನೆಲ್ಲ ಅವರು ಕದ್ದಿರ್ತಾರೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಹೇಳ್ತಾರೆ, ನೀವು ಆ ವಿಗ್ರಹಗಳನ್ನ ಮತ್ತೆ ಹುಡುಕಿ ತರಬೇಕು, ಮತ್ತೆ ದೇವಸ್ಥಾನಗಳನ್ನ ಪುನರ್ಸ್ಥಾಪನೆ ಮಾಡಬೇಕು, ಮತ್ತೆ ಆ ಬೃಂದಾವನದಲ್ಲಿ ಕೃಷ್ಣನ ಲೀಲೆಗಳು ಆದಂತಹ ಸ್ಥಳಗಳನ್ನ ಗುರುತಿಸ್ಬೇಕು, ಆ ಸ್ಥಳಗಳನ್ನ ಕಂಡುಹಿಡಿಬೇಕು ಅಂತಲೇ ತಿಳಿಸ್ಕೊಡ್ತಾರೆ. ಮತ್ತೆ ಹೀಗೆ ಭಕ್ತಿಯನ್ನ ಸುಲಭವಾಗಿ ಎಲ್ಲರೂ ಅನುಸರಣೆ ಮಾಡುವ ಹಾಗೆ, ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಸಿಗುವ ಹಾಗೆ ಗ್ರಂಥ ರೂಪದಲ್ಲಿ ಭಕ್ತಿಯ ಬಗ್ಗೆ ಬರೀಬೇಕು ಅಂತಲ್ಲ ಈ ರೀತಿ ಜವಾಬ್ದಾರಿಗಳನ್ನ ಕೊಟ್ಟಿರ್ತಾರೆ. ಆ ಜವಾಬ್ದಾರಿಗಳನ್ನ ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ ಇವರು ಮತ್ತೆ ಉಳಿದ ಇನ್ನ 6 ಜನ ಗೋಸ್ವಾಮಿಗಳು ಅವರೆಲ್ಲರೂ ಕೂಡ ಅದನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಾ ಕರುಣ ಏವ ಚ ನಿರ್ಮಮೋ ನಿರಂಕಾರ ಸಮಾ ದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯಿ ಅರ್ಪಿತ ಮನು ಬುದ್ಧಿರ್ ಯೋ ಮದ್ಭಕ್ತ ಸಮೈ ಪ್ರಿಯ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನು, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಾಂಕಾರನು, ಸುಖ ದುಃಖಗಳಲ್ಲಿ ಸಮಚಿತ್ತನು, ಕ್ಷಮಾಶೀಲನು, ಸದಾ ತೃಪ್ತನು, ಸಂತುಷ್ಟನು, ಆತ್ಮ ಸಂಯಮಿಯು, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನು, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನು, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಭಗವಂತ ಈಗ ಭಗವಂತನ ಭಕ್ತರಲ್ಲಿ ಅವನ ಪ್ರಿಯವಾದ ಭಕ್ತರಲ್ಲಿ ಇರುವಂತಹ ಪ್ರಿಯವಾದ ಗುಣಗಳ ಬಗ್ಗೆ ತಿಳಿಸ್ತಾ ಹೋಗ್ತಾನೆ. ಇಲ್ಲಿ ನಾವು ನೋಡ್ತೀವಿ ಸನಾತನ ಗೋಸ್ವಾಮಿಗಳಲ್ಲಿ ನಾವು ನೋಡುವಂತಹ ಗುಣಗಳು ಕೂಡ ಅವರಲ್ಲಿ ಇದ್ದಂತಹ ಗುಣಗಳು ಇವು. ಆದ್ರೆ ಸುಖ ದುಃಖಗಳಲ್ಲಿ ಸಮಚಿತ್ತರಾಗಿರುವಂತದ್ದು. ಅಂದ್ರೆ ಅವರು ಮುಂದೆ ಅವ್ರ ಜೀವನ ಯಾವ ರೀತಿ ಇರುತ್ತೆ ಅಂತಂದ್ರೆ ಅವರು ಅವರಿಗೆ ಇರೋದಕ್ಕೆ ಯಾವುದೇ ಒಂದು ಅಂದ್ರೆ ವಾಸಸ್ಥಳ ಅಂತ ಯಾವ್ದು ಇಲ್ಲ. ಒಂದು ಮರದ ಕೆಳಗಡೆ ಕೂತು ಅವರು ಈ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತಹ ಕಾರ್ಯಗಳನ್ನ ಅವರು ನಿರ್ವಹಣೆ ಮಾಡ್ತಾ ಇರ್ತಾರೆ. ಸದಾ ಭಗವಂತನ ವಿಚಾರದಲ್ಲಿ ಅವನ ಒಂದು ವಿಷಯವನ್ನ ಮಾತಾಡ್ತಾ ಅವ್ರು ಯಾವಾಗ್ಲೂ ಸಂತೋಷವಾಗಿರ್ತಾರೆ. ಮತ್ತೆ ಮನಸ್ಸು ಅದು ಸಮಚಿತ್ತವಾಗಿರುತ್ತೆ. ಮತ್ತೆ ಸದಾ ತೃಪ್ತರು. ಅಂದ್ರೆ ಅವ್ರ ಹತ್ರ ಎಷ್ಟೊಂದು ರಾಜನ ಮಂತ್ರಿಗಳಾಗಿದ್ರು ಅಂದ್ರೆ ಅವ್ರ ಹತ್ರ ಭೋಗ ಮಾಡುವಂತಹ ಎಲ್ಲಾ ಸೌಕರ್ಯಗಳಿದ್ವು, ಅದೆಲ್ಲವನ್ನು ತ್ಯಾಗ ಮಾಡಿ ಬಂದಿದ್ದಾರೆ. ಈಗ ಒಂದು ಕೌಪೀನವನ್ನ ಧರಿಸಿ ಅಲ್ಲಿ ಮಧುಕರಿಯನ್ನ ಮಾಡಿ ಮತ್ತೆ ಅದರಲ್ಲಿ ಅವರು ಸಂತೋಷವಾಗಿದ್ದಾರೆ. ಇರೋದಕ್ಕೆ ಯಾವುದೇ ಒಂದು ಜಾಗ ಅಂತಿಲ್ಲ. ಅವ್ರು ಎಲ್ಲಿ ಯಾವ ಮರದ ಕೆಳಗಡೆ ಕೂತಿದ್ದಾರೋ ಅದೇ ಜಾಗ. ಅಂದ್ರೆ ಆ ಮರದ ಕೆಳಗಡೆ ಕೂಡ ಒಂದೇ ಮರದ ಕೆಳಗಡೆ ಅವರು ಕೂರ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಹಾಗೆ ಅವರು ಸದಾ ಭಗವಂತನ ಒಂದು ಸೇವೆಯಲ್ಲಿ ಸಂತುಷ್ಟರಾಗಿದ್ರು. ಮತ್ತೆ ಆತ್ಮ ಸಂಯಮಿಗಳು ಅಂದ್ರೆ ದೃಢಚಿತ್ತ. ಅಂದ್ರೆ ಅವ್ರಿಗೆ ಚೈತನ್ಯ ಮಹಾಪ್ರಭುಗಳು ಏನು ಹೇಳಿದ್ದಾರೆ ಅದನ್ನ ಮಾಡ್ಬೇಕು ಅನ್ನುವಂತಹ ಒಂದು ದೃಢ ಚಿತ್ತದಿಂದ, ದೃಢ ಮನಸ್ಸಿನಿಂದ ಅವ್ರ ಭಕ್ತಿಯಲ್ಲಿ ತೊಡಗ್ತಾ ಇದ್ರು. ಅಂತಹ ಭಕ್ತರು ಭಗವಂತನಿಗೆ ತುಂಬಾ ಪ್ರಿಯರಾದವರು ಅಂತ ಇಲ್ಲಿ ಭಗವಂತ ಕೂಡ ಹೇಳ್ತಾ ಇದ್ದಾನೆ. ಚಿತ್ರಕೇತು ಮಹಾರಾಜ ಯಾರು? ಹರೇ ಕೃಷ್ಣ ಹೇಳ್ತೀರಾ, ಚಿತ್ರಕೇತು ಮಹಾರಾಜ ಯಾರು ಅಂತ? ಚಿತ್ರಕೇತು ಮಹಾರಾಜ ಅವನೊಬ್ಬ ರಾಜನಾಗಿದ್ದ. ಅವನಿಗೆ ಅನೇಕ ಜನ ಪತ್ನಿಯರಿದ್ರು, ಆದ್ರೆ ಅವನಿಗೆ ಮಕ್ಕಳಿರ್ಲಿಲ್ಲ. ಆದ ಕಾರಣ ಅವನು ತುಂಬಾ ಬೇಸರದಲ್ಲಿ ಇದ್ದ. ಅವನ ಒಂದು ಈ ಬೇಸರ ಭಾವವನ್ನ ಅವನು ಒಂದು ಸತಿ ಅವನ ಗುರುಗಳಲ್ಲಿ ತೋಡ್ಕೋತಾನೆ. ಆಗ ಗುರುಗಳು ಅವನಿಗೆ ಒಂದು ಪಾಯಸವನ್ನ ಕೊಡ್ತಾರೆ. ಕೊಟ್ಬಿಟ್ಟು ಹೇಳ್ತಾರೆ, ನಿನಗೆ ಪ್ರಿಯವಾದ ಯಾವ್ದಾದ್ರು ಒಂದು ರಾಣಿಗೆ ಇದನ್ನ ಕೊಟ್ರೆ ನಿನ್ಗೆ ಮಗು ಆಗುತ್ತೆ ಅಂತ ಹೇಳಿ, ಆಮೇಲೆ ಆ ಮಗುವಿಗೆ ಹೆಸರು ಕೂಡ ಹೇಳಿ ಹೋಗ್ತಾರೆ. ಅಂದ್ರೆ ಆ ಮಗು ಹುಟ್ಟಿದ ಮೇಲೆ ನೀನು ಆ ಮಗುಗೆ ಹರ್ಷ
ಶೋಕ ಅಂತ ಹೆಸರಿಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಆ ಮಗು ಹುಟ್ಟಿದ ಮೇಲೆ ಅವನಿಗೆ ಒಂದು ಸಂತೋಷ, ಹರ್ಷ ಅನ್ನುವಂಥದ್ದು ಕೂಡ ಆ ಮಗುವಿನಿಂದ ಸಿಗುತ್ತೆ, ಮತ್ತೆ ಶೋಕ ಕೂಡ ಆ ಮಗುವಿನಿಂದಲೇ ಅವನಿಗೆ ಸಿಗುತ್ತೆ ಅಂತ ಹೇಳಿ, ಆಗ ಅವನು ಅದೇ ರೀತಿ ಮಾಡ್ತಾನೆ. ನಂತರ ಏನಾಗುತ್ತೆ ಅಂತಂದ್ರೆ ಆ ರಾಣಿ, ಯಾವ ರಾಣಿಯಿಂದ ಆ ಮಗುವನ್ನ ಪಡ್ಕೊಂಡು ಆ ರಾಣಿ ಮತ್ತೆ ಆ ಮಗುವಿನ ಜೊತೆ ಅವನು ಹೆಚ್ಚು ಸಮಯ ಕಳೀತಾ ಇರ್ತಾನೆ. ಉಳಿದೆಲ್ಲ ರಾಣಿಯರಿಗೆ ಆ ರಾಣಿಯ ಮೇಲೆ ಮತ್ತೆ ಆ ಮಗುವಿನ ಮೇಲೆ ಒಂದು ಅಸೂಯೆ, ದ್ವೇಷ, ಹೊಟ್ಟೆ ಕಿಚ್ಚು ಬರುತ್ತೆ. ಅದ ಕಾರಣ ಅವ್ರು ಏನು ಮಾಡ್ತಾರೆ ಅಂದ್ರೆ ಈ ಮಗುವನ್ನ ಕೊಂದು ಬಿಡ್ಬೇಕು ಅಂತ ಯೋಚನೆ ಮಾಡಿ ವಿಷವನ್ನ ಇಟ್ಟು ಆ ಮಗುವನ್ನ ಸಾಯಿಸ್ಬಿಡ್ತಾರೆ. ನಂತರ ಆ ಚಿತ್ರಕೇತು ಏನ್ ಮಾಡ್ತಾನೆ ಅಂದ್ರೆ ಅವನು ಹುಚ್ಚನಾಗಿ ಬಿಡ್ತಾನೆ. ಆ ಮಗುವಿನ ಒಂದು ಕಳ್ಕೊಂಡ್ಮೇಲೆ ಅವನು ಹುಚ್ಚನ ಹಾಗೆ ಆಗ್ಬಿಡ್ತಾನೆ. ಅವನ ಒಂದು ಪರಿಸ್ಥಿತಿಯನ್ನ ನೋಡಿ ನಾರದರಿಗೆ ಮತ್ತೆ ಆ ಗುರುಗಳಿಗೆ ತುಂಬಾ ಬೇಸರ ಆಗುತ್ತೆ. ಆಮೇಲೆ ನಾರದರು ಅಲ್ಲಿಗೆ ಹೋಗ್ತಾರೆ. ಹೋಗಿ ಮಗು ಜೀವಾತ್ಮ ಅದು ಏನು ಅಲ್ಲಿಂದ ಆ ದೇಹವನ್ನ ತ್ಯಾಗ ಮಾಡಿದೆ, ಆ ಜೀವಾತ್ಮನನ್ನ ಕರೆಸ್ತಾರೆ. ಕರೆಸ್ಬಿಟ್ಟು ಚಿತ್ರಕೇತುವಿನ ಮುಂದೆ ನಿಲ್ಲಿಸಿ ಮಾತಾಡಿಸ್ತಾರೆ. ಆಗ ಆ ಮಗು ಬರುತ್ತೆ. ಚಿತ್ರಕೇತು ತನ್ನ ಮಗ ಅಂತ ಹೇಳಿ ಅವನನ್ನ ಅಪ್ಪಿಕೊಂಡು ಅವನ ಮಾತಾಡ್ಸೋದಕ್ಕೆ ಅಂತ ಹೋಗ್ತಾನೆ. ಆಗ ಆ ಮಗು ಕೇಳುತ್ತೆ, ನೀನ್ ಯಾರು ಅಂತ. ಅದಕ್ಕೆ ಅವನು ನಾನ್ ನಿನ್ನ ತಂದೆ ಅಂತಂದ್ರೆ ಆ ಹರ್ಷಶೋಕ ಹೇಳ್ತಾರೆ, ಯಾವ ಜನ್ಮದಲ್ಲಿ, ನಾನು ಅನೇಕ ಜನ್ಮಗಳನ್ನ ಎತ್ತಿದ್ದೀನಿ, ನೀನ್ ಯಾವ ಜನ್ಮದಲ್ಲಿ ನೀನ್ ನನಗೆ ತಂದೆ ಆಗಿದ್ದೆ ಅಂತ ಕೇಳುತ್ತೆ. ಆಗ ಅವನಿಗೆ ಒಂದು ಆತ್ಮಜ್ಞಾನ ತಿಳಿಯುತ್ತೆ. ಅಂದ್ರೆ ಹೇಗೆ ಪ್ರತಿ ಸತಿ ದೇಹ ತ್ಯಾಗ ಆದಾಗ ಆತ್ಮ ಬೇರೊಂದು ರೂಪವನ್ನ ಪಡ್ಕೊಳ್ಳುತ್ತೆ. ಆ ಪ್ರತಿಯೊಂದು ರೂಪದಲ್ಲೂ ಅದಕ್ಕೆ ತನ್ನದೇ ಆದ ಪರಿವಾರ, ತನ್ನದೇ ಆದ ತಂದೆ ತಾಯಿ ಎಲ್ಲರೂ ಇರ್ತಾರೆ. ಹೀಗೆ ಅದು ದೇಹ ತ್ಯಾಗ ಅನ್ನುವಂಥದ್ದು, ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನುವಂಥದ್ದು ಮತ್ತೆ ಮತ್ತೆ ನಡೀತಾ ಇರುತ್ತೆ, ಮತ್ತೆ ಮತ್ತೆ ಇದೆಲ್ಲ ಆಗ್ತಾ ಇರುತ್ತೆ. ಅಂದಾಗ ಅವನ್ಗೆ ಒಂದು ಏನಂತ ಹೇಳ್ತಾರೆ, ಅಟ್ಯಾಚ್ಮೆಂಟ್ ಏನಿತ್ತು ಅವನ ಮಗನ ಮೇಲೆ ಅದು ಹೋಗುತ್ತೆ. ಆಗ ಅವನ್ಗೆ ಆ ಜ್ಞಾನವನ್ನು ಅದು ಬರುತ್ತೆ. ಆ ನಂತರ ಚಿತ್ರಕೇತು ಭಕ್ತಿ ಮಾಡ್ತಾನೆ. ಭಕ್ತಿ ಮಾಡಿ ಅವನು ಭಗವಂತನ ಧಾಮಕ್ಕೆ ಹೋಗ್ತಾನೆ. ಹೀಗೆ ಯಾರೆಲ್ಲ ಭಕ್ತರಿರ್ತಾರೆ ಅವರು ನಾವು ಪ್ರೈವೇಟ್ ಜೆಟ್ ಅಂತ ಇಟ್ಕೋತಾರೆ, ತುಂಬಾ ಐಶ್ವರ್ಯವಂತರಿದ್ರೆ. ಹಾಗೆ ಇಲ್ಲಿ ಭಕ್ತರು ಯಾರಿರ್ತಾರೆ ಅವ್ರಿಗೆ ಒಂದು ಈ ರೀತಿ ಒಂದು ವಿಮಾನ ಇರುತ್ತೆ. ಅವನ ವಿಮಾನದಲ್ಲಿ ಹೀಗೆ ಹೋಗ್ತಿರ್ಬೇಕಾದ್ರೆ ಕೈಲಾಸದಲ್ಲಿ ಶಿವ ಪಾರ್ವತಿಯನ್ನ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಎಲ್ಲ ಭಕ್ತರಿಗೂ ಭಾಗವತ ಪ್ರವಚನವನ್ನ ಮಾಡ್ತಿರ್ತಾನೆ. ಅದನ್ನ ನೋಡಿ ಚಿತ್ರಕೇತು ಅವನು ನಗ್ತಾನೆ. ಅದನ್ನ ಅವನನ್ನ ನಗೋದನ್ನ ನೋಡಿ ಶಿವನಿಗೆ ಏನೂ ಅನ್ಸೋದಿಲ್ಲ, ಆದ್ರೆ ಪಾರ್ವತಿಗೆ ತುಂಬಾ ಕೋಪ ಬರುತ್ತೆ. ಅಂದ್ರೆ ಯಾಕೆ ನಗ್ತಾನೆ ಅಂತಂದ್ರೆ ಅವನ ಮನಸ್ಸಲ್ಲಿ ಅಂದ್ರೆ ಹೇಳ್ಕೊತಾನೆ. ಏನಂತ ಹೇಳ್ಕೊತಾನೆ ಅಂದ್ರೆ, ಯಾವಾಗ ಶಿವನೇ ತನ್ನ ಹೆಂಡತಿಯನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಬೇರೆಯೊಬ್ಬರಿಗೆ ಭಗವಂತನ ವಿಷಯವನ್ನ ಹೇಳ್ತಾನೆ ಅಂತಂದ್ರೆ ಅವನನ್ನ ನೋಡಿ ಬೇರೊಬ್ರು ಕೂಡ ಅದನ್ನೇ ಅನುಕರಣೆ ಮಾಡ್ಬೋದು, ಶಿವ ಮಾಡ್ತಿರುವಂತ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಅವನು ನಗ್ತಾನೆ. ಅದನ್ನ ನೋಡಿ ಪಾರ್ವತಿಗೆ ತುಂಬಾ ಕೋಪ ಬಂದಾಗ ಪಾರ್ವತಿ ಶಾಪವನ್ನ ಕೊಡ್ತಾಳೆ, ನೀನು ಹೋಗಿ ಒಬ್ಬ ರಾಕ್ಷಸನ ಜನ್ಮವನ್ನ ಪಡಿ ಅಂತ. ಆಗ ಚಿತ್ರಕೇತು ಅವನೇನ್ ಮಾಡ್ತಾನೆ, ಆಯ್ತು ತಾಯಿ, ನೀನ್ ಏನು ಹೇಳ್ತೀಯೋ ನಿನ್ನ ಆದೇಶ ಅದೇ ರೀತಿ ಆಗ್ಲಿ, ಆದ್ರೆ ನನ್ನ ಒಂದು ವಿನಂತಿ ಇದೆ. ನಾನು ರಾಕ್ಷಸ ರೂಪವನ್ನು ಪಡೆದ್ರೂ ಪರವಾಗಿಲ್ಲ, ರಾಕ್ಷಸ ಜನ್ಮ ಪಡೆದ್ರೂ ಪರವಾಗಿಲ್ಲ, ನನಗೆ ಈ ಭಕ್ತಿ ಮತ್ತೆ ಭಗವಂತ ಇದೆರಡು ಕೂಡ ನನ್ನಿಂದ ದೂರ ಆಗ್ಬಾರ್ದು. ಅಂದ್ರೆ ನಾನು ಸದಾ ಭಗವಂತನ ಭಕ್ತಿಯಲ್ಲಿ ತೊಡಗಿರ್ಬೇಕು, ಭಗವಂತನನ್ನ ಯಾವತ್ತೂ ನಾ ಮರಿಬಾರ್ದು, ಅಂತಹ ಒಂದು ವರವನ್ನು ಕೂಡ ಕೊಡು ಅಂತ ಕೇಳ್ತಾನೆ. ಆಗ ಪಾರ್ವತಿ ಅದೇ ರೀತಿ ಚಿತ್ರಕೇತು ಹೋಗಿ ವೃತಾಸುರ ಅನ್ನುವಂತ ರಾಕ್ಷಸ ಆಗ್ತಾನೆ. ನಂತರ ವೃತಾಸುರನನ್ನ ಕೊಲ್ಲೋದಕ್ಕೆ ನಾವ್ ನೋಡಿದ್ವಿ, ಇಂದ್ರ ಅವನು ದದೀಚಿ ಅನ್ನುವಂತಹ ಮುನಿಗಳ ಒಂದು ದೇಹದಿಂದ ಅವರ ಬೆನ್ನುಮೂಳೆಯಿಂದ ಮಾಡಿದಂತ ವಜ್ರಾಯುಧವನ್ನ ಪಡ್ಕೊಳ್ತಾನೆ. ನಂತರ ಈ ವೃತಾಸುರನನ್ನ ಸಂಹಾರ ಮಾಡ್ತಾನೆ. ವೃತಾಸುರನನ್ನ ಸಂಹಾರ ಮಾಡುವಾಗ್ಲೂ ಕೂಡ ಅವ್ನಿಗೆ ಗೊತ್ತಿರುತ್ತೆ, ಅಂದ್ರೆ ಅವನು ಇಂದ್ರನಿಗೆ ಅವನು ಹೇಳ್ತಾನೆ, ನೀನ್ ನನ್ನನ್ನ ಕೊಲ್ಲುವಂತಾನೆ ಅವನು ಕೇಳ್ಕೊತಾನೆ. ಯಾಕಂದ್ರೆ ಆ ದೇಹತ್ಯಾಗ ಆದ್ರೇನೆ ಅವ್ನು ಮತ್ತೆ ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ. ನಂತರ ಯುದ್ಧದಲ್ಲಿ ವೃತಾಸುರ ಅವನು ಸಾವನ್ನಪ್ಪಿ ಅವನು ಧಾಮಕ್ಕೆ ಹಿಂದಿರುಗ್ತಾನೆ. ಆದ್ರೆ ಇಂದ್ರ ಅಲ್ಲಿ ಪ್ರಭುಪಾದರು ಒಂದು ಭಾವಾರ್ಥದಲ್ಲಿ ಒಂದು ವ್ಯಾಖ್ಯಾನ ಬರೀತಾರೆ, ಇಂದ್ರ ಯುದ್ಧದಲ್ಲಿ ಗೆದ್ದ, ಆದ್ರೆ ವೃತಾಸುರ ಯುದ್ಧದಲ್ಲಿ ಸೋತು ಗೆದ್ದ. ಅವನು ಯುದ್ಧದಲ್ಲಿ ಸೋತಿದ್ದಾನೆ, ಆದ್ರೂ ಕೂಡ ವೃತಾಸುರ ಗೆದ್ದಿದ್ದಾನೆ. ಆದ್ರೆ ಇಂದ್ರ ಅವನು ಯುದ್ಧದಲ್ಲಿ ಗೆದ್ದಿದ್ದಾನೆ, ಆದ್ರೆ ನಿಜವಾಗ್ಲೂ ಅವನು ಸೋತಿದ್ದಾನೆ. ಯಾಕೆ ಅಂತಂದ್ರೆ ಇಂದ್ರ ಅವನು ಸ್ವರ್ಗದಲ್ಲಿದ್ದಾನೆ. ಸ್ವರ್ಗ ಅಂತಂದ್ರೆ ಅದು ಈ ಭೌತಿಕ ಜಗತ್ತೇ ಆಗುತ್ತೆ. ಅಂದ್ರೆ ಅವನಿನ್ನೂ ಈ ಭೌತಿಕ ಜಗತ್ತಿನಲ್ಲೇ ಸಿಕ್ಕಾಕೊಂಡಿದ್ದಾನೆ. ಆದ್ರೆ ವೃತಾಸುರ ಅವನಿಂದ ಹತನಾದ ಮೇಲೆ ಕೂಡ ಅವನು ಧಾಮಕ್ಕೆ ಹೋಗಿದ್ದಾನೆ. ಅಂದ್ರೆ ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ಅವನು ಬಿಡುಗಡೆಯನ್ನ ಹೊಂದಿದ್ದಾನೆ. ಅದನ್ನ ಇಲ್ಲಿ ಪ್ರಭುಪಾದರು ನಮ್ಗೆ ಹೇಳ್ತಾರೆ. ಇದು ಚಿತ್ರಕೇತುವಿನ ಕತೆ. ಯಸ್ಮಾನ್ನೋ ದ್ವಿಜಯತೆ ಲೋಕೋ ಲೋಕಾನ್ನೋ ದ್ವಿಜಯತೆ ಚ ಯಃ
ಹರ್ಷಾಮರ್ಷ ಭಯೋದ್ವೇಗೈರ್ ಮುಕ್ತೋ ಯಾಸ ಚ ಮೇ ಪ್ರಿಯ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹುಪ್ರಿಯನಾಗುತ್ತಾನೆ. ಅಂದ್ರೆ ಇಲ್ಲಿ ನಾವು ಆ ಸಮಚಿತ್ತತೆ ಅನ್ನುವಂಥದ್ದನ್ನ ಮತ್ತೆ ಉದ್ವೇಗ ಪಡದೇ ಇರುವಂತದ್ದನ್ನ ಚಿತ್ರಕೇತುವಿನ ಒಂದು ವಿಷಯದಲ್ಲಿ ನೋಡ್ತೀವಿ. ಚಿತ್ರಕೇತುವಿಗೆ ಶಾಪ ಕೊಡ್ತಾರೆ ಪಾರ್ವತಿ. ಕೊಟ್ಟ ಕೂಡಲೇ ಅವನು ಯಾವುದೇ ರೀತಿ ಉದ್ವೇಗ ಅನ್ನೋದು ಅವನಿಗೆ ಆಗೋದಿಲ್ಲ. ಅವನು ಯಾವುದೇ ರೀತಿ ಒಂದು ಹೆದರ್ಕೊಳ್ಳೋದಿಲ್ಲ, ಅವನ ಸಮಚಿತ್ತತೆಯನ್ನ ಕಳ್ಕೊಳ್ಳೋದಿಲ್ಲ. ಅವನು ಭಗವಂತ ಅಂದ್ರೆ ಪಾರ್ವತಿಗೆ ವಂದಿಸ್ತಾನೆ. ವಂದಿಸಿ ಆಯ್ತಮ್ಮ ನೀನೇನ್ ಹೇಳ್ದೆ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ, ಆದ್ರೆ ಒಂದು ವಿನಂತಿಯನ್ನ ಇಟ್ಕೊಂತಾನೆ. ಅಂದ್ರೆ ಭಗವಂತನ ಭಕ್ತಿ ಸೇವೆಯಿಂದ ನನ್ನನ್ನ ದೂರ ಇಡಬೇಡ ಅಂತ ಬೇಡ್ಕೋತಾನೆ. ಹೀಗೆ ಯಾವಾಗ್ಲೂ ಕೂಡ ಭಕ್ತನಾದವನು ಅವನು ಸಮಚಿತ್ತನಾಗಿರ್ತಾನೆ. ಆದ್ರೆ ನಾನೊಬ್ಬ ರಾಕ್ಷಸ ಆಗ್ಬೇಕು ಅಂತ ಹೇಳಿ ಅವನಿಗೆ ಯಾವುದೇ ರೀತಿ ಒಂದು ಆತಂಕ ಆಗೋದಿಲ್ಲ. ಅಂದ್ರೆ ಅವನು ಅಂದ್ರೆ ಭಕ್ತರು ಯಾವ ರೀತಿ ಇರ್ತಾರೆ ಅಂದ್ರೆ ಅವರು ನರಕಕ್ಕೆ ಹೋಗೋದಕ್ಕೂ ಕೂಡ ಸಿದ್ಧರಿರ್ತಾರೆ ಅಂತ ಹೇಳ್ತಾರೆ. ಭಕ್ತಿಯ ಸೇವೆಗಾಗಿ ಅವರು ನರಕಕ್ಕೆ ಕಳಿಸಿದ್ರು ಕೂಡ ಅವ್ರು ಅಲ್ಲಿಗೆ ಹೋಗೋದಕ್ಕೂ ಸಿದ್ಧರಿರ್ತಾರೆ. ಆದ್ರೆ ಭಗವಂತನ ಭಕ್ತಿಯನ್ನ ಮಾತ್ರ ಅವ್ರು ಯಾವತ್ತೂ ಬಿಡೋದಿಲ್ಲ ಅಂತ. ಅಂದ್ರೆ ಇದಕ್ಕೆ ಒಂದು ಉದಾಹರಣೆ ಕೂಡ ಕೊಡ್ತಾರೆ. ಒಮ್ಮೆ ಏನಾಗುತ್ತೆ ಅಂತಂದ್ರೆ ನಾರದರು ಮತ್ತೆ ಕೃಷ್ಣ ನಾರದರಿಗೆ ಅವನ ಭಕ್ತರ ಒಂದು ಮಹಿಮೆಗಳನ್ನ ತೋರಿಸ್ಬೇಕು ಅಂತ ಅನ್ಕೊಳ್ತಾನೆ. ಆಗ ಒಂದು ತಲೆನೋವು ಬಂದಿದೆ ನನಗೆ ಅಂತ ಹೇಳಿ ಅಲ್ಲಿ ಬ್ರಾಹ್ಮಣರ ಹತ್ರ ಹೋಗಿ ಹೇಳಿ, ನನಗೆ ತುಂಬಾ ತಲೆನೋವುತ್ತಿದೆ, ಆ ತಲೆನೋವು ನಿವಾರಣೆಗೆ ಅವರ ಪಾದದ ಅಡಿ ಮಣ್ಣನ್ನ ತಂದು ಕೊಟ್ರೆ ಅದನ್ನ ನನ್ನ ತಲೆಗೆ ಹಚ್ಚಿದ್ರೆ ಆ ನೋವು ಹೋಗುತ್ತೆ ಅಂತ ಹೇಳಿ ಅವ್ರ ಹತ್ರ ಕೇಳಿದ್ರೆ ಬ್ರಾಹ್ಮಣರು ಕೊಡ್ತಾರಾ ನೋಡಿ ಅಂತ ಹೇಳ್ತಾರೆ. ಆದ್ರೆ ಹೋಗಿ ಕೇಳ್ತಾರೆ ನಾರದ್ರು, ಆದ್ರೆ ಬ್ರಾಹ್ಮಣರು ಹೇಳ್ತಾರೆ ಆ ರೀತಿ ನಾವು ನಮ್ಮ ಪಾದದಡೆ ಧೂಳನ್ನ ಕೊಟ್ರೆ ಭಗವಂತನಿಗೆ ಹಚ್ತೀರಾ ತಲೆನೋವು ಹೋಗುತ್ತೆ, ಆದ್ರೆ ನಾವು ಘೋರ ಪಾಪ ಅದು, ನಾವು ನರಕಕ್ಕೆ ಹೋಗ್ತೀವಿ, ನಾವ್ ಅದನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದನ್ನೇ ಹೋಗಿ ಗೋಕುಲದ ಗೋಪಿಕೆಯರ ಹತ್ರ ಹೋಗಿ ಕೇಳ್ತಾನೆ. ಆಗ ಗೋಪಿಕೆಯರು ಆ ಕೂಡಲೇ ತೆಗೆದು ಕೊಟ್ಬಿಟ್ಟು ಹೇಳ್ತಾರೆ. ಆಮೇಲೆ ನಾರದ್ರು ಹೇಳ್ತಾರೆ, ನೀವೆಂತ ಕೆಲಸ ಮಾಡಿದೀರಾ ಗೊತ್ತಾ, ಇದರಿಂದ ನಿಮ್ಗೇನಾಗುತ್ತೆ ಗೊತ್ತಾ, ನೀವು ನರಕಕ್ಕೆ ಹೋಗ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಆ ಗೋಪಿಕೆಯರು ಹೇಳ್ತಾರೆ, ನಾವು ನರಕಕ್ಕಲ್ಲ, ಇನ್ನೆಂತಹ ಘೋರವಾದ ಸ್ಥಿತಿಗೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಕೃಷ್ಣನಿಗೆ ಯಾವತ್ತೂ ಕೂಡ ಯಾವುದೇ ನೋವಾಗ್ಬಾರ್ದು ಅಂತ ಹೇಳ್ತಾರೆ. ಹಾಗೆ ಭಕ್ತರಾದವರು ಸದಾ ಎಂತದೇ ಒಂದು ಪರಿಸ್ಥಿತಿ ಬಂದ್ರೂ ಕೂಡ ಭಕ್ತಿಯಲ್ಲಿ ಭಗವಂತನ ಸೇವೆಯಲ್ಲಿ ಅವರು ಅದನ್ನ ಸ್ವೀಕಾರ ಮಾಡ್ತಾರೆ. ಮತ್ತೆ ಅವರು ಸಮಚಿತ್ತತೆಯನ್ನ ಕಳ್ಕೊಳ್ಳೋದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ. ಅಂತಹ ಭಕ್ತರು ಭಗವಂತನಿಗೆ ತುಂಬಾ ತುಂಬಾ ಪ್ರೀತಿ ಅಂತ ಹೇಳ್ತಾ ಇದ್ದಾನೆ. ಈ ಚಿತ್ರದಲ್ಲಿ ಇರುವ ವ್ಯಕ್ತಿಯನ್ನ ಗುರುತಿಸಿ ಹರೇ ಕೃಷ್ಣ ಯಾರಾದ್ರೂ ಹೇಳ್ತೀರಾ ಇವ್ರು ಯಾರು ಅಂತ? ಸೂರದಾಸರು ಅಲ್ಲ ಮತ್ತೆ ಹರೇ ಕೃಷ್ಣ. ಇವರು ಬಿಲ್ವಮಂಗಳ ಠಾಕೂರ್ ಅಂತ. ಅಧಿಕ ಮಾಸದಲ್ಲಿ ಇವರ ಒಂದು ಶ್ಲೋಕಗಳು, ಇವರು ಬರೆದಿರುವಂತಹ ಪದ್ಯಗಳನ್ನ ಹಾಡ್ತಾರೆ. ಎಷ್ಟು 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 ಅರ್ಥಗರ್ಭಿತವಾಗಿ, ಎಷ್ಟು ಮಧುರವಾಗಿರುತ್ತೆ ಅಂತಂದ್ರೆ ಭಕ್ತಿ ಇಲ್ದೇ ಇರೋರ್ಗೂ ಆ ಹಾಡನ್ನ ಕೇಳಿದ್ರೆ ಭಗವಂತನ ಮೇಲೆ ಭಕ್ತಿ ಅನ್ನುವಂಥದ್ದು ಹುಟ್ಟು ಬಿಡುತ್ತೆ. ಅಷ್ಟು ಸುಂದರವಾದ, ಅಷ್ಟು ತುಂಬಾ ತುಂಬಾ ಪ್ರಿಯವಾದಂತಹ ಒಂದು ಶ್ಲೋಕಗಳನ್ನ ಅವರು ಕೃಷ್ಣನ ಮೇಲೆ ಬರೀತಾರೆ. ಅದನ್ನ ಕೇಳಿದ್ರೆ ಯಾರಾದ್ರೂ ಎಂತವ್ರೇ ಆಗಿದ್ರು ಕೂಡ ಅವ್ರಿಗೆ ಕೃಷ್ಣ ಭಕ್ತಿ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಇವರು ಬಿಲ್ವಮಂಗಳ ಠಾಕೂರರು. ಅಂದ್ರೆ ಅವರು ಮೊದಲಿಗೆ ಏನಾಗಿರ್ತಾರೆ ಅಂತಂದ್ರೆ ಒಬ್ಬ ಬ್ರಾಹ್ಮಣರಾಗಿರ್ತಾರೆ. ಅವರು ಒಂದು ವೇಶ್ಯೆಯ ಸಂಪರ್ಕದಲ್ಲಿ ಇರ್ತಾರೆ. ಒಮ್ಮೆ ಏನಾಗುತ್ತೆ ಅಂತಂದ್ರೆ ಅವರ ತಂದೆ ತೀರ್ಕೋತಾರೆ. ಆ ತಂದೆಯ ಶವ ಸಂಸ್ಕಾರ ಮಾಡಿ ಆ ವೇಶ್ಯೆಯನ್ನ ನೋಡೋದಕ್ಕೆ ಹೋಗ್ಬೇಕು. ಆದ್ರೆ ಅಲ್ಲಿ ತುಂಬಾ ರಾತ್ರಿ ಆಗಿರುತ್ತೆ, ಎಲ್ಲಾ ಕಾರ್ಯ ಮುಗಿದು. ಆದ್ರೂ ಕೂಡ ಅವರು ರಾತ್ರಿ ಆಗಿದ್ರು ಕೂಡ, ಮಧ್ಯರಾತ್ರಿ ಆಗಿದ್ರು ಕೂಡ ಅವರು ಹೋಗಕ್ಕೆ ನೋಡ್ತಾರೆ ಆ ವೇಶ್ಯೆ ಮನೆಗೆ. ಆದ್ರೆ ಆ ರಾತ್ರಿ ವಿಪರೀತ ಮಳೆ ಆಗ್ತಿರುತ್ತೆ. ಆದ ಕಾರಣ ಅವರು ಒಂದು ನದಿಯನ್ನ ದಾಟಿ ಹೋಗ್ಬೇಕಾಗಿರುತ್ತೆ. ಆ ವಿಪರೀತ ಮಳೆ ಇರೋದ್ರಿಂದ ನದಿ ತುಂಬಿ ಹರಿತಾ ಇರುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಒಂದು ಹೆಣ ಹೋಗ್ತಾ ಇರುತ್ತೆ ನದಿಯಲ್ಲಿ. ಆ ಹೆಣದ ಮೇಲೆ ಕೂತು ಆ ನದಿಯನ್ನ ದಾಟ್ತಾರೆ. ದಾಟಿ ಹೋಗೋ ದಾರಿನಲ್ಲಿ ಸ್ವಲ್ಪ ಕಾಡನ್ನು ಕೂಡ ಅವ್ರು ದಾಟಬೇಕಾಗಿ ಬರುತ್ತೆ. ಕಾಡನ್ನು ದಾಟಿ ನಂತರ ಅಲ್ಲಿ ಹಾವನ್ನ ಅವರು ಹಗ್ಗದ ರೀತಿಯಲ್ಲಿ ಬಳಸಿ ಆ ವೇಶ್ಯೆ ಮನೆಯನ್ನ ಹೋಗಿ ಸೇರ್ತಾರೆ. ಆ ವೇಶ್ಯೆ ಮನೆಗೆ ಹೋಗಿ ಅವ್ರು ಹೇಳ್ತಾರೆ ಹೇಗೆಲ್ಲಾ ಕಷ್ಟಪಟ್ರು ಅವರು ಅವಳ ಮನೆಗೆ ಬರೋದಕ್ಕೆ ಅಂತ. ಅದನ್ನ ಕೇಳಿ ವೇಶ್ಯೆ ಒಂದು ಮಾತು ಹೇಳ್ತಾಳೆ, ಇಷ್ಟೆಲ್ಲ ಕಷ್ಟ ನೀನು ನನಗೋಸ್ಕರ ಪಡೋ ಬದಲು ಭಗವಂತನಿಗೋಸ್ಕರ ಪಟ್ಟಿದ್ರೆ ಸ್ವತಃ ಕೃಷ್ಣ ನಿನಗ್ ಸಿಕ್ಬಿಡ್ತಿದ್ದ, ನೀನು ಅಂತಹ ಒಂದು ಕಷ್ಟನ ನನಗೋಸ್ಕರ ಪಟ್ಟಿದ್ಯಾ ಅಂತ ಹೇಳ್ತಾಳೆ.
ಆ ಕೂಡಲೇ ಅವಳಲ್ಲಿ ಅಂದ್ರೆ ಬಿಲ್ವಮಂಗಳ ಠಾಕೂರರು ತನ್ನ ಗುರುವನ್ನ ಕಾಣ್ತಾರೆ. ಆ ಗುರು ಕಂಡ ಹಾಗೆ ಅಂದ್ರೆ ವೇಶ್ಯೆಯಲ್ಲಿ ಗುರುವನ್ನ ಕಂಡಾಗ ಅವ್ರು ಏನ್ ಮಾಡ್ತಾರೆ, ಅವರು ಆ ಕೂಡಲೇ ಅಲ್ಲಿಂದ ಹೊರಟು ಬಿಟ್ಟು ಅವರು ಭಕ್ತಿಯಲ್ಲಿ ತೊಡಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಭಕ್ತಿಯಲ್ಲಿ ತೊಡಗಿದಾಗ ಏನ್ ಮಾಡ್ತಾರೆ ಅಂದ್ರೆ, ಒಂದು ದೇವಸ್ಥಾನದಲ್ಲಿ ಸದಾ ಕೃಷ್ಣನ ಸಂಕೀರ್ತನೆಗಳನ್ನ ಹಾಡ್ತಾ ಇರ್ತಾರೆ. ಅಲ್ಲಿ ಒಮ್ಮೆ ಏನಾಗುತ್ತೆ ಅಂತಂದ್ರೆ, ಒಬ್ಬ ಗಂಡ ಹೆಂಡತಿ ಆ ದೇವಸ್ಥಾನಕ್ಕೆ ಬಂದಿರ್ತಾರೆ. ಆ ಹೆಣ್ಣು ಮಗಳನ್ನ ನೋಡಿ ತಿರುಗಿ ಅವರಿಗೆ ಒಂದು ಆಕರ್ಷಣೆ ಶುರುವಾಗುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ಆ ಹೆಣ್ಣು ಮಗಳ ಹತ್ರ ಹೋಗಿ ಅವಳ ಜಡೆಗೆ ಹಾಕಿರುವಂತಹ ಹೇರ್ ಪಿನ್ ಅನ್ನ ಕೇಳ್ತಾರೆ. ಆ ಹೇರ್ ಪಿನ್ ನಿಂದ ಅವರು ಅವರ ಕಣ್ಣುಗಳನ್ನ ಕಿತ್ತು ತೆಗೆದು ಬಿಟ್ಟು ಏನಂತ ಹೇಳ್ತಾರೆ ಅಂದ್ರೆ, ಈ ಕಣ್ಣುಗಳ ಮೂಲಕ ನಾನು ಇಂದ್ರಿಯ ಭೋಗದ ಒಂದು ಆಸಕ್ತಿ ನನ್ನಲ್ಲಿ ಬರುತ್ತೆ ಅಂತಂದ್ರೆ, ಅಂತಹ ಕಣ್ಣುಗಳು ನನಗೆ ಬೇಡ ಅಂತ ಹೇಳಿ ಅದನ್ನ ತೆಗೆದ್ಬಿಟ್ಟು ಅವರು ಕುರುಡ್ರಾಗ್ಬಿಡ್ತಾರೆ. ನಂತರ ಅವರು ಆ ದೇವಸ್ಥಾನದಲ್ಲಿ ಅಲ್ಲೇ ಇರ್ತಾರೆ. ಸದಾ ಅವರು ಭಗವಂತನ ಸಂಕೀರ್ತನೆ ಮಾಡ್ತಾ ಭಗವಂತನನ್ನ ಕಾಣ್ತಾ ಇರ್ತಾರೆ, ಹೃದಯದಲ್ಲಿ ಕಾಣ್ತಾ ಇರ್ತಾರೆ. ಅವರು ದೇವಸ್ಥಾನದ ಪೂಜಾರಿಗಳು ಯಾರಿದ್ದಾರೆ ಅವ್ರ ಹತ್ರ ಸದಾ ಹೇಳ್ತಾ ಇರ್ತಾರೆ, ಭಗವಂತನ ಅಲಂಕಾರ ಯಾವ ರೀತಿ ಅವತ್ ಮಾಡಿದ್ದಾರೆ ಅಂತ ಅವರು ವರ್ಣಿಸ್ತಿರ್ತಾರೆ. ಇವ್ರಿಗೆ ಯಾವಾಗ್ಲೂ ಆಶ್ಚರ್ಯ ಆಗ್ತಾ ಇರುತ್ತೆ ಪೂಜಾರಿಗೆ, ಇವರಿಗೆ ಕಣ್ಣಿಲ್ಲ ಆದ್ರೂ ಹೇಗೆ ಇವರು ಆ ಭಗವಂತನ ಅಲಂಕಾರ ಹೇಗಿದೆ ಅಂತ ವರ್ಣಿಸ್ತಾರೆ ಅಂತ. ನಂತರ ಒಂದಿನ ಏನ್ ಮಾಡ್ತಾರೆ ಪೂಜಾರಿಗಳು, ಯಾವುದೇ ರೀತಿಯ ವಸ್ತ್ರಾಭರಣಗಳನ್ನ ಹಾಕದೆ ಎಲೆ ಹೂವುಗಳಿಂದ ಭಗವಂತನಿಗೆ ಅಲಂಕಾರ ಮಾಡಿರ್ತಾರೆ. ಆಗ ಬಿಲ್ವಮಂಗಳ ಠಾಕೂರರು ಅವ್ರ ಹತ್ರ ಹೋಗಿ ಕೇಳ್ತಾರೆ, ಇವತ್ತು ನಿನಗೆ ಏನಾಗಿದೆ, ಯಾಕೆ ಭಗವಂತನಿಗೆ ಎಲೆ ಮತ್ತೆ ಹೂಗಳಿಂದ ಅಲಂಕಾರ ಮಾಡಿದ್ಯಾ, ಯಾಕೆ ವಸ್ತ್ರಾಭರಣಗಳನ್ನ ತೊಡಿಸಿಲ್ಲ ಅಂತ. ಅವ್ರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ, ಇವ್ರಿಗೆ ಹೇಗೆ ಕಾಣುತ್ತೆ, ಇವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂತ. ಆದ್ರೆ ಅವರು ಹೃದಯದಲ್ಲಿ ಭಗವಂತನನ್ನ ಸದಾ ಕಾಣ್ತಾ ಇರ್ತಾರೆ. ಈ ರೀತಿ ಅವರು ಇರ್ಬೇಕಾದ್ರೆ ಕೃಷ್ಣ ಬಾಲಕನಾಗಿ ಬಿಲ್ವಮಂಗಳ ಠಾಕೂರರ ಹತ್ರ ಒಂದು ಕೂತು ಅವರ ಒಂದು ಪದ್ಯಗಳು, ಅದು ನಿಜವಾಗ್ಲೂ ಅದ್ಭುತವಾದ ಪದ್ಯಗಳು. ಅದನ್ನ ಕೃಷ್ಣ ಆ ರೀತಿ ಕೂತು ಕೇಳ್ತಾ ಇರೋದ್ರಲ್ಲಿ ಆಶ್ಚರ್ಯನೇ ಏನಿಲ್ಲ, ಅಷ್ಟು ಒಳ್ಳೊಳ್ಳೆ ಒಂದು ಶ್ಲೋಕಗಳು ಅದು. ಆ ರೀತಿ ಕೂತ್ಕೊಂಡು ಕೇಳ್ತಾ ಇರ್ತಾನೆ. ಮತ್ತೆ ಸದಾ ಬಿಲ್ವಮಂಗಳ ಠಾಕೂರರಿಗೆ ಸಮಯಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಅವನು ಒದಗಿಸ್ತಾ ಇರ್ತಾನೆ. ಅಂದ್ರೆ ಅವ್ರಿಗೆ ಆಹಾರ ಬೇಕು, ಏನ್ ಬೇಕೋ ಅದನ್ನ ಅವನು ಕೃಷ್ಣನೇ ಸ್ವತಃ ನೋಡ್ಕೋತಾ ಇರ್ತಾನೆ. ಅನಪೇಕ್ಷಾ ಶುಚಿರ್ದಕ್ಷ ಉದಾಸೀನೋ ಗತವ್ಯತ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲಾ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡೆದ ಭಕ್ತನು ನನಗೆ ಬಹುಪ್ರಿಯನಾದವನು. ಅಂದ್ರೆ ಇಲ್ಲಿ ಅವರು ಕಣ್ಣನ್ನ ತೆಗೆದು ಬಿಡ್ತಾರೆ, ಅದೆಲ್ಲವೂ ಕೂಡ ಬೇರೊಬ್ರು ಅನುಕರಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಶುದ್ಧ ಭಕ್ತರು ಮಾಡುವಂತದನ್ನೆಲ್ಲ ಎಲ್ಲರೂ ಅನುಕರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಅವ್ರದ್ದು ಸಾಮಾನ್ಯ ನಡೆ ಆಗಿರೋದಿಲ್ಲ. ಮತ್ತೆ ಪರಿಶುದ್ಧನಾದ ಅಂದ್ರೆ ನಾವು ನೋಡ್ತೀವಿ, ಯಾರು ಹಿಂದೆ ಏನೆಲ್ಲ ಒಂದು ಬೇಡದ ಕಾರ್ಯಗಳನ್ನ ಮಾಡಿದ್ದಾರೆ, ಆದ್ರೆ ಮುಂದೆ ಅವ್ರು ಯಾವಾಗಾದ್ರೂ ಭಕ್ತಿ ಮಾರ್ಗಕ್ಕೆ ಬಂದ್ರೆ ಅವರನ್ನ ನಾವು ಸಾಧುಗಳಂತಾನೆ ಪರಿಗಣಿಸ್ಬೇಕು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಹಾಗೆ ಇವರು ಕೂಡ ಭಗವಂತನ ಭಕ್ತಿ ಮಾರ್ಗದಲ್ಲಿ ಸರಿಯಾದ ಮಾರ್ಗಕ್ಕೆ ಬಂದ ಮೇಲೆ ಅವರನ್ನ ನಾವು ಪರಿಶುದ್ಧರು ಅಂತಾನೆ ಹೇಳ್ಬೇಕು. ಮತ್ತೆ ದಕ್ಷ, ಮತ್ತೆ ಅದ್ರ ಚಿಂತೆ ಇಲ್ಲ, ಅವರಿಗೆ ಕಣ್ಣು ಹೋದ್ರೂ ಚಿಂತೆ ಇಲ್ಲ, ಮತ್ತೆ ನೋವು ಏನೇ ಇದ್ರು ಕೂಡ ಅವ್ರಿಗೆ ಅದರಿಂದ ಅವ್ರಿಗೆ ಏನು ಅವರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅಂದ್ರೆ ಯಾಕೆ ಆ ರೀತಿ ಅಂತಂದ್ರೆ, ಅವರು ಪರಿಪೂರ್ಣವಾಗಿ ಭಗವಂತನಿಗೆ ಶರಣಾಗಿದ್ದಾರೆ, ಭಗವಂತನ ಮೇಲೆ ಅವಲಂಬಿತರಾಗಿದ್ದಾರೆ, ಭಗವಂತ ನನ್ನನ್ನ ನೋಡ್ಕೋತಾನೆ ಅನ್ನುವಂತಹ ಒಂದು ನಂಬಿಕೆ ಅವರಲ್ಲಿ ಅಪಾರವಾಗಿರುತ್ತೆ. ಹೀಗೆ ಯಾವ ಫಲಕ್ಕೂ ಶ್ರಮ ಪಡೋದಿಲ್ಲ, ಅಂದ್ರೆ ಯಾವುದೇ ಒಂದು ಐಹಿಕ ಫಲಗಳು ಅವ್ರಿಗೆ ಬೇಕಾಗಿರೋದಿಲ್ಲ. ಅಂತಹ ಭಕ್ತರು ನನಗೆ ತುಂಬಾ ಪ್ರಿಯರಾದವರು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿರುವ ವ್ಯಕ್ತಿ ಯಾರು, ಅವನು ಯಾವ ಗುಣಗಳನ್ನು ತೋರಿಸಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಹ್ಲಾದ ಮಹಾರಾಜ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ, ಪ್ರಹ್ಲಾದ ಮಹಾರಾಜ. ಯಾರು ಹೇಳಿಲ್ಲ ಅಂತಂದ್ರೆ ನನಗೆ ಆಶ್ಚರ್ಯ ಆಯ್ತು, ಹೇಳುದಿಲ್ವಾ ಅಂತ. ಓಕೆ, ಇದು ಪ್ರಹ್ಲಾದ ಮಹಾರಾಜನ ಕತೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವರಿಬ್ರು ಕೂಡ ಜಯ ವಿಜಯರು, ಅಂದ್ರೆ ವಿಷ್ಣುವಿನ ದ್ವಾರಪಾಲಕರು. ಅವರಿಗೆ ಒಂದು ಈ ಸನತ್ ಕುಮಾರರಿಂದ ಒಂದು ಶಾಪ ಬಂದಿರುತ್ತೆ. ಆದ್ರೆ ಅವರು ಒಂದು ಕನ್ಸೆಷನ್ ಕೊಡ್ತಾರೆ ಅವ್ರಿಗೆ, 100 ವರ್ಷ ನೀವು ಭಗವಂತನಿಂದ ದೂರ ಇದ್ದು ಭಕ್ತರಾಗಿ ಇರ್ತೀರೋ, ಅಥವಾ ನೀವು ಅಭಕ್ತರಾಗಿ 3 ವರ್ಷ ಭಗವಂತನಿಂದ ದೂರ ಇರ್ತೀರೋ ಅಂತ. ಅದಕ್ಕೆ ಅವರು ಅಭಕ್ತರಾಗಿ 3 ವರ್ಷ ದೂರ ಇರೋದಕ್ಕೆ ಸಿದ್ಧ ಇದೀವಿ, ಆದ್ರೆ ನಾವು ತುಂಬಾ ಸಮಯ ಭಗವಂತನಿಂದ ದೂರ ಇರಕ್ಕಾಗಲ್ಲ ಅಂತ ಹೇಳಿ ರಾಕ್ಷಸರಾಗಿ ಹುಟ್ಟುತ್ತಾರೆ.
ಅಂದ್ರೆ ಅವರು ಹಿರಣ್ಯಕಶಿಪು ಹಿರಣ್ಯಾಕ್ಷನಾಗಿ ಹುಟ್ಟುತ್ತಾರೆ. ಮತ್ತೆ ಅವರು ವಿಷ್ಣುವನ್ನ ಅವರು ದ್ವೇಷಿಸ್ತಾ ಇರ್ತಾರೆ. ಆ ಹಿರಣ್ಯ ಆ ಹಿರಣ್ಯಾಕ್ಷ ಅವನು ಭೂಮಿಯನ್ನ ಆ ಗರ್ಭೋದಕಶಾಹಿ ವಿಷ್ಣು ಒಂದು ಏನಂತ ಹೇಳ್ತಾರೆ, ಬ್ರಹ್ಮಾಂಡವನ್ನ ಕಾರಣ ಸಮುದ್ರದಲ್ಲಿ ಮುಳುಗಿಸಿ ಬಿಡ್ತಾನೆ. ಅಂದ್ರೆ ಭೂಮಿಯನ್ನು ಕೂಡ ಕಾರಣ ಸಮುದ್ರದಲ್ಲಿ ಮುಳುಗಿಸಿದಾಗ ಆ ಭಗವಂತ ಅವನು ಶೂಕರ ರೂಪ ಅಂದ್ರೆ ವರಾಹ ಅವತಾರದಲ್ಲಿ ಬಂದು ಆ ಭೂಮಿಯನ್ನ ಅಲ್ಲಿಂದ ಮೇಲಕ್ಕೆ ಎತ್ತಾನೆ. ನಂತರ ಬ್ರಹ್ಮ ಅವನ ಸೃಷ್ಟಿಯನ್ನ ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ ಮಾತಾಡಿ. ಹಾ ಮಾತಾಜಿ. ಕಾರಣ ಸಮುದ್ರ ಅಂತ ಹೇಳಿದ್ರೆ ಏನದು? ಕಾರಣ ಸಮುದ್ರ ಅಂದ್ರೆ ಮಾತಾಜಿ, ಈಗ ಒಂದು ಗೋಲೋಕ ವೃಂದಾವನ ಚಾರ್ಟ್ ನಾವು ತೋರಿಸ್ತೀವಲ್ವಾ, ಅದರಲ್ಲಿ ಬ್ರಹ್ಮಾಂಡ ಅಂತಂದ್ರೆ ಅದು ಒಂದು ಆ ಮೊಟ್ಟೆ ಆಕಾರದಲ್ಲಿ ಇರುತ್ತೆ. ಅಂತಹ ಬ್ರಹ್ಮಾಂಡಗಳು ಅನೇಕ ಇರ್ತವೆ. ಈ ಕಾರಣ ಸಮುದ್ರ ಅಂತಂದ್ರೆ ಅದು ಕಾಸ್ ಓಷನ್ ಅಂತಾರೆ. ಅಂದ್ರೆ ಅದು ಮಹಾವಿಷ್ಣು ಯಾವಾಗ್ಲೂ ಕೂಡ ಒಂದು ನೀರಿನಲ್ಲಿ ಇರ್ತಾನೆ ಮಾತಾಜಿ. ಅವನ ದೇಹದಿಂದ ಬೆವರು ಬರುತ್ತೆ, ಅದರಿಂದ ನೀರು ಇರುತ್ತೆ, ಸಮುದ್ರ ಇರುತ್ತೆ, ಅದರಲ್ಲಿ ಅವನು ಮಲಗಿರ್ತಾನೆ. ಆ ನೀರಿನಲ್ಲಿ ಇವನು ಏನ್ ಮಾಡ್ತಾನೆ, ಆ ಬ್ರಹ್ಮಾಂಡವನ್ನ ಮುಳುಗಿಸ್ಬಿಡ್ತಾನೆ, ಎತ್ಕೊಂಡೋಗಿ ಅಲ್ಲಿ ಇಟ್ಬಿಡ್ತಾನೆ. ನಂತರ ಈಗ ಬ್ರಹ್ಮ ಸೃಷ್ಟಿ ಮಾಡ್ಬೇಕು, ಅವನ್ಗೆ ಸೃಷ್ಟಿ ಮಾಡ್ಬೇಕಂದ್ರೆ ಅಲ್ಲಿ ಬ್ರಹ್ಮಾಂಡ ಇಲ್ಲ, ಅದನ್ನ ಅವನು ಸಿಗದೆ ಹಾಗೆ ಮಾಡ್ಬಿಟ್ಟಿದ್ದಾನೆ. ಈಗ ಅದನ್ನ ಮತ್ತೆ ಎತ್ತಿ ತರಬೇಕು, ಹೊರಗಡೆ ತರಬೇಕು ಅಲ್ಲಿಂದ. ಅದಕ್ಕೆ ಅವರು ಭಗವಂತ ಸ್ವತಃ ವರಾಹ ಅವತಾರದಲ್ಲಿ ಬಂದು ಅವನದನ್ನ ತನ್ನ ಸ್ಥಾನದಲ್ಲಿ ಇರಿಸ್ತಾನೆ, ಆ ಬ್ರಹ್ಮಾಂಡವನ್ನ. ಆಗ ಒಂದು ಯುದ್ಧ ನಡೆಯುತ್ತೆ. ಆಗ ಅವನು ಹಿರಣ್ಯಾಕ್ಷನನ್ನ ಕೊಲ್ಲುತ್ತಾನೆ. ನಂತರ ಹಿರಣ್ಯಕಶಿಪುಗೆ ಆ ದ್ವೇಷ ಇರುತ್ತೆ, ಕೋಪ ಇರುತ್ತೆ, ತನ್ನ ಸೋದರನನ್ನ ಕೊಂದಿದ್ದಾನೆ ಅಂತ ಹೇಳಿ ವಿಷ್ಣುವಿನ ಮೇಲೆ ಅವನಿಗೆ ತುಂಬಾ ಕೋಪ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಅವನು ತುಂಬಾ ದ್ವೇಷಿಸ್ತಾ ಇರ್ತಾನೆ ಹರಿಯನ್ನ. ಹೀಗೆ ಭಕ್ತರಿಗೆ ಅಥವಾ ದೇವತೆಗಳಿಗೆ ಅವನು ತುಂಬಾ ಕಿರುಕುಳ ಕೊಡ್ತಾ ಇರ್ತಾನೆ. ಆಗ ಅವನು ಒಂದು ಸತಿ ಏನ್ ಮಾಡ್ತಾನೆ, ತಪಸ್ಸನ ಮಾಡೋದಕ್ಕೆ ಹೋಗ್ತಾನೆ. ಅಂದ್ರೆ ಯಾವಾಗ ಗೊತ್ತಾಗುತ್ತೆ ತನ್ನ ಸೋದರ ಅವನು ಸಾವನ್ನಪ್ಪಿದ್ದಾನೆ ಅಂದಾಗ ಇವನು ಕೂಡ ಅನೇಕ ಶಕ್ತಿಗಳನ್ನ ಪಡ್ಕೋಬೇಕು ಅಂತ ಹೇಳಿ ಅವನು ತಪಸ್ಸನ್ನ ಮಾಡೋದಕ್ಕೆ ಹೋಗ್ತಾನೆ. ಆ ರೀತಿ ತಪಸ್ಸು ಮಾಡಕ್ ಹೋದಾಗ ಅವನ ಹೆಂಡತಿ ಕಯಾದು, ಅವಳು ಗರ್ಭಿಣಿಯಾಗಿರ್ತಾಳೆ. ಅವಳ ಗರ್ಭದಲ್ಲಿ ಪ್ರಹ್ಲಾದ ಮಹಾರಾಜ ಇದ್ದಾನೆ. ಆದ್ರೆ ಈ ದೇವತೆಗಳು ಏನ್ ಮಾಡ್ತಾರೆ, ಕಯಾದುವಿನ ಗರ್ಭದಲ್ಲಿ ಇರುವಂತದ್ದು ಇನ್ನೊಬ್ಬ ರಾಕ್ಷಸ. ಈ ಹಿರಣ್ಯಾಕ್ಷ ಹೇಗೆ ದೇವತೆಗಳಿಗೆ ಕಷ್ಟಗಳನ್ನ ಕೊಡ್ತಿದ್ರು, ಅದೇ ರೀತಿ ಇನ್ನೊಬ್ಬ ರಾಕ್ಷಸನು ಬಂದು ಅವನು ಕೂಡ ಎಲ್ಲರಿಗೂ ಬಾಧೆಗಳನ್ನ ಕೊಡ್ತಾರೆ ಅಂತ ಹೇಳಿ ಗರ್ಭದಲ್ಲಿಯೇ ಕೊಂದು ಬಿಡ್ಬೇಕು ಅಂತ ನೋಡ್ತಾರೆ. ಆಗ ನಾರದರು ಅವರನ್ನ ತಡಿತಾರೆ, ದೇವತೆಗಳನ್ನ ತಡೆದು ಮತ್ತೆ ಕಯಾದುವನ್ನ ಅವರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಶ್ರಮದಲ್ಲಿ ಹಿರಣ್ಯಕಶಿಪು ಮತ್ತೆ ಅವರ ತಪಸ್ಸು ಮುಗಿಸಿ ಬರುವವರೆಗೂ ಅಲ್ಲಿಯೇ ಅವ್ರು ಇರ್ತಾರೆ. ಅಲ್ಲಿ ಹೀಗೆ ಇರ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಕಯಾದು ಗರ್ಭದಲ್ಲಿ ಪ್ರಹ್ಲಾದ ಇದ್ದಾನೆ. ಅಲ್ಲಿ ನಾರದರು ಸದಾ ಯಾವಾಗ್ಲೂ ಕೂಡ ನಾರದರು ಭಗವಂತನ ಸ್ಮರಣೆ ಮಾಡ್ತಿರ್ತಾರೆ, ಹರಿನಾಮ ಸ್ಮರಣೆ ಮಾಡ್ತಿರ್ತಾರೆ. ಮತ್ತೆ ಭಗವಂತನ ಗುಣ ಲೀಲೆಗಳ ಬಗ್ಗೆ ಅವರು ಹಾಡುತ್ತಾ ಇರ್ತಾರೆ. ಇದನ್ನ ಸದಾ ಗರ್ಭದಲ್ಲಿರುವಂತ ಪ್ರಹ್ಲಾದ ಕೇಳ್ತಾ ಇರ್ತಾನೆ. ಆದ್ರೆ ಕಯಾದುಗೆ ಅದ್ರ ಮೇಲೆ ಯಾವುದೇ ಒಂದು ಆಸಕ್ತಿ ಇರೋದಿಲ್ಲ. ಆದ್ರೆ ಗರ್ಭದಲ್ಲಿರುವಂತಹ ಪ್ರಹ್ಲಾದ ಆಗ್ಲೇ ಗರ್ಭದಲ್ಲಿ ಅವನು ಭಕ್ತನಾಗ್ತಾನೆ, ವಿಷ್ಣುವಿನ ಭಕ್ತನಾಗ್ತಾನೆ. ನಂತರ ಅವನು ಹುಟ್ಟಿದ ಮೇಲೂ ಕೂಡ ಭಕ್ತಿಯಲ್ಲಿ ಮುಂದುವರಿಯುತ್ತಾನೆ. ಹೀಗೆ ಅವನ್ಗೆ ಗೊತ್ತಾಗುತ್ತೆ. ಅಂದ್ರೆ ಗುರುಕುಲಕ್ಕೆ ಪ್ರಹ್ಲಾದನನ್ನ ಕಳಿಸ್ತಾರೆ. ಅಲ್ಲಿ ಕೂಡ ಅವನು ಅಲ್ಲಿ ಇರುವಂತಹ ರಾಕ್ಷಸರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ, ರಾಕ್ಷಸರ ಮಕ್ಕಳು ಅವರೆಲ್ಲರಿಗೂ ಕೂಡ ಭಕ್ತಿಯನ್ನ ತಿಳಿಸ್ಕೊಡ್ತಾನೆ, ಭಗವಂತನ ಬಗ್ಗೆ ತಿಳಿಸ್ಕೊಡ್ತಾನೆ. ಇದು ತಿಳಿದು ಅಲ್ಲಿ ಹಿರಣ್ಯಕಶಿಪುವಿಗೆ ತುಂಬಾ ಕೋಪ ಬರುತ್ತೆ. ಅದಕ್ಕೆ ಅವನ್ ಏನ್ ಮಾಡ್ತಾನೆ, ಪ್ರಹ್ಲಾದನನ್ನ ಸಾಯಿಸ್ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಪಡ್ತಾನೆ. ಆದ್ರೆ ಅವನನ್ನ ಇಲ್ಲಿ ನಾವು ನೋಡ್ತೀವಿ ಚಿತ್ರದಲ್ಲಿ, ಆನೆಯ ಕಾಲಿನ ಕೆಳಗಡೆ ಕೂರಿಸಿ ಅವನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡುವಂತದ್ದು, ದೊಡ್ಡ ಪ್ರಪಾತಕ್ಕೆ ಅವನ ಬಿಸಾಡುವಂತದ್ದು, ಸಮುದ್ರಕ್ಕೆ ಬಿಸಾಡುವಂತದ್ದು, ನಂತರ ಸರ್ಪಗಳಿಂದ ಕಚ್ಚಿಸುವಂತದ್ದು. ಆಮೇಲೆ ಅವನಿಗೆ ಒಬ್ಳು ತಂಗಿ ಕೂಡ ಇರ್ತಾಳೆ, ಅವಳನ್ನ ಏನಂತ ಕರೀತಾರೆ, ಈ ಕಾಮನ ಹಬ್ಬ ಬಂದಾಗ ಅವಳನ್ನ ನೆನಪಿಸ್ಕೊತಾರಲ್ಲ, ಹೋಳಿಕ. ಅವಳಿಗೆ ಒಂದು ವರ ಸಿಕ್ಕಿರುತ್ತೆ. ಅಂದ್ರೆ ಅವಳೊಂದು ಅದು ಕಂಬಳಿ ಅಂತಾನೆ ಹೇಳ್ತಾರೆ, ಅದು ಒಂದು ಹೊದಿಸ್ಕೋತಾಳೆ. ಅದನ್ನ ಹೊದಿಸ್ಕೊಂಡ್ರೆ ಅವಳು ಬೆಂಕಿ ಒಳಗಡೆ ಪ್ರವೇಶ ಮಾಡಬಹುದು, ಅಷ್ಟು ಅವಳಿಗೆ ಶಕ್ತಿ ಇರುತ್ತೆ. ಅದನ್ನ ಅವಳು ಹೊದಿಸ್ಕೊಂಡು ಒಂದು ಬೆಂಕಿಯನ್ನ ಹಚ್ಚಿ ಬಟ್ಟೆನ ಹೊದಿಸ್ಕೊಂಡು ತನ್ನ ತೊಡೆಯ ಮೇಲೆ ಪ್ರಹ್ಲಾದನನ್ನ ಕೂರಿಸಿ ಅವನನ್ನ ಸುಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದ್ರೆ ಏನಾಗುತ್ತೆ ಅಂತಂದ್ರೆ, ಆ ಬಟ್ಟೆಯಿಂದ ಪ್ರಹ್ಲಾದ ಅವನು ರಕ್ಷಣೆ ಪಡಿತಾನೆ, ಆದ್ರೆ ಹೋಲಿಕಾ ಸುಟ್ಟೋಗ್ತಾಳೆ. ಹೀಗೆ ಏನೆಲ್ಲಾ ಪ್ರಯತ್ನ ಪಟ್ರು, ವಿಷಾನ ಕೊಡ್ತಾರೆ, ಏನ್ ಮಾಡಿದ್ರು ಕೂಡ ಪ್ರಹ್ಲಾದನನ್ನ ಸ್ವತಃ ಅವನ ತಂದೆ ಸಾಯಿಸಕ್ಕಾಗಲ್ಲ. ಆದ್ರೆ ಯಾಕೆ ಅಂತಂದ್ರೆ, ಪ್ರಹ್ಲಾದ ಕೂಡ ಯಾವತ್ತೂ ಅವನು ಗಾಬರಿಗೊಳ್ಳೋದಿಲ್ಲ. ತನ್ನ ತಂದೆ ಈ ರೀತಿ ಎಲ್ಲ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಅವನ ಮನಸ್ಸು ಯಾವುದೇ ರೀತಿಯ
ಸಮಚಿತ್ತ ಅನ್ನೋದನ್ನ ಅವನು ಕಳ್ಕೊಳ್ಳೋದೇ ಇಲ್ಲ. ಅವನಿಗೆ ಒಂದೇ ಒಂದು ಮನಸ್ಸಿನಲ್ಲಿ ದೃಢ ನಂಬಿಕೆ ಇರುತ್ತೆ, ನನಗೆ ಮಹಾವಿಷ್ಣು ಅವನು ನನ್ನನ್ನ ಕೊಲ್ಲಬೇಕು ಅಂತ ಅನ್ಕೊಂಡ್ರೆ ಯಾರು ನನ್ನನ್ನು ಕಾಪಾಡಕ್ಕಾಗಲ್ಲ. ಆದ್ರೆ ಮಹಾವಿಷ್ಣು ನನ್ನನ್ನು ರಕ್ಷಣೆ ಮಾಡ್ಬೇಕು ಅಂತ ಅನ್ಕೊಂಡ ಅಂತಂದ್ರೆ ಯಾನಿಂದಲೂ ನನ್ನನ್ನು ಏನು ಮಾಡಕ್ಕಾಗಲ್ಲ ಅಂತ ಈ ವಿಶ್ವಾಸ ಅವನಲ್ಲಿ ಸದಾ ಇರುತ್ತೆ. ಆದ ಕಾರಣ ಅವನು ನಾವು ನೋಡ್ತೀವಿ, ಕೊನೆಗೆ ಹಿರಣ್ಯಕಶಿಪು ಅಷ್ಟೆಲ್ಲ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟವನು ಅವನ್ ಸತ್ತೋಗ್ತಾನೆ. ಆದ್ರೆ ಪ್ರಹ್ಲಾದನಿಗೆ ಭಗವಂತನ ಅನುಗ್ರಹ ಸಿಗುತ್ತೆ. ಇಲ್ಲಿ ಯೋನಾ ಹೃಷ್ಯತಿ ನಾ ದ್ವೇಷ್ಟಿ ನಾ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಾ ಸಾಮೇ ಪ್ರಿಯ. ಯಾರು ಹರ್ಷ ಪಡುವುದಿಲ್ಲವೋ, ಯಾರು ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡಿರುತ್ತಾರೋ ಅಂತಹ ಭಕ್ತನು ನನಗೆ ಬಹುಪ್ರಿಯನಾದವನು. ಅವನು ಪ್ರಹ್ಲಾದ ಎಂತಹ ಒಂದು ಮನಸ್ಥಿತಿ ಅವಂತು ಅಂತಂದ್ರೆ, ತಂದೆ ಎಷ್ಟು ಸತಿ ಅವನನ್ನ ಸಾಯಿಸೋದಕ್ಕೆ ಸ್ವತಃ ಪ್ರಯತ್ನ ಪಡ್ತಾ ಇದ್ದಾನೆ, ಅದು ಅವನಿಗೆ ಗೊತ್ತಿದೆ. ಆದ್ರೂ ಕೂಡ ಕೊನೆಗೆ ನರಸಿಂಹ ಕೂಡ ಅದನ್ನ ನೋಡಿ ಸಹಿಸ್ಕೊಳ್ಳೋದಿಲ್ಲ. ನರಸಿಂಹ ಅವನನ್ನ ಅಂದ್ರೆ ಅವನ ಭಕ್ತನನ್ನ ಈ ರೀತಿ ಎಲ್ಲ ಹಿಂಸೆ ಕೊಡ್ತಾ ಇರೋವನ್ನ ಅವನು ಸಂಹಾರ ಮಾಡ್ಬಿಡ್ತಾನೆ. ಸಂಹಾರ ಆದ್ಮೇಲೆ ಕೂಡ ನರಸಿಂಹ ಕೇಳ್ತಾನೆ ಪ್ರಹ್ಲಾದನನ್ನ, ನಿನ್ಗೆ ಏನಾದ್ರೂ ವರ ಕೊಡ್ಬೇಕು ಅಂತ ನನ್ಗನ್ನಿಸ್ತಿದೆ, ನಿನ್ಗೆ ಏನ್ ವರ ಬೇಕು ಕೇಳು ಅಂತಂದ್ರೆ ಅವ್ನು ಹೇಳ್ತಾನೆ, ನಾನ್ ನಿನ್ನ ಜೊತೆ ಯಾವುದೇ ಒಂದು ವ್ಯವಹಾರ ಮಾಡ್ತಾ ಇಲ್ಲ, ನಾನ್ ನಿನ್ನ ಮೇಲೆ ಇಟ್ಟಿರುವಂತದ್ದು ಅದು ಪ್ರೀತಿ, ಅದಕ್ಕೆ ಪ್ರತಿಫಲವಾಗಿ ನಾನು ನಿನ್ನಿಂದ ಏನನ್ನು ಬಯಸೋದಿಲ್ಲ ಅಂತ ಹೇಳ್ತಾನೆ. ಆಗ ನರಸಿಂಹ, ಇಲ್ಲ, ನಾನು ನಿನ್ಗೆ ಏನಾದ್ರೂ ವರ ಕೊಡ್ಲೇಬೇಕು ಅನಿಸ್ತಿದೆ, ನೀನ್ ಏನಾದ್ರೂ ನನ್ನ ಹತ್ರ ಕೇಳ್ಬೇಕು ಅಂತ ಒತ್ತಾಯ ಮಾಡ್ತಾನೆ. ಆಗ ಅವನು ಹೇಳ್ತಾನೆ, ನೀನ್ ಹಾಗೇನಾದ್ರೂ ನನ್ ಕೊಡ್ಲೇಬೇಕು ಅಂತ ನಿನ್ಗೆ ಅನಿಸ್ತಿದ್ರೆ ನನ್ನ ತಂದೆನ ಕ್ಷಮಿಸು ಅಂತ ಹೇಳ್ತಾನೆ. ಆದ್ರೆ ತಂದೆ ಅವನಿಗೆ ಎಷ್ಟೆಲ್ಲ ಕಾಟ ಕೊಟ್ಟಿರ್ತಾನೆ, ಆದ್ರೆ ಇವನ್ ಕೇಳ್ತಾ ಇದ್ದಾನೆ ನನ್ನ ತಂದೆನ ಕ್ಷಮಿಸು ಅಂತ. ಹಾಗೆ ಭಕ್ತರಾದವರು ಅಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಅಂತಹ ಭಕ್ತರು ಭಗವಂತನಿಗೆ ತುಂಬಾ ತುಂಬಾ ಪ್ರೀತಿ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಈ ಚಿತ್ರದಲ್ಲಿನ ವ್ಯಕ್ತಿಯನ್ನು ಗುರುತಿಸಿ ಮತ್ತು ಅವನ ತೋರಿದ ಗುಣಗಳನ್ನು ಹೆಸರಿಸಿ. ಹರೇ ಕೃಷ್ಣ. ಅಂಬರೀಷ ಮಹಾರಾಜ ಮಾತಾಜಿ. ಹಾ ಮಾತಾಜಿ, ಅಂಬರೀಷ ಮಹಾರಾಜರು. ಮತ್ತೆ ದೂರ್ವಾಸ ಮುನಿ ಆತ ದ್ವಾದಶಿ ಪಾರಾಯಣ ಆತ ಇಲ್ದೇನೆ ಮೃದಿದ್ದಕ್ಕೆ ಕಡು ಕೋಪದಿಂದ ಹೇಳ್ತಾ ಇರ್ತಾನೆ. ಹಾ ಮಾತಾಜಿ, ಆದ್ರೆ ಇಲ್ಲಿ ನವವಿಧ ಭಕ್ತಿ ಅಂತ ಕರೀತಾರೆ. ನವವಿಧ ಭಕ್ತಿ ಅಂದ್ರೆ 9 ವಿಧಗಳಲ್ಲಿ ಭಗವಂತನ ಭಕ್ತಿಯನ್ನ ಮಾಡ್ಬೋದು ಅಂತ. 9ರಲ್ಲಿ ಯಾವ್ದನ್ನ ಮಾಡಿದ್ರು ಕೂಡ ಭಗವಂತನನ್ನ ಪಡಿಲಿಕ್ಕೆ ಸಾಧ್ಯ ಅಂತ. ಆದ್ರೆ ಅದಕ್ಕೆ ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ವಂದನ, ಅರ್ಚನ, ದಾಸ್ಯ, ಸಖ್ಯ, ಆತ್ಮನಿವೇದನ ಅಂತ ಈ 9 ವಿಧದಲ್ಲಿ ಭಗವಂತನ ಸೇವೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಅಂದ್ರೆ ಶ್ರವಣ, ಅದು ಎಲ್ಲದಕ್ಕಿಂತ ಮುಖ್ಯವಾದದ್ದು. ಕೇಳುವ ಮೂಲಕ ಭಗವಂತನನ್ನ ತಿಳ್ಕೊಳ್ಳುವಂಥದ್ದು ಅಥವಾ ಭಗವಂತನ ಸಾಕ್ಷಾತ್ಕಾರ ಪಡೆಯುವಂಥದ್ದು. ಅದಕ್ಕೆ ನಾವು ಭಾಗವತದಲ್ಲಿ ಬರುತ್ತೆ, ಪರೀಕ್ಷಿತ ಮಹಾರಾಜ ಅರ್ಜುನನ ಮೊಮ್ಮಗ, ಅವನು ಹೇಗೆ ಭಗವಂತನ ವಿಚಾರಗಳನ್ನ ಅವನಿಗೆ ಒಂದು ಶಾಪ ಸಿಗುತ್ತೆ, ಒಂದೇ ವಾರದಲ್ಲಿ ಅವನು ದೇಹತ್ಯಾಗ ಮಾಡ್ತಾನೆ ಅಂತ. ಅವನು ಕೂಡಲೇ ಎಲ್ಲ ರಾಜ್ಯಭಾರವನ್ನ ತನ್ನ ಮಗನಿಗೆ ವಹಿಸಿಕೊಟ್ಟು ಅವನು ಅಲ್ಲಿ ಗಂಗಾ ತೀರದಲ್ಲಿ ವ್ಯಾಸರ ಮಗ ಶುಕಮುನಿಗಳಿಂದ ಭಾಗವತ ಪ್ರವಚನವನ್ನ ಕೇಳ್ತಾನೆ. ಅಂದ್ರೆ 7 ದಿನ 7 ರಾತ್ರಿ ಆಹಾರ, ನಿದ್ರೆ, ಊಟ ಎಲ್ಲವನ್ನು ಬಿಟ್ಟು ಅವರಿಬ್ರು ಕೂಡ ಭಗವಂತನ ವಿಚಾರಗಳನ್ನ 18,000 ಶ್ಲೋಕಗಳು ಅದನ್ನ ಅವರು ತಿಳಿಸ್ತಾರೆ. ಅದನ್ನ ಅವ್ರು ಕೇಳ್ತಾರೆ, ಗಮನ ಕೊಟ್ಟು ಕೇಳ್ತಾರೆ. ಆ ಮೂಲಕ, ಶ್ರವಣದ ಮೂಲಕ ಮುಕ್ತಿಯನ್ನ ಪಡಿತಾರೆ. ನಂತರ ಅದನ್ನ ಹೇಳಿದಂತಹ ಶುಕಮುನಿಗಳು ಅವರು ಅದನ್ನ ಹೇಳುವ ಮೂಲಕ, ಶ್ರವಣ ಆದ್ಮೇಲೆ ಇನ್ನೊಂದು ನೆಕ್ಸ್ಟ್ ಬರುವಂತದ್ದು ಕೀರ್ತನ ಅಂದ್ರೆ ಹೇಳುವಂಥದ್ದು. ಹೇಳುವ ಮೂಲಕ ಭಗವಂತನ ಸಾಕ್ಷಾತ್ಕರಿಸ್ಕೊಳ್ತಾರೆ. ಸ್ಮರಣ ಅಂದ್ರೆ ಅದು ಪ್ರಹ್ಲಾದ ಮಹಾರಾಜ, ಅವನು ಎಂತದೇ ಕೆಟ್ಟ ಪರಿಸ್ಥಿತಿಯಲ್ಲೂ ಭಗವಂತನನ್ನ ಮರೆಯೋದಿಲ್ಲ, ಭಗವಂತನ ಸ್ಮರಣೆ ಮಾಡ್ತಾನೆ ಇರ್ತಾನೆ. ಆ ಸ್ಮರಣೆಗೆ ಪ್ರಹ್ಲಾದ ಮಹಾರಾಜ. ನಂತರ ಬರುವಂತದ್ದು ಪಾದ ಸೇವೆ ಸದಾ ಕಾಲ ಮಾಡುವಂತದ್ದು ಮಹಾವಿಷ್ಣುವಿಗೆ ಲಕ್ಷ್ಮಿ ಸದಾ ಭಗವಂತನ ಪಾದ ಸೇವೆಯನ್ನ ಮಾಡ್ತಿರ್ತಾಳೆ. ನಂತರ ಬರುವಂತದ್ದು ವಂದನ, ಅಕ್ರೂರ ಅಂತಂದ್ರೆ ಇವರು ಕಂಸನ ಮಂತ್ರಿಗಳಾಗಿರ್ತಾರೆ. ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಕೃಷ್ಣ ಮತ್ತೆ ಬಲರಾಮರನ್ನ ವೃಂದಾವನದಿಂದ ಅವರು ಮಥುರೆಗೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಆಗ ಅವರು ದಾರಿಯಲ್ಲಿ ಸಂಧ್ಯಾ ವಂದನೆ ಮಾಡ್ತಾರೆ. ಸಂಧ್ಯಾ ವಂದನೆ ಮಾಡೋದಕ್ಕೆ ನೀರಿಗೆ ಹಿಡಿದಾಗ ಅಲ್ಲಿ ನೀರಿನಲ್ಲಿ ಅವರು ಕೃಷ್ಣನನ್ನ ಸ್ವತಃ ಮಹಾವಿಷ್ಣುವಿನ ರೂಪದಲ್ಲಿ ಕಾಣ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಸ್ವಯಂ ಭಗವಂತನನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಹಾಗೆ ಅವರು ಆ ಭಕ್ತಿ ಪರವಶದಲ್ಲಿ ಭಗವಂತನಿಗೆ ಆ ವಂದನೆಗಳನ್ನ ಅರ್ಪಣೆ ಮಾಡ್ತಾರೆ. ನಂತರ ಬರುವಂತದ್ದು ಅರ್ಚನ. ಋತು ಮಹಾರಾಜ ಅವನು
ಸದಾ ಕಾಲ ಭಗವಂತನ ಅರ್ಚನೆ ಮಾಡುವ ಮೂಲಕ ಭಗವಂತನ ಸಾಕ್ಷಾತ್ಕಾರ ಪಡ್ಕೋತಾನೆ, ಅಂದ್ರೆ ಭಗವಂತನ ಪ್ರೀತಿಯನ್ನು ಅವನು ಪಡ್ಕೋತಾನೆ. ನಂತರ ಬರುವಂತದ್ದು ಸಖ್ಯ. ಅರ್ಜುನ ಭಗವದ್ಗೀತೆಯಲ್ಲಿ ಅವನು ಸಖನಾಗಿ ಅಂದ್ರೆ ಅವನ ಸ್ನೇಹಿತನಾಗಿ ಹೇಗೆ ಭಗವಂತನ ಜೊತೆ ಒಂದು ಪ್ರೀತಿ ಬೆಳೆಸ್ಕೋತಾನೆ, ಮತ್ತೆ ಭಗವಂತನನ್ನ ಹೇಗೆ ಅವನು ಹೊಂದುತ್ತಾನೆ ಅನ್ನುವಂಥದ್ದು. ನಂತರ ದಾಸ್ಯದಲ್ಲಿ ಹನುಮಂತ ರಾಮನ ಭಕ್ತ. ಅವನು ಸದಾ ಭಗವಂತನ ಸೇವೆಗೆ ಎಲ್ಲಾ ಸಮಯದಲ್ಲೂ ಸಿದ್ಧನಾಗಿರ್ತಾನೆ. ಹಾಗೆ ಭಗವಂತನ ಸೇವೆ ಮಾಡಿ ಭಗವಂತನ ಪ್ರೀತಿ ಗಳಿಸಿದವನು. ನಂತರ ಬರುವಂತದ್ದು ಆತ್ಮನಿವೇದನ. ಬಲಿ ಮಹಾರಾಜ ಅವನು ತನ್ನನ್ನೇ ತಾನು ಅರ್ಪಿಸ್ಕೋತಾನೆ. ಅಂದ್ರೆ ಬಲಿ ಮಹಾರಾಜ ಅವನೊಬ್ಬ ರಾಕ್ಷಸ. ಬಲಿ ಮಹಾರಾಜ ಯಾರು ಅಂತಂದ್ರೆ ಅವನು ಪ್ರಹ್ಲಾದನ ಮೊಮ್ಮಗ. ಅಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಬಲಿ ಮಹಾರಾಜ ಅವನು ರಾಕ್ಷಸರ ಕುಟುಂಬಕ್ಕೆ ಸೇರಿದವನು. ಅವನು 3 ಲೋಕಗಳನ್ನು ಕೂಡ ಅವನ ಅಧೀನದಲ್ಲಿರುತ್ತೆ. ಅಂದ್ರೆ ಅವನ 3 ಲೋಕಗಳನ್ನು ಕೂಡ ಗೆದ್ದಿರ್ತಾನೆ. ಈಗ ದೇವತೆಗಳಿಗೆ ಅದನ್ನ ಮತ್ತೆ ಅವರ ಲೋಕಗಳನ್ನ ಪಡ್ಕೋಬೇಕಾಗಿ ಬಂದಿರುತ್ತೆ. ಆದ ಕಾರಣ ಅವರು ಆದಿತ್ಯ ಪುತ್ರ ವಾಮನನ ಹತ್ರ ಹೋಗಿ ಸಹಾಯ ಕೇಳ್ತಾರೆ. ವಾಮನ ಏನ್ ಮಾಡ್ತಾನೆ ಅಂದ್ರೆ ಅವನು ಸ್ವತಃ ಕೃಷ್ಣ ವಿಷ್ಣು. ಅವನು 3 ಹೆಜ್ಜೆ ಜಾಗವನ್ನ ಕೇಳ್ಲಿಕ್ಕೆ ಅಂತ ಬಲಿ ಮಹಾರಾಜನ ಹತ್ರ ಹೋಗ್ತಾನೆ. ಬಲಿ ಮಹಾರಾಜ ಆಯ್ತು ಕೊಡ್ತೀನಿ ಅಂತ ಒಪ್ಕೋತಾನೆ. ಆದ್ರೆ ಅಲ್ಲಿ ಉಶನ ಅಂತ ನಾವು ನೋಡಿದ್ವಿ. ಉಶನ ಅಂತಂದ್ರೆ ಶುಕ್ರಾಚಾರ್ಯರು, ಬಲಿ ಮಹಾರಾಜನ ಗುರುಗಳು. ಅವ್ರು ಬಂದು ಎಚ್ಚರಿಸ್ತಾರೆ ಅವನನ್ನ, ಇಲ್ಲ ಇದು ನಿನಗೆ ಮೋಸ ಆಗ್ತಿದೆ, ಇಲ್ಲಿ ಬಂದಿರುವಂತದ್ದು ಮಹಾವಿಷ್ಣು. ಅವನು 3 ಹೆಜ್ಜೆ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ನೀವು ಒಪ್ಕೊಳ್ಳೇ ಬೇಡ. ಅವನು 3 ಹೆಜ್ಜೆನಲ್ಲಿ ಅವನು ಇಡೀ ಬ್ರಹ್ಮಾಂಡವನ್ನ ಆವರಿಸ್ಕೋತಾನೆ ಅಂತ ಹೇಳ್ತಾರೆ. ಆಗ ಅವನಿಗೆ ಗೊತ್ತಾಗುತ್ತೆ ಬಂದಿರುವಂತದ್ದು ಮಹಾವಿಷ್ಣು, ನನ್ನ ಹತ್ರ ದಾನ ಕೇಳ್ತಿದ್ದಾನೆ ಅಂತ ತಿಳಿದ ತಕ್ಷಣ ಅವನು ಕಮಂಡಲದಿಂದ ದಾನ ರೂಪದಲ್ಲಿ ನೀರನ್ನ ಕೊಡಕ್ಕೆ ಹೋದಾಗ ಅಲ್ಲಿ ಏನ್ ಮಾಡ್ತಾರೆ ಇವರು ಶುಕ್ರಾಚಾರ್ಯರು ಕಮಂಡಲದ ಹೊರಗಡೆ ಹೋಗಿ ಕೂತ್ಕೊಬಿಡ್ತಾರೆ, ನೀರು ಬರದೇ ಇರುವಾಗೆ. ಆಗ ವಾಮನ ಒಂದು ದರ್ಬೆ ಹುಲಿನಿಂದ ಅವರ ಕಣ್ಣಿಗೆ ಚುಚ್ತಾನೆ, ಶುಕ್ರಾಚಾರ್ಯರ ಕಣ್ಣಿಗೆ. ನಂತರ ಅವರು ದಾನವನ್ನ ಪಡ್ಕೋತಾನೆ. ಆಗ 2 ಹೆಜ್ಜೆಯಲ್ಲಿ ಅವನು ಇಡೀ ಬ್ರಹ್ಮಾಂಡವನ್ನ ಆವರಿಸ್ಕೋತಾನೆ. ಎಲ್ಲವನ್ನೂ ಕೂಡ ಅವನು 2 ಹೆಜ್ಜೆಯಲ್ಲಿ ಹಿಡಿದು ಬಿಡ್ತಾನೆ. ನಂತರ 3ನೇ ಹೆಜ್ಜೆ ಎಲ್ಲಿಡೋದು ಅಂತ ಕೇಳಿದಾಗ ಬಲಿ ಚಕ್ರವರ್ತಿ ಹೇಳ್ತಾನೆ, ಅಂದ್ರೆ ನಾನು ಯಾವ್ದಾದ್ರು ದಾನ ಕೊಡ್ತಾ ಇದ್ದೀನಿ ಅಂದ್ರೆ ಆ ದಾನದಿಂದ ನಾನು ಹೊರಗಡೆ ಇದ್ದೀನಿ. ಈಗ ಇದು ನಾನು ಅಂತ ಏನೋ ಒಂದು ನನ್ನ ಅಹಂಕಾರ ಏನಿದೆ ನನ್ನ ತಲೆಯ ಮೇಲೆ, ಅಲ್ಲಿ ನಿನ್ನ ಹೆಜ್ಜೆನ ಇಡು ಅಂತ ಹೇಳ್ತಾನೆ. ಆಗ ಭಗವಂತ ಪರಿಪೂರ್ಣವಾಗಿ ತಿಳಿದು ಕೂಡ ಅವನ ಗುರುಗಳು ಅವನನ್ನ ತಡೆದ್ರು ಕೂಡ ಯಾವಾಗ ಅವರು ದಾನಗಳನ್ನ ಕೊಡ್ತಾನೆ, ಆ ರೀತಿಯ ತನ್ನನ್ನ ತಾನು ಅರ್ಪಣೆ ಮಾಡ್ಕೋತಾನೆ, ಆತ್ಮನಿವೇದನ ಮಾಡ್ತಾನೆ, ಆವಾಗ ಅವನಿಗೆ ಸಂತುಷ್ಟನಾಗಿ ಸುತಲ ಅಂತ ಹೇಳ್ತಾರೆ. ಸುತಲ ಲೋಕದಲ್ಲಿ ಅವನಿಗೆ ಅಂದ್ರೆ ಅದು ಸ್ವರ್ಗಕ್ಕಿಂತ ಏನು ಕಡಿಮೆ ಇಲ್ಲ ಅನ್ನುವಂತಹ ಒಂದು ಲೋಕವನ್ನ ಸೃಷ್ಟಿ ಇರುತ್ತೆ. ಅಲ್ಲಿ ಅವನಿಗೆ ರಾಜನನ್ನಾಗಿ ಮಾಡ್ತಾನೆ. ಮತ್ತೆ ಸ್ವತಃ ವಾಮನ ಅವನು ಅಲ್ಲಿ ದ್ವಾರಪಾಲಕನಾಗಿ ಅವನಿಗೆ ಇರ್ತಾನೆ. ಹೀಗೆ 9 ವಿಧ ಭಕ್ತಿಗಳು ಅಂತ ಹೇಳ್ತಾರೆ. ಈ 9 ವಿಧದ ಭಕ್ತಿಗಳನ್ನ ಅಂಬರೀಷ ಮಹಾರಾಜರು ಮಾಡ್ತಾ ಇದ್ರು. ಅಂದ್ರೆ ಅವರು ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನಾ, ದಾಸ್ಯ ಎಲ್ಲವನ್ನೂ ಕೂಡ 9 ಕೂಡ ಮಾಡ್ತಿದ್ರು. ಅಂದ್ರೆ ಅವರು ಪರಿಪೂರ್ಣವಾಗಿ ತಮ್ಮ ಇಂದ್ರಿಯಗಳನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ತಿದ್ರು. ಅವರು ಏಕಾದಶಿ ವ್ರತಗಳನ್ನ ಮಾಡ್ತಿದ್ರು. ಇದನ್ನೆಲ್ಲ ನೋಡಿ ಅಸೂಯೆ ಪಟ್ಟಂತಹ ದುರ್ವಾಸ ಮುನಿಗಳು ಅಲ್ಲಿಗೆ ಬರ್ತಾರೆ. ಅವರು ಏಕಾದಶಿ ಕಳೆದು ದ್ವಾದಶಿ ದಿನ ಪಾರಾಯಣ ಸಮಯದಲ್ಲಿ ಅಲ್ಲಿಗೆ ಬರ್ತಾರೆ. ಇಲ್ಲಿ ಇವರು ಅದನ್ನ ಪಾರಾಯಣ ಮುಗಿಸಿದ್ರೇನೆ ಏಕಾದಶಿ ವ್ರತ ಅದು ಪರಿಪೂರ್ಣ ಆಗೋದು. ಇಲ್ಲಿ ನಿರ್ಜಲ ಮಾಡಿದ್ದಾರೆ. ನಿರ್ಜಲ ಮಾಡಿದಾಗ ಸ್ವಲ್ಪ ಒಂದು ಗುಟುಕು ನೀರು ತಗೊಂಡ್ರು ಕೂಡ ಏನು ವ್ರತ ಮಾಡಿದ್ರು ಅದು ಪರಿಪೂರ್ಣ ಆಗುತ್ತೆ. ಇಲ್ಲಿ ಅತಿಥಿಗಳಾಗಿ ದೂರ್ವಾಸ ಮುನಿಗಳು ಬಂದಿದ್ದಾರೆ. ಅವರು ಬೇಕು ಅಂತಲೇ ಸ್ನಾನ ಮಾಡೋದಕ್ಕೆ ಅಂತ ಹೋದರೂ ಬರೋದಿಲ್ಲ. ಈ ಪಾರಾಯಣ ಸಮಯ ಮುಗಿಲಿ ಅಂತ ಹೇಳಿ ಅವರು ಅವರ ವ್ರತಭಂಗ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆಗ ಇವ್ರೇನ್ ಮಾಡ್ತಾರೆ, ಒಂದು ಗುಟುಕು ನೀರನ್ನ ತಗೊಳ್ತಾರೆ. ಅದು ತಿಳಿದಂತಹ ದೂರ್ವಾಸ ಮುನಿಗಳು ಅಲ್ಲಿ ಬಂದು ಅತಿಥಿಗೆ ಅವಮಾನ ಮಾಡಿದ್ಯಾ ಅಂತ ಹೇಳಿ ಒಂದು ಅಗ್ನಿ ರಾಕ್ಷಸನನ್ನ ಸೃಷ್ಟಿ ಮಾಡಿ ಕೊಲ್ಲೋದಿಕ್ಕೆ ಆದೇಶ ಕೊಡ್ತಾರೆ. ಆಗ ಸುದರ್ಶನ ಚಕ್ರ ಅವರನ್ನ ಬೆನ್ನಟ್ಟಿ ಬರುತ್ತೆ, ಅಂದ್ರೆ ದೂರ್ವಾಸ ಮುನಿಗಳನ್ನ ಕೊಲ್ಲೋದಿಕ್ಕೆ. ಆಗ ಅವರು 3 ಲೋಕಗಳೆಲ್ಲ ಹೋಗ್ತಾರೆ. ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರ ಸಹಾಯ ಬೇಡ್ತಾರೆ. ಆದ್ರೆ ವಿಷ್ಣು ಕೂಡ ಹೇಳ್ತಾನೆ, ನನ್ನ ಭಕ್ತರಿಗೆ ನೀನು ಅಪಚಾರ ಮಾಡಿದ್ಯಾ ಅಂದ್ರೆ ನೀನು ಅವರಿಂದಲೇ ಕ್ಷಮೆನ ಯಾಚಿಸ್ಬೇಕು, ನಾನ್ ನಿನಗೆ ಯಾವುದೇ ರೀತಿ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವ್ರೋಗಿ ಅಂಬರೀಷ ಮಹಾರಾಜನಿಗೆ ಶರಣಾಗಿ ಕ್ಷಮೆಯನ್ನ ಕೇಳ್ತಾರೆ. ಆಗ ಸುದರ್ಶನ ಚಕ್ರ ಅವರನ್ನ ಬೆನ್ನಟ್ಟೋದನ್ನ ನಿಲ್ಲಿಸುತ್ತೆ. ಹೀಗೆ ಅಂಬರೀಷ ಮಹಾರಾಜರಿಗೆ ಆದೇಶ ಮಾಡಿದಾಗ್ಲೂ ಕೂಡ ಅವರು ಹಾಗೆ ಅವರ ಸಮಚಿತ್ತವನ್ನ ಕಳ್ಕೊಳ್ಳೋದಿಲ್ಲ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಶತ್ರೋ ಚ ಮಿತ್ರೇ ಚ ತಥಾ ಮಾನ ಅಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತಃ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರ ಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ
ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನ ಅಪಮಾನಗಳಲ್ಲಿ ಶೀತೋಷ್ಣಗಳಲ್ಲಿ ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನು ಆದವನು ನನಗೆ ಬಹುಪ್ರಿಯನು. ಅಂದ್ರೆ ಇಲ್ಲಿ ಅವನಿಗೆ ಗೊತ್ತಾಗುತ್ತೆ, ಅಂದ್ರೆ ಅವನನ್ನ ಕೊಲ್ಲೋ ಆದೇಶ ಕೊಟ್ಟಾಗ ಆ ರಾಕ್ಷಸನಿಗೆ ಅವನು ಯಾವುದೇ ರೀತಿ ತನ್ನ ಸಮಚಿತ್ತವನ್ನ ಕಳ್ಕೊಳ್ಳೋದಿಲ್ಲ ಅಂಬರೀಷ ಮಹಾರಾಜ. ಆದ್ರೆ ಅವನಿಗೆ ತಿಳಿದಿರುತ್ತೆ, ಆದ್ರೆ ಅವನು ಯೋಚನೆ ಮಾಡೋದಿಲ್ಲ, ನಾನ್ ಸಾಯ್ತೀನಿ, ನಾನೇನ್ ತಪ್ಪು ಮಾಡಿಲ್ಲ, ಆದ್ರೂ ಕೂಡ ಇವನು ಶಿಕ್ಷೆ ಕೊಡೋದಕ್ಕೆ ಬಂದಿದ್ದಾನೆ ಅಂತ ಆ ರೀತಿ ಅವನೇನು ಉದ್ವಿಗ್ನನಾಗೋದಿಲ್ಲ. ಏತು ಧರ್ಮ್ಯಾಮೃತಂ ಇದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾದಾನ ಮತ್ಪರಮ ಭಕ್ತಾಸ್ತೆ ಅತೀವ ಮೇ ಪ್ರಿಯ. ಯಾರು ಭಕ್ತಿ ಸೇವೆ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನಗೆ ಪರಮ ಗುರಿಯನ್ನಾಗಿ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಪ್ರಿಯರು. ಅಂದ್ರೆ ಇಲ್ಲಿ ಕೊಟ್ಟಿರುವಂತದ್ದು ಸುಧಾಮ ಕೃಷ್ಣನ ಸ್ನೇಹಿತ, ಬಾಲ್ಯ ಸ್ನೇಹಿತ, ಗುರುಕುಲದಲ್ಲಿ ಇಬ್ರು ಕೂಡ ಸ್ನೇಹಿತರಾಗಿರ್ತಾರೆ. ನಂತರ ಅವರು ದೊಡ್ಡವರಾದ್ಮೇಲೆ ಕೃಷ್ಣ ರಾಜನಾಗ್ತಾನೆ, ಸುಧಾಮ ಅವನು ಬ್ರಾಹ್ಮಣನಾಗ್ತಾನೆ. ಅವನಿಗೆ ಐಹಿಕವಾಗಿ ತುಂಬಾ ಬಡತನ ಅನ್ನೋದಿರುತ್ತೆ, ಅವನಿಗೆ ಹೆಂಡತಿ ಮಕ್ಕಳಿರ್ತಾರೆ. ಅಂದ್ರೆ ಅವನಿಗೆ ಎಷ್ಟೇ ಬಡತನ ಇದ್ರೂ ಕೂಡ ಆಧ್ಯಾತ್ಮಿಕವಾಗಿ ಅವನು ತುಂಬಾ ಶ್ರೀಮಂತನಾಗಿರ್ತಾನೆ. ಅವನಿಗೆ ಯಾವುದೇ ಒಂದು ಅನ್ಸೋದಿಲ್ಲ, ಅವನು ಕಷ್ಟ ಹೊಂದಿದೆ ಅಂತ ಅವನಿಗೆ ಅನ್ಸೋದೇ ಇಲ್ಲ. ಆದ್ರೆ ಅವನ ಹೆಂಡತಿ ಮಕ್ಕಳಿಗೆ ಅಲ್ಲಿ ಕಷ್ಟ ಅನಿಸ್ತಿರುತ್ತೆ. ಅದ ಕಾರಣ ಅವಳು ಒತ್ತಾಯ ಮಾಡ್ತಾಳೆ, ಹೋಗಿ ಕೃಷ್ಣನಿಂದ ಸಹಾಯವನ್ನ ಕೇಳುವಂತ. ಆದ್ರೆ ಅವಳು ಆ ರೀತಿ ನೆನಪಿಸಿದಾಗ ಅವ್ರಿಗೆ ಅನ್ಸುತ್ತೆ ಸುಧಾಮನಿಗೆ, ಹೌದು ನಾನು ಕೃಷ್ಣನನ್ನ ನೋಡಿ ತುಂಬಾ ದಿನ ಆಯ್ತು, ಒಮ್ಮೆ ಆದ್ರೂ ಅವನನ್ನ ಭೇಟಿ ಆಗ್ಬೇಕು. ಅಂದ್ರೆ ಅವ್ರು ಪ್ರೀತಿಯಿಂದ ಭಗವಂತನನ್ನ ಸ್ನೇಹಿತನಾಗಿ ಭೇಟಿ ಮಾಡೋದಕ್ಕೆ ಹೋಗ್ತಾರೆ ಹೊರತು ಅಲ್ಲಿ ಯಾವುದೇ ಕಷ್ಟ ಸುಖ ಹೇಳ್ಕೊಂಡು ಸಹಾಯ ಕೇಳೋದಕ್ಕೆ ಅಂತ ಹೋಗೋದಿಲ್ಲ. ಹಾಗೆ ಹೋದಾಗ ಕೃಷ್ಣ ಮತ್ತೆ ಅವನ ರಾಣಿಯರು ಎಲ್ಲರೂ ಕೂಡ ಸುಧಾಮನ ಸೇವೆಯನ್ನ ಮಾಡ್ತಾರೆ. ನಂತರ ಅವನು ಒಂದು ಮುಷ್ಟಿ ಅವಲಕ್ಕಿಯನ್ನ ತಂದಿರ್ತಾನೆ, ಕೃಷ್ಣನಿಗೆ ತುಂಬಾ ಪ್ರಿಯ ಅಂತ ಹೇಳಿ ಅದನ್ನ ಕೊಡ್ತಾನೆ. ನಂತರ ಇಬ್ರು ಕೂಡ ಸಮಯವನ್ನ ಕಳೀತಾರೆ. ಆಮೇಲೆ ಸುಧಾಮ ಏನನ್ನೂ ಮಾತಾಡ್ದಿರ, ಏನನ್ನೂ ಕೇಳದಿರ ಅವನು ಮತ್ತೆ ತನ್ನ ಮನೆಗೆ ಹಿಂತಿರುಗ್ತಾನೆ. ಆದ್ರೆ ಅಲ್ಲಿ ಹೋದಾಗ ಅವನಿಗೆ ಗೊತ್ತಾಗುತ್ತೆ, ಅವನು ಏನು ಕೇಳಲಿಲ್ಲ ಅಂದ್ರೂ ಕೂಡ ಕೃಷ್ಣ ಹೇಗೆ ಅವನಿಗೆ ಎಲ್ಲವನ್ನು ಒದಗಿಸಿರ್ತಾನೆ ಅಂತ. ಆದ್ರೆ ಅವನ ಗುಡಿಸಲಿನ ಜಾಗದಲ್ಲಿ ಅರಮನೆ ಇರುತ್ತೆ, ಮತ್ತೆ ಅವನ ಹೆಂಡತಿ ಮಕ್ಕಳು ಒಳ್ಳೆಯ ಆಭರಣಗಳನ್ನ ವಸ್ತ್ರಗಳನ್ನ ಧರಿಸಿರ್ತಾರೆ, ಮತ್ತೆ ಅವನ ಎಲ್ಲ ದಾರಿದ್ರ್ಯ ನಿವಾರಣೆ ಆಗೋಗಿರುತ್ತೆ. ಹೀಗೆ ಭಗವಂತ ಅವನ ಭಕ್ತರು ಎಷ್ಟು ಆ ಗುಣಗಳನ್ನ ಹೊಂದಿರ್ತಾರೆ ಅಂದ್ರೆ ಕೃಷ್ಣನಿಗೆ ಅವೆಲ್ಲವೂ ಕೂಡ ತುಂಬಾ ಪ್ರಿಯವಾದವು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿರುವ ವ್ಯಕ್ತಿ ಯಾರು, ಅವನ ಗುಣಗಳನ್ನು ತಿಳಿಸಿ. ಅಂದ್ರೆ ಈಗ ನಾನು ಹೇಳ್ಬಿಟ್ಟಿದ್ದೀನಿ ಸುಧಾಮ ಅಂತ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗ್ದಿದೆ. ಅಧ್ಯಾಯ 12ರಲ್ಲಿ ನಾವೇನೆಲ್ಲ ನೋಡ್ಕೊಂಡ್ವಿ ಅಂದ್ರೆ ಸಾಕಾರವಾದಿ ಮತ್ತೆ ನಿರಾಕಾರವಾದಿ. ಅರ್ಜುನನ ಪ್ರಶ್ನೆ, ಯಾವುದು ಉತ್ತಮವಾದ ಮಾರ್ಗ, ಸಾಕಾರವಾದನೋ ಅಥವಾ ನಿರಾಕಾರವಾದನೋ ಅಂತ. ಮತ್ತೆ ಕೃಷ್ಣ ಹೇಳ್ತಾನೆ ಸಾಕಾರವಾದಿ ಮತ್ತೆ ನಿರಾಕಾರವಾದಿಯಲ್ಲಿ ಕೃಷ್ಣ ಭಕ್ತಿಯ ಶ್ರೇಷ್ಠತೆಯನ್ನ ತಿಳಿಸ್ತಾನೆ. ಅಂದ್ರೆ ನಾವು ಭಕ್ತಿ ಸೇವೆ ಅಂತಂದ್ರೆ ಅಲ್ಲಿ ವ್ಯಕ್ತಿಯ ರೂಪ ಇದ್ದಾಗ ಮಾತ್ರನೇ ಆ ಪ್ರೀತಿ ವಿನಿಮಯ ಅನ್ನೋದು ಇರೋದಕ್ಕೆ ಸಾಧ್ಯ. ಭಕ್ತಿ ಅಂದ್ರೆ ಅದು ಪ್ರೀತಿ ಸೇವೆ ಮಾಡ್ಬೇಕು ಅಂದ್ರೆ ಅಲ್ಲಿ ವ್ಯಕ್ತಿ ಇರ್ಬೇಕಾಗುತ್ತೆ. ಮತ್ತೆ ಭಕ್ತಿಯ ಪ್ರಗತಿಶೀಲ ಹಂತಗಳು ಅನನ್ಯ ಭಕ್ತಿ, ಸಾಧನ ಭಕ್ತಿ, ನಿಷ್ಕಾಮ ಕರ್ಮಯೋಗ, ಸಕಾಮ ಕರ್ಮಯೋಗ, ಕರ್ಮ ಫಲತ್ಯಾಗ, ಧ್ಯಾನ, ಜ್ಞಾನ, ಇವೆಲ್ಲವೂ ಕೂಡ ಒಂದೊಂದು ಮೆಟ್ಟಿಲುಗಳು ಇದ್ದ ಹಾಗೆ. ಅವೆಲ್ಲವನ್ನು ಕೂಡ ಒಂದೊಂದೇ ಹಂತವಾಗಿ ಮುಗಿಸಿ ಭಗವಂತ ಅನೇಕ ಆಪ್ಷನ್ಸ್ ಕೊಡ್ತಾನೆ. ಅಂದ್ರೆ ಹೇಗಾದ್ರೂ ಸರಿ ನೀನ್ ನನ್ನ ಹತ್ರ ಬಾ ಅಂತ, ಈ ಮಾರ್ಗಗಳ ಮೂಲಕ ನೀನ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆಮೇಲೆ ಅನೇಕ ಭಗವಂತನ ಶುದ್ಧ ಭಕ್ತರ ಕಥೆಗಳನ್ನ ನೋಡಿದ್ವಿ. ಅವರಲ್ಲಿರುವಂತಹ ಗುಣಗಳು, ಭಗವಂತನಿಗೆ ಯಾವ್ದೆಲ್ಲ ಶ್ರೇಷ್ಠ ಗುಣಗಳಿದೆ ಅವನ್ನ ಅವನು ಭಗವಂತ ಎಷ್ಟು ಪ್ರಿಯ 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 ಅಂತ ಹೇಳ್ತಾನೆ. ನಾನು ತುಂಬಾ ಪ್ರೀತಿ ಅವರಲ್ಲಿರುವಂತಹ ಈ ಗುಣಗಳು ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಮತ್ತೆ ಮಾತಾಜಿ ಅಟೆಂಡೆನ್ಸ್ ಒಂದ್ಸಲಿ ಹಾಕಿ ಮಾತಾಜಿ, ದಯವಿಟ್ಟು ಎಲ್ಲರೂ ಅಟೆಂಡೆನ್ಸ್ ಹಾಕಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಪ್ರಶ್ನೆಗಳಿದ್ರೆ ಯಾರಾದ್ರೂ ಕೇಳ್ಬೋದು. ಅಟೆಂಡೆನ್ಸ್ ಹಾಕಿದ್ದೀನಿ ಮತ್ತೆ 2 ಸತಿ. ಥ್ಯಾಂಕ್ಸ್ ಪೂಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.
ಹಾಗಾದ್ರೆ ಕ್ಲೋಸ್ ಮಾಡೋಣ, ಯಾರಿಗೂ ಏನು ಪ್ರಶ್ನೆಗಳಿಲ್ಲ ಅಂದ್ರೆ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ, ತುಂಬಾ ಚೆನ್ನಾಗಿ ಬಂತು ಕ್ಲಾಸ್. ನಿನ್ನೆ ಮಾತಾಜಿ, ಅಯ್ಯೋ ಎಲ್ಲಾರ್ಗು ಸಾರಿ ಕೇಳ್ಬೇಕು ನಾನು, ಅದು ಪೂರ್ತಿ ನೆಟ್ವರ್ಕ್ ಇಶ್ಯೂ, ಸಿಸ್ಟಮ್ ಅದು ಅಪ್ಡೇಟ್ ಆಯ್ತು, ಕರೆಂಟ್ ಹೋಯ್ತು. ನಂತರ ಸರಿ ಹೋಯ್ತಲ್ಲ, ಚೆನ್ನಾಗಿ ಬಂತು. ಮಾತಾಜಿ ನಂತರ ಸರಿ ಹೋಯ್ತಲ್ಲ, ತುಂಬಾ ಆದ್ರೆ ಚೆನ್ನಾಗಿ ಸರಿ ಬಂತು. ಹೋಯ್ತಿದ್ರೆ ಸರ್ಕಸ್ ಮಾತಾಜಿ, ಒಂದ್ಸತಿ ಫೋನ್ ಒಂದ್ಸತಿ ಸಿಸ್ಟಮ್ ಅಲ್ಲೇ ಆಗೋಯ್ತದು. ಅದ್ ಏನ್ ಹೇಳಿದೆ ನನ್ಗೂ ಅನಿಸ್ಲಿಲ್ಲ, ಸಮಾಧಾನ ಆಗ್ಲಿಲ್ಲ ಹೇಳಿದ್ನ ಸರಿಯಾಗಿಂತ. ಇಲ್ಲ ಇಲ್ಲ, ಸರಿ ಬಂತು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ತಾಳ್ಮೆಯಿಂದ ಕೊನೆವರೆಗೂ ಕೂತಿದ್ರಿ ಅನ್ನೋದಕ್ಕೆ ನಾನು ಹೇಳ್ಬೇಕು. ಅಷ್ಟು ಡಿಸ್ಟರ್ಬ್ ಆದ್ರೆ ಯಾರು ಕೈಲೂ ಕೇಳಕ್ಕಾಗಲ್ಲ. ಇಲ್ಲ, ಹೇಳೋ ರೀತಿ ಕೇಳ್ಬೇಕು ಅನ್ಸ್ತಾ ಇರುತ್ತೆ. ಆ ಎಕ್ಸಾಂಪಲ್ಸ್ ನೀವು ಮಧ್ಯೆ ಮಧ್ಯೆ ಹೇಳೋ ಕಥೆಗಳು ತುಂಬಾ ಚೆನ್ನಾಗಿರುತ್ತೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.